ಹರೇ ಕೃಷ್ಣ. ಹರೇ ಕೃಷ್ಣ ಮಾತಾಜಿ. ಕಾಣ್ತಾ ಇದೆಯಾ ಸ್ಕ್ರೀನ್? ಹರೇ ಕೃಷ್ಣ. ಕಾಣ್ತಾ ಇದೆ ಮಾತಾಜಿ. ಕಾಣ್ತಾ ಇದೆಯಾ? ಹರೇ ಕೃಷ್ಣ. ಕಾಣ್ತಾ ಇದೆ ಮಾತಾಜಿ, ಕಾಣ್ತಾ ಇದೆ. ಓಕೆ, ಹರೇ ಕೃಷ್ಣ. ಓಂ ಅಜ್ಞಾನತಿಮಿರಾಂಧಸ್ಯ ಜ್ಞಾನಾಂಜನಶಲಾಕಯ ಚಕ್ಷುರುನ್ಮೀಲಿತಂ ಯೇನ ತಸ್ಮೈ ಶ್ರೀ ಗುರವೇ ನಮಃ. ಶ್ರೀಚೈತನ್ಯಮನೋಭೀಷ್ಟಂ ಸ್ಥಾಪಿತಂ ಯೇನ ಭೂತಲೆ ಸ್ವಯಂ ರೂಪಃ ಕದಾ ಮಹ್ಯಂ ದದಾತಿ ಸ್ವಪದಾಂತಿಕಂ. ವಂದೇಹಂ ಶ್ರೀಗುರೋಃ ಶ್ರೀಯುತಪದಕಮಲಂ ಶ್ರೀಗುರೂನ್ ವೈಷ್ಣವಾಂಶ್ಚ ಶ್ರೀರೂಪಂ ಸಾಗ್ರಜಾತಂ ಸಹಗಣಾ ರಘುನಾಥಾನ್ವಿತಂ ತಂ ಸಜೀವಂ ಸಾದ್ವೈತಂ ಸಾವಧೂತಂ ಪರಿಜನಸಹಿತಂ ಕೃಷ್ಣ ಚೈತನ್ಯದೇವಂ ಶ್ರೀರಾಧಾ ಕೃಷ್ಣ ಪಾದಾನ್ ಸಹಗಣಲಲಿತಾ ಶ್ರೀವಿಶಾಖಾನ್ವಿತಾಂಶ್ಚ. ಹೇ ಕೃಷ್ಣ ಕರುಣಾ ಸಿಂಧೋ ದೀನಬಂಧೋ ಜಗತ್ಪತೆ ಗೋಪೇಶ ಗೋಪಿಕಾ ಕಾಂತ ರಾಧಾಕಾಂತ ನಮೋಸ್ತುತೆ. ತಪ್ತ ಕಾಂಚನ ಗೌರಾಂಗಿ ಶ್ರೀರಾಧೆ ವೃಂದಾವನೇಶ್ವರಿ ವೃಷಭಾನುಸುತೆ ದೇವಿ ಪ್ರಣಮಾಮಿ ಹರಿಪ್ರಿಯೇ. ವಾಂಛಾಕಲ್ಪತರುಭ್ಯಶ್ಚ ಕೃಪಾ ಸಿಂಧುಭ್ಯ ಏವ ಚ ಪತಿತಾನಾಂ ಪಾವನೇಭ್ಯೋ ವೈಷ್ಣವೇಭ್ಯೋ ನಮೋ ನಮಃ. ಜಯ ಶ್ರೀ ಕೃಷ್ಣ ಚೈತನ್ಯ ಪ್ರಭು ನಿತ್ಯಾನಂದ ಶ್ರೀ ಅದ್ವೈತ ಗದಾಧರ ಶಿವಸಾದಿ ಗೌರಭಕ್ತವೃಂದ. ಹರೇ ಕೃಷ್ಣ 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 ಹರೇ 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 ರಾಮ 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 ಹರೇ ಹರೇ. ಹರೇ ಕೃಷ್ಣ 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 ಹರೇ 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 ರಾಮ 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 ಹರೇ ಹರೇ. ಶ್ರೀ ಶ್ರೀ ರಾಧಾ ಗೋವಿಂದ ಕಿ ಜೈ. ಶ್ರೀ ಶ್ರೀ ಗೌರನಿತಾಯ್ ಕಿ ಜೈ. ಶ್ರೀಲ ಪ್ರಭುಪಾದ ಕಿ ಜೈ. ಹರೇ ಕೃಷ್ಣ. ಎಲ್ಲರಿಗೂ ಸ್ವಾಗತ. ಹರೇ ಕೃಷ್ಣ. ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ. ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ. ಇವತ್ತಿನ ಭಕ್ತಿ ವೈಭವ ತರಗತಿಗೆ ತಮ್ಮೆಲ್ಲರಿಗೂ ಸ್ವಾಗತ. ಶ್ರೀ ಶ್ರೀ ರಾಧಾ ಗೋವಿಂದ ದೇವಸ್ಥಾನ ಮಂಗಳೂರು ಇವರು ಆಯೋಜಿಸಿರುವ ಈ ಒಂದು ತರಗತಿಗೆ ತಮ್ಮೆಲ್ಲರಿಗೂ ಸ್ವಾಗತ. ಶ್ರೀ ರಾಧಾ ಗೋವಿಂದರಲ್ಲಿ ಪ್ರಾರ್ಥನೆ ಸಲ್ಲಿಸುತ್ತಾ ಶ್ರೀ ಶ್ರೀಲ ಪ್ರಭುಪಾದರ ಅಡಿದಾವರಿಯಲ್ಲಿ ನಮ್ಮ ನಮನಗಳನ್ನು ಸಲ್ಲಿಸುತ್ತಾ ಇವತ್ತಿನ ಒಂದು ತರಗತಿಯನ್ನು ಪ್ರಾರಂಭ ಮಾಡೋಣ. ಇವತ್ತು 4ನೇ ಅಧ್ಯಾಯದ 2ನೆಯ ಭಾಗ. ನಾವು ಹಿಂದಿನ ತರಗತಿಯಲ್ಲಿ ಏನನ್ನು ಕಲಿತಿದ್ದೇವೆ ನೋಡೋಣ. ಈ ಅಧ್ಯಾಯವನ್ನು ದಿವ್ಯ ಜ್ಞಾನ ಎಂದು ಕರೆಯುತ್ತಾರೆ. ಸೊ ಇದರಲ್ಲಿ ನಾವು ಏನನ್ನು ಕಲಿತಿದ್ದೇವೆ ಅಂದ್ರೆ, ಮೊಟ್ಟ ಮೊದಲು ನಾವು ಏನು ಕಲಿತಿದ್ದೇವೆ ಇಲ್ಲಿ ಈ ಅಧ್ಯಾಯದಲ್ಲಿ. ಹರೇ ಕೃಷ್ಣ. ಇಲ್ಲಿವರೆಗೆ ಭಗವಂತ ಏನ್ ಹೇಳಿದ? ವಿವಸ್ವಾನನಿಗೆ ನಾನು ಮೊದಲು ತಿಳಿಸಿದ್ದೇನೆ ಅಂತ ಹೇಳಿದ. ಸೊ ಆಗ ಏನಾಯ್ತು, ಈ ಜ್ಞಾನವನ್ನ ನಾವು ಹೇಗೆ ಪಡಿಬೇಕು ಅದನ್ನ ಅಂತ ನಮಗೆ ಮೊದಲು ಪರಂಪರೆಯಿಂದ ಈ ಜ್ಞಾನವನ್ನ ನಾವು ಪಡ್ಕೊಳ್ಬೇಕು. ಏವಂ ಪರಂಪರಾ ಪ್ರಾಪ್ತಂ ಇಮಂ ರಾಜರ್ಷಯೋ ವಿದುಹು ಸಕಾಲೇ ನೇಹ ಮಹತ ಯೋಗೋ ನಷ್ಟ ಪರಂತಪ. ಸೊ ಈ ಜ್ಞಾನ ಏನಾಯಿತು, ಅದು ಹೇಗೆ ಇಳಿದು ಬಂತು ಅಂತ ನಾವು ನೋಡಿದ್ದೇವೆ ಹಿಂದಿನ ಒಂದು ತರಗತಿಯಲ್ಲಿ. ವಿವಸ್ವಾನ್ ಅಂದ್ರೆ ಯಾರು? ಹರೇ ಕೃಷ್ಣ. ಸೂರ್ಯನ ಹೆಸರು ಮಾತಾಜಿ. ಸೂರ್ಯನ ಹೆಸರು. ಈಗಿರ್ತಕ್ಕಂಥ ಸೂರ್ಯನ ಹೆಸರು ವಿವಸ್ವಾನನ್ಗೆ ಭಗವಂತ ಹೇಳಿದ. ಆ ವಿವಸ್ವಾನ್ ಯಾರಿಗೆ ಹೇಳಿದ? ಮನುವಿಗೆ ಹೇಳಿದ. ಮನು ಯಾರಿಗೆ ಹೇಳಿದ್ರು? ಇದನ್ನ ತಿಳಿಸ್ಕೊಟ್ರು ಇಕ್ಷ್ವಾಕು. ಸೊ ಇಕ್ಷ್ವಾಕುವಿಂದ ಅದು ಮತ್ತೆ ಹೀಗೆ ಅದು ನಮಗೆ ಮನುಷ್ಯರಿಗೆ ಎಲ್ಲರಿಗೂ ಕುಲಕ್ಕೆ ಬಂತು. ಇದು ಬಹಳ ಪ್ರಾಚೀನವಾದ ಶಾಸ್ತ್ರ. ಭಗವದ್ಗೀತೆ ತುಂಬಾ ಹಿಂದೆ ನೋಡಿ, ವಿವಸ್ವಾನನಿಗೆ ಎಷ್ಟು ವರ್ಷಗಳ ಹಿಂದೆ ಅದನ್ನ
ಭಗವಂತ ತಿಳಿಸಿದ ವಿವಸ್ವಾನನಿಗೆ. ಹರೇ ಕೃಷ್ಣ. ಭಗವಂತನಿಗೆ ಎಷ್ಟು ವರ್ಷದ ಹಿಂದೆ ಇದನ್ನ ತಿಳಿಸಿದ ಭಗವಂತ? ಇದನ್ನ ಸೂರ್ಯ ದೇವನಿಗೆ 5,000. ನೋ 12 ಮಿಲಿಯನ್ ನೋಡಿ. 120 ದಶಲಕ್ಷ ವರ್ಷಗಳ ಹಿಂದೆ ಮಾತಾಜಿ. ಹ್ಮ್ 120 ದಶಲಕ್ಷ ವರ್ಷಗಳ ಹಿಂದೆ. ಇಷ್ಟು ವರ್ಷಗಳೇ ಮುಗಿದಿದೆ ಇಲ್ಲಿ ನೋಡಿ. ಸೊ ಅದನ್ನ ಇಲ್ಲಿ ಹೇಳ್ತಾ ಇದ್ದಾರೆ. ಸೊ ಹಾಗಾಗಿ ಈ ಸಂಪ್ರದಾಯದಿಂದ ಬಂದಿರತಕ್ಕಂಥ ಈ ಜ್ಞಾನ ಅಷ್ಟು ನಿಜವಾದ ಈ ಜ್ಞಾನ ಏನಾಯ್ತು, ನಿಧಾನವಾಗಿ ಅದು ಪರಂಪರೆಯಿಂದ ಬಂದ ಜ್ಞಾನ ಇದು. ಅಂದ್ರೆ ಸೂರ್ಯ ದೇವನಿಂದ ಅದು ಪರಂಪರೆಯಿಂದ ಭಗವಂತನಿಂದ ಸೂರ್ಯನಿಗೆ ಬಂತು, ಸೂರ್ಯನಿಂದ ಅದು ಅಂದ್ರೆ ವಿವಸ್ವಾನನಿಗೆ ಬಂತು, ವಿವಸ್ವಾನನಿಂದ ಪರಂಪರೆಯ ಮೂಲಕ ಅದು ಇಳಿದು ಬಂದಿದೆ. ಸೊ ಹಾಗಾಗಿ ಕಾಲಾನುಕ್ರಮದಲ್ಲಿ ಇದು ನಷ್ಟವಾಗಿ ಹೋಗಿತು. ಅದಕ್ಕೆ ಯೋಗೋ ನಷ್ಟ ಪರಂತಪ ಅಂತ ಇಲ್ಲಿ ಹೇಳಿದರು. ಅಂದ್ರೆ ಅದನ್ನ ಈ ಕಾಲಾನಂತರ ಈ ಜ್ಞಾನ ಏನಾಯ್ತು ಅದು ನಷ್ಟವಾದಂತೆ ಕಂಡಿತು. ಅದನ್ನ ಭಗವಂತ ಕಂಡುಕೊಂಡ. ಸೊ ಅದಕ್ಕೆ ಮತ್ತೆ ಹಿಂದೆ ಇದನ್ನ ತಿಳಿಸ್ಲಿಕ್ಕೋಸ್ಕರ ಅದನ್ನ ಅರ್ಜುನನ ಮುಖಾಂತರ ಮತ್ತೆ ಹೊಸದಾಗಿ ಈ ಜ್ಞಾನವನ್ನ ಭಗವಂತ ತಿಳಿಸ್ಕೊಡ್ತಾ ಇದ್ದಾನೆ. ಇದು ಭಗವಂತ ಕೃಷ್ಣ ಅರ್ಜುನನಿಗೆ ಏಕೆ ತಿಳಿಸಿದ ಅಂತಂದ್ರೆ, ಅರ್ಜುನ ಅವನ ಭಗವಂತನ ಶುದ್ಧ ಭಕ್ತ ಮತ್ತು ಸ್ನೇಹಿತ. ಸೊ ಆದ್ದರಿಂದ ಈ ಶಾಸ್ತ್ರದ ಅಲೌಕಿಕ ರಹಸ್ಯವನ್ನು ಅವನು ಅರ್ಥ ಮಾಡಿಕೊಳ್ಳಬಲ್ಲ. ಭಕ್ತರು ಮಾತ್ರ ಭಗವಂತನನ್ನು ಅರ್ಥ ಮಾಡಿಕೊಳ್ಳಬಲ್ಲರು. ಸೊ ಹಾಗಾಗಿ ಇದನ್ನ ಭಕ್ತರ ಮೂಲಕ ಮಾತ್ರ ಇದನ್ನ ತೋರಿಸ್ಕೊಡ್ತಾ ಇದ್ದಾರೆ. ಹರೇ ಕೃಷ್ಣ. ಆಮೇಲೆ ಇಲ್ಲಿ ಹೇಳ್ತಾ ಇದ್ದಾರೆ, ಈಗ ಓಕೆ, ಕಾಣ್ತಾ ಇದೆಯಲ್ವಾ ಸ್ಕ್ರೀನ್? ಹರೇ ಕೃಷ್ಣ. ಹರೇ ಕೃಷ್ಣ. ಕಾಣ್ತಾ ಇದೆ ಮಾತಾಜಿ. ಹಾ, ಹರೇ ಕೃಷ್ಣ. ಹಾ, ಈಗ ಏನಾಯ್ತು, ಇದನ್ನ ಮತ್ತೆ ಹಿಂದೆ ಪರಂಪರೆಯಿಂದ ಬಂದ ಈ ಜ್ಞಾನ ನಷ್ಟವಾಗಿ ಹೋಗಿರೋದ್ರಿಂದ ಭಗವಂತ ಮತ್ತೆ ಇದನ್ನ ಬೋಧಿಸ್ಲಿಕ್ಕೆ ಈಗ ಪ್ರಾರಂಭ ಮಾಡಿದ್ದಾನೆ. ಅರ್ಜುನ ಏನ್ ಕೇಳಿದ ಅಂದ್ರೆ, ಸೂರ್ಯ ದೇವನಾದ ವಿವಸ್ವಾನು ನಿನಗಿಂತ ಮೊದಲೇ ಹುಟ್ಟಿದವನು, ಅದನ್ನು ನೀನು ಅವನಿಗೆ ಈ ಶಾಸ್ತ್ರ ಬೋಧಿಸಿದೆ ಅಂತ ಹೇಗೆ ತಿಳಿಯಲಿ ಅಂತ ಹೇಳಿದ. ಇದು ಅರ್ಜುನ ಶುದ್ಧ ಭಕ್ತ. ಆದ್ರೆ ಅಲ್ಲಿ ಏನಾಗಿದೆ, ನಮ್ಮಂತ ಬದ್ಧಾತ್ಮರಿಗೆ ಇಂತಹ ಪ್ರಶ್ನೆಗಳು ಬರುತ್ತವೆ ಅಲ್ವಾ. ಅದನ್ನ ಅಂದ್ರೆ ಸೂರ್ಯ, ಅರ್ಜುನ ಮತ್ತು ಕೃಷ್ಣ ಇಬ್ರು ಒಂದೇ ವಯಸ್ಸಿನವರಾಗಿದ್ರು. ಅಂದ್ರೆ ಎಲ್ಲಿ ಆ ಒಂದು ಕುರುಕ್ಷೇತ್ರದ ಯುದ್ಧ ಸಮಯದಲ್ಲಿ. ಸೊ ಹಾಗಾಗಿ ಅವನು ಆ ರೀತಿ ಪ್ರಶ್ನೆಗಳನ್ನ ಕೇಳ್ತಾನೆ. ಅದು ಅರ್ಜುನ ತನಗೋಸ್ಕರ ಕೇಳೋದಲ್ಲ, ಇದನ್ನ ನಮ್ಮಂತವರಿಗೆ ಬರ್ತಕ್ಕಂತ ಸಂದೇಹಗಳನ್ನ ನಮಗೆ ನಿವಾರಣೆ ಮಾಡ್ಲಿಕ್ಕಾಗಿ. ಸೊ ಅದಕ್ಕೆ ಭಗವಂತ ಏನ್ ಹೇಳ್ತಾನೆ, ಬಹೂನಿ ಮೇ ವ್ಯತೀತಾನಿ ಜನ್ಮಾನಿ ತವ ಅರ್ಜುನ ತಾನ್ಯಹಂ ವೇದ ಸರ್ವಾಣಿ ನತ್ವಂ ವೇತ್ತ ಪರಂತಪ. ನನಗೆ ಮತ್ತು ನಿನಗೆ ಅನೇಕ ಜನ್ಮಗಳೇ ಕಳೆದು ಹೋಗಿದೆ. ಅಂದ್ರೆ ಪ್ರತಿ ಸುತ್ತು ಭಗವಂತ ಯಾವಾಗ ಅವತಾರಕ್ಕೆ ಬರ್ತಾನೆ ಅವ್ರ ಜೊತೆಗೆ ಅರ್ಜುನ ಬರ್ತಾನೆ. ಯಾಕೆಂತಂದ್ರೆ ಅರ್ಜುನ ಅವನು ನಿತ್ಯ ಪಾರಿಷದ, ಭಗವಂತನ ನಿತ್ಯ ಸಂಗಾತಿ. ಆದರೆ ನನಗೆ ನೆನಪಿದೆ, ನಿನಗೆ ನೆನಪಿಲ್ಲ. ಯಾಕೆ ಭಗವಂತನಿಗೆ ನೆನಪಿರುತ್ತೆ, ಅರ್ಜುನನಿಗೆ ನೆನಪಿಲ್ಲ? ಹರೇ ಕೃಷ್ಣ. ಹರೇ ಕೃಷ್ಣ. ನಾವು ಹುಟ್ಟು ಸಾವಿಂದ ಎಷ್ಟೊಂದು ಎಲ್ಲರೂ ವಿಡಿಯೋಗಳನ್ನು ಆನ್ ಮಾಡ್ಕೊಳ್ಳಿ ನನಗೆ. ಹರೇ ಕೃಷ್ಣ. ಎಷ್ಟೊಂದು ದೇಹನ ಬದಲಾಯಿಸಿರ್ತೀವಿ ಮಾತಾಜಿ, ಅದಕ್ಕೆ ನಮ್ಗೆ ಏನು ನೆನಪಿರಲ್ಲ. ಭಗವಂತ ಎಲ್ಲದಕ್ಕೂ ಅಧೀನ. ಭಗವಂತ ಸಚ್ಚಿದಾನಂದ ವಿಗ್ರಹ. ಹಾಗಾಗಿ ಭಗವಂತನ ಶರೀರ ಸತ್, ಚಿತ್ ಮತ್ತು ಆನಂದ, ಅದು ಯಾವಾಗಲೂ ಬದಲಾವಣೆ ಇಲ್ಲ ಭಗವಂತನ ಶರೀರಕ್ಕೆ. ಇದನ್ನ ನಾವು ನೋಡಿದ್ವಿ. ಅದಕ್ಕೆ ಹೇಳ್ತಾನೆ, ನನ್ನ ಆಧ್ಯಾತ್ಮಿಕ ಶರೀರವು ಕ್ಷಯಿಸುವುದಿಲ್ಲ. ಸೊ ಹಾಗಾಗಿ ನಾನು ಇಲ್ಲಿ ಭಗವಂತನ ಶರೀರ ಯಾವತ್ತೂ ಅವನಿಗೆ, ಭಗವಂತನಿಗೆ ಹುಟ್ಟು ಇಲ್ಲ, ಅವನ ಶರೀರ ಕ್ಷಯಿಸುವುದು ಇಲ್ಲ. ಸೊ ಹಾಗಾಗಿ ಅವನಿಗೆ ಎಲ್ಲ ನಮಗೆ ಮರೀತದೆ, ನಮ್ಮಂತ ಬದ್ಧಾತ್ಮರಿಗೆ, ಜೀವಾತ್ಮರಿಗೆ
ಭಗವಂತನಿಗೆ ಮರೆವಿಲ್ಲ. ಯಾಕೆಂದ್ರೆ ಭಗವಂತ ಅವನ ದೇಹವನ್ನು ಬದಲಾಯಿಸುವುದಿಲ್ಲ. ಮತ್ತೆ ಇಲ್ಲಿ ಭಗವಂತ ಅವತಾರ ಯಾಕೆ ಮಾಡ್ತಾನೆ ಅಂತ ಕೂಡ ನೋಡಿದ್ವಿ. ಯಾವಾಗ ಧರ್ಮದ ಅವನತಿ ಹೆಚ್ಚಾಗುತ್ತೆ, ಅಧರ್ಮದ ಅವನತಿ ಆಗತ್ತೆ, ಮತ್ತೆ ಅಧರ್ಮ ಹೆಚ್ಚಾಗತ್ತೆ, ಆಗ ಅವನು ಬರ್ತಾನೆ ಅವತಾರ ಎತ್ತಿ. ಸೃಜಾಮಿ ಅಂತಂದ್ರೆ ಏನು ಅಂತಂದ್ರೆ ತಾನು ಇರುವಂತೆ ಕಾಣಿಸ್ಕೊಳ್ತಾನೆ ಭಗವಂತ. ಮತ್ತೆ ಇದನ್ನ ಹೇಳ್ತಾನೆ, ಪರಿತ್ರಾಣಾಯ ಸಾಧೂನಾಂ ವಿನಾಶಾಯ ಚ ದುಷ್ಕೃತಾಂ ಧರ್ಮ ಸಂಸ್ಥಾಪನಾರ್ಥಾಯ ಸಂಭವಾಮಿ ಯುಗೆ ಯುಗೆ. ಅಂದ್ರೆ ಭಗವಂತ ಅವತಾರ ಮಾಡೋದು ಮುಖ್ಯವಾಗಿ ಅವನು ಭಕ್ತರನ್ನು ರಕ್ಷಿಸ್ಲಿಕ್ಕಾಗಿ, ಭಕ್ತರಿಗೆ ಆನಂದ ಕೊಡ್ಲಿಕ್ಕಾಗಿ ಬರ್ತಾನೆ. ಆಗ ಅವನು ದುಷ್ಟರನ್ನು ನಾಶ ಮಾಡ್ತಾನೆ ಮತ್ತು ಧರ್ಮ ತತ್ವಗಳನ್ನು ಅವನು ಸ್ಥಾಪನೆ ಮಾಡ್ಲಿಕ್ಕಾಗಿ ಪ್ರತಿ ಯುಗದಲ್ಲಿಯೂ ಕೂಡ ಅವತರಿಸುತ್ತಾನೆ. ಸೊ ಅದಕ್ಕೆ ಉದಾಹರಣೆಗಳನ್ನು ಕೂಡ ನಾವು ನೋಡಿದ್ವಿ. ಅವತಾರಗಳಲ್ಲಿ ಮುಖ್ಯ ಅವತಾರಗಳಲ್ಲಿ ಪುರುಷಾವತಾರ, ಗುಣಾವತಾರ, ಲೀಲಾವತಾರ, ಶಕ್ತ್ಯಾವೇಶ ಅವತಾರ, ಮನ್ವಂತರ ಅವತಾರ, ಯುಗಾವತಾರ, ಈ ರೀತಿಯಾಗಿ ಹಲವು ರೀತಿಯ ಅವತಾರಗಳು ಭಗವಂತನದು. ಆಮೇಲೆ 9ನೇ ಶ್ಲೋಕದಲ್ಲಿ ಏನ್ ಹೇಳ್ತಾನೆ ಭಗವಂತ, ಜನ್ಮ ಕರ್ಮ ಚಮೇ ದಿವ್ಯಂ ಏವಂ ಯೋ ವೇತಿ ತತ್ವತಃ ತ್ಯಕ್ವಾ ದೇಹಂ ಪುನರ್ಜನ್ಮ ನೈತಿ ಮಾಮೇತಿ ಸೋ ಅರ್ಜುನ. ಅಂದ್ರೆ ಅರ್ಜುನ ಏನ್ ಹೇಳ್ತಾನೆ, ಅರ್ಜುನನಿಗೆ ಯಾರು ಭಗವಂತನ ಹುಟ್ಟಿನ ಮತ್ತು ಕರ್ಮಗಳ ದಿವ್ಯ ಸ್ವರೂಪವನ್ನು ಯಥಾರ್ಥವಾಗಿ ತಿಳಿದುಕೊಳ್ಳುತ್ತಾರೋ ಅವರು ದೇಹತ್ಯಾಗ ಮಾಡಿದ ನಂತರ ಮತ್ತೆ ಈ ಐಹಿಕ ಜಗತ್ತಲ್ಲಿ ಹುಟ್ಟುವುದಿಲ್ಲ. ಅಂದರೆ ಭಗವಂತನ ಒಂದು ಜನ್ಮ ಅಥವಾ ಅವನ ಕರ್ಮ ಈ ಎರಡೂ ಕೂಡ ದಿವ್ಯವಾದದ್ದು, ಅದು ಭೌತಿಕ ಅಲ್ಲ. ಇದನ್ನು ಯಾರು ತಿಳ್ಕೊಳ್ತಾರೆ ಅವರು ಮತ್ತೆ ಭಗವಂತನ ಲೋಕಕ್ಕೆ ಹೋಗ್ತಾರೆ, ಅವರು ಮತ್ತೆ ಈ ಭೌತಿಕ ಒಂದು ಪ್ರಪಂಚಕ್ಕೆ ಬರೋದಿಲ್ಲ ಅಂತ ಇಲ್ಲಿ ತಿಳಿಸ್ತಾರೆ. ಸೊ ಹಾಗಾಗಿ ನಾವು ಭಗವಂತನ ಒಂದು ಸುಲಭ ನಮಗೆ, ಯಾಕೆಂತಂದ್ರೆ ಈ ಒಂದು ಭಗವಂತನ ಆ ಒಂದು ದಿವ್ಯವಾದ ಜನ್ಮ ಮತ್ತು ಕರ್ಮವನ್ನ ಅರ್ಥ ಮಾಡ್ಕೊಳ್ಳೋದು ಅಷ್ಟು ಸುಲಭ ಅಲ್ಲ. ಅದನ್ನ ಅರ್ಥ ಮಾಡ್ಕೊಂಡ್ಬಿಟ್ರೆ ನಾವು ಏನು ಮಾಡ್ತೇವೆ, ಭಗವಂತನ ಲೋಕಕ್ಕೆ ಹೋಗ್ಲಿಕ್ಕೆ ನಮಗೆ ಆಗತ್ತೆ. ಸೊ ಈಗ ನಾವು ಶ್ಲೋಕ 10 ಮಾಡಿದ್ದೇವೆ. ಆಮೇಲೆ ಭಯ, ರಾಗ, ಕ್ರೋಧಗಳನ್ನು ತ್ಯಜಿಸಿ ಅನೇಕರು ಸಂಪೂರ್ಣವಾಗಿ ನನ್ನಲ್ಲಿಯೇ ಮನಸ್ಸುಳ್ಳವರಾಗಿ ನನ್ನಲ್ಲಿ ಆಶ್ರಯ ಪಡೆದಿದ್ದಾರೆ ಮತ್ತು ಈ ಜ್ಞಾನದಿಂದ ಪರಿಶುದ್ಧರಾಗಿದ್ದಾರೆ. ಸೊ ಹಾಗಾಗಿ ಭಯ, ರಾಗ, ಕ್ರೋಧಗಳನ್ನು ಅವರು ವ್ಯಕ್ತಿ ತ್ಯಜಿಸಬೇಕು. ಆಗ ಅವನಿಗೆ ಭಗವಂತನ ಒಂದು ಆಶಯ ಪಡಲಿಕ್ಕೆ ಸಾಧ್ಯ, ಭಗವಂತನಲ್ಲಿಯೇ ಮನಸ್ಸಿಡ್ಲಿಕ್ಕೆ ಸಾಧ್ಯ. ಈ ಭಯ, ರಾಗ, ಕ್ರೋಧ ಇವು ಯಾವುದು ಇರಬಾರ್ದು. ಇವತ್ತು ನಾವು 11ನೇ ಶ್ಲೋಕದಿಂದ ನೋಡೋಣ. ಸೊ ಮಾತಾಜಿ ರಾಗ ಅಂದ್ರೆ ಯಾವುದು? ರಾಗ ಅಂದ್ರೆ ಮೋಹ, ಅಟ್ಯಾಚ್ಮೆಂಟ್ಸ್. ಹಾ, ಓಕೆ. 11ನೇ ಶ್ಲೋಕ. ಯಾರಿಗೆ ಅನುವಾದ ಓದ್ಲಿಕ್ಕೆ ಎಲ್ಲರಿಗೂ ಅವಕಾಶ ಉಂಟು? ಹರೇ ಕೃಷ್ಣ. ಯಾರಿಗೆ ಓದ್ಬೇಕು ಅನುವಾದ ನೀವು ಕೈ ಎತ್ತಬಹುದು. ಹರೇ ಕೃಷ್ಣ. ಯೇ ಯಥಾ ಮಾಂ ಪ್ರಪದ್ಯಂತೆ ತಾಂ ತಥೈವ ಭಜಾಮ್ಯಹಂ ಮಮ ವರ್ತ್ಮಾನುವರ್ತಂತೆ ಮನುಷ್ಯಾಃ ಪಾರ್ಥ ಸರ್ವಶಃ. ದಯಾನ್ವಿತ ಮಾತಾಜಿ. ಹರೇ ಕೃಷ್ಣ. ಹರೇ ಕೃಷ್ಣ ಮಾತಾಜಿ. ಯಾರು ನನಗೆ ಹೇಗೆ ಶರಣಾಗತರಾಗುತ್ತಾರೋ ಹಾಗೆ ನಾನು ಅವರಿಗೆ ಅನುಗ್ರಹಿಸುತ್ತೇನೆ. ಪ್ರಾರ್ಥನೆ, ಎಲ್ಲರೂ ಎಲ್ಲಾ ರೀತಿಯಲ್ಲಿಯೂ ನನ್ನ ಮಾರ್ಗವನ್ನೇ ಅನುಸರಿಸುತ್ತಾರೆ. ಶ್ರೀಲ ಪ್ರಭುಪಾದಕಿ ಜೈ. ಹರೇ ಕೃಷ್ಣ ಮಾತಾಜಿ. ಥ್ಯಾಂಕ್ ಯು ಸೋ ಮಚ್. ಹರೇ ಕೃಷ್ಣ. ಇಲ್ಲಿ ಯಾರು ಹೇಗೆ ಎಷ್ಟು ಶರಣಾಗುತ್ತಾರೆ ಅಷ್ಟೇ ರೀತಿಯಲ್ಲಿ ನಾನು ಅವರಿಗೆ ಅನುಗ್ರಹಿಸ್ತಾನೆ ಭಗವಂತ. ಅಂದ್ರೆ ಇಲ್ಲಿ ಭಗವಂತನ ಒಂದು ಇದಕ್ಕೆ ರೆಸಿಪ್ರೊಕೇಶನ್ ಅಂತ ಹೇಳ್ತೇವೆ. ಅಂದ್ರೆ ಪ್ರತಿಸ್ಪಂದಿಸ್ತಾನೆ ಭಗವಂತ. ಹೇಗೆ ಎಷ್ಟು ಶರಣಾಗ್ತೇವೆ ನಾವು ಅಷ್ಟು ಅನುಗ್ರಹ ಸಿಕ್ಕತ್ತೆ. ಅಂದ್ರೆ ನಾವು 1% ನಾವು ಶರಣಾಗತಾದ್ರೆ ನಮಗೆ 1%, ಹಾಗೆ ನಾವು 10% ಶರಣಾಗತಾದ್ರೆ ನಮಗೆ 10%. ಹೀಗೆ ಅಂದ್ರೆ ಇಲ್ಲಿ ಏನಾಗತ್ತೆ ಅಂದ್ರೆ ಇಲ್ಲಿ ಪ್ರತಿಯೊಬ್ಬರೂ ಭಗವಂತನ ಜೊತೆ ಒಂದು ಸಂಬಂಧ ಹೊಂದಿದ್ದಾರೆ ಅಲ್ವಾ.
ಪ್ರತಿಯೊಬ್ಬ ಜೀವಾತ್ಮನು ಕೂಡ ಭಗವಂತನ ಅಂಶ ಅಲ್ವಾ? ಭಗವಂತ ಹೇಳಿದ್ದಾನೆ, ಮಮ ಇವಾಂಶೋ ಜೀವಲೋಕೆ ಜೀವಭೂತ ಸನಾತನ. ಸೊ ಹಾಗಾಗಿ ನನ್ನ ಅಂಶ ಅಂತ ಹೇಳಿದ್ದಾರೆ. ಹಾಗಾಗಿ ನಾವು ಯಾವ ರೀತಿ ಕೃಷ್ಣನನ್ನ ಸಮೀಪಿಸುತ್ತೇವೋ ನಮ್ಗೆ ಅದೇ ರೀತಿಯಲ್ಲಿ ಭಗವಂತ ಸ್ಪಂದಿಸ್ತಾನೆ. ಈಗ 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 ನಿರಾಕಾರವಾದಿಗಳು ಭಗವಂತನಿಗೆ ರೂಪ ಇಲ್ಲ ಅಂತ ಹೇಳ್ತಾರೆ. ಸೊ ಅಲ್ವಾ, ಅವರಿಗೆ ಅವನು ಬ್ರಹ್ಮನ್ ಅಂದ್ರೆ ಕೇವಲ ದಿವ್ಯ ಜ್ಯೋತಿಯಾಗಿ ಕಾಣ್ತಾನೆ, ಬ್ರಹ್ಮನ್. ಆಮೇಲೆ ಯೋಗಿನವರು ಏನ್ ಮಾಡ್ತಾರೆ, ಹೃದಯದಲ್ಲಿ ಪರಮಾತ್ಮನನ್ನ ಕಾಣ್ತಾರೆ. ಅವರಿಗೆ ಅವನು ಪರಮಾತ್ಮ ರೂಪದಲ್ಲಿ ಅವರಿಗೆ ಸಾಕ್ಷಾತ್ಕಾರವಾಗುತ್ತಾನೆ. ಇನ್ನು ಭಕ್ತರಿಗೆ ಯಾವ ರೀತಿ ಆಗ್ತಾರೆ ಅಂದ್ರೆ, ಭಕ್ತರು ಕೃಷ್ಣನನ್ನ ಪ್ರೇಮದಿಂದ ಅವರು ಆರಾಧನೆ ಮಾಡ್ತಾರೆ. ಸೊ ಹಾಗಾಗಿ ಅವರಿಗೆ ಭಗವಂತ ಪ್ರೇಮದಿಂದ ಅವರಿಗೆ ಭಕ್ತರು ಭಗವಂತನನ್ನ ಆರಾಧಿಸೋದ್ರಿಂದ ಭಗವಂತ ಅವರಿಗೆ ಯಾವ ತರ ಪ್ರತಿಸ್ಪಂದಿಸುತ್ತಾನೆ, ಶ್ಯಾಮಸುಂದರ ರೂಪದಲ್ಲಿ ಅವನಿಗೆ ಪ್ರತಿಸ್ಪಂದಿಸುತ್ತಾನೆ. ಮತ್ತೆ ಭಕ್ತರು ಯಾವ 5 ರಸಗಳಲ್ಲಿ ಭಗವಂತನ ಜೊತೆ ಪ್ರತಿಕ್ರಿಯೆ ಮಾಡ್ತಾರೆ? ಹರೇ ಕೃಷ್ಣ, ಸಂಬಂಧ ಯಾವ ರೀತಿ ಇದೆ? ಯಾವ 5 ರಸಗಳಲ್ಲಿ? ಮಾಧುರ್ಯ ರಸ, ಶಾಂತ ರಸ, ದಾಸ್ಯ ರಸ, ಸಖ್ಯ ರಸ, ಮತ್ತೆ ಶಾಂತರಸ, ದಾಸ್ಯರಸ, ದಾಸ್ಯರಸ, ಸಖ್ಯರಸ, ಸಖ್ಯರಸ, ವಾತ್ಸಲ್ಯ ರಸ, ಮಾಧುರ್ಯ ರಸ. ಮಾಧುರ್ಯ ರಸ. ದಾಸ್ಯರಸದಲ್ಲಿ ಅಂದ್ರೆ ಶಾಂತರಸದಲ್ಲಿ ಅವರು ತಟಸ್ಥವಾಗಿರ್ತಾರೆ. ಶಾಂತರಸ ಅಂದ್ರೆ ಈ ಕೊಳಲು ಮತ್ತೆ ಹಸು ಇದೆಲ್ಲ ಶಾಂತರಸ. ಆಮೇಲೆ ದಾಸ್ಯರಸದಲ್ಲಿ ಸೇವಕನಾಗಿ ಕೆಲಸ ಮಾಡ್ತಕ್ಕಂಥದ್ದು ದಾಸ್ಯರಸ. ಅಂದ್ರೆ ಈಗ ಹನುಮಂತ ರಾಮನ ಶ್ರೀರಾಮನನ್ನ ದಾಸರ ತರ ಸೇವೆ. ಆಮೇಲೆ ಸಖ್ಯರಸ ಅಂದ್ರೆ ಆತ್ಮೀಯ ಸ್ನೇಹಿತರಾಗಿರೋದು. ಅರ್ಜುನ ಸುಧಾಮ ಎಲ್ಲ ಸಖ್ಯರಸದಲ್ಲಿ ಇರ್ತಾರೆ. ವಾತ್ಸಲ್ಯ ರಸ ಅಂದ್ರೆ ಕೃಷ್ಣನನ್ನು ಮಗನಾಗಿ ಪ್ರೀತಿಸುವುದು. ಅಂದ್ರೆ ತಾಯಿ ಯಶೋಧ ಮಾತಾ ಮತ್ತೆ ಇವರು ನಂದ ಮಹಾರಾಜ. ಮಾಧುರ್ಯ ರಸ ಅಂತಂದ್ರೆ ಕೃಷ್ಣನನ್ನು ಅವನ ಪ್ರೇಮಿಯಾಗಿ ಭಾವಿಸುವುದು, ಗೋಪಿಕೆಯರು ಮತ್ತೆ ರಾಧಾರಾಣಿ. ಆಮೇಲೆ ನಾಸ್ತಿಕರಿಗೆ ಭಗವಂತ ಯಾವ ತರ ಸ್ಪಂದಿಸ್ತಾನೆ? ಹರೇ ಕೃಷ್ಣ, ನಾಸ್ತಿಕರಿಗೆ ಸ್ಪಂದಿಸ್ತಾನೆ ಭಗವಂತ, ಹೇಗೆ ಸ್ಪಂದಿಸ್ತಾನೆ? ಹರೇ ಕೃಷ್ಣ. ಭಗವಂತನನ್ನ ಅವರು ನಂಬುವುದೇ ಇಲ್ವೋ, ಅವರಿಗೆ ಹೇಗೆ ಭಗವಂತ ಸ್ಪಂದಿಸ್ತಾನೆ? ಮರಣದ ಮೂಲಕ. ಹರೇ ಕೃಷ್ಣ. ಮರಣದ ಮೂಲಕ. ಹಾ, ಹರೇ ಕೃಷ್ಣ. ಯಾರು ಹೇಳಿದ್ರು ಮರಣದ ಮೂಲಕ? ಹರೇ ಕೃಷ್ಣ. ಹರೇ ಕೃಷ್ಣ. ಅಂದ್ರೆ ಅಭಕ್ತರಾಗಿದ್ರೆ ಭಗವಂತ ಕಠೋರವಾದ ಮೃತ್ಯು ರೂಪದಲ್ಲಿ ಬರ್ತಾನೆ. ಅಂದ್ರೆ ಭಗವಂತ ಎಲ್ಲರಲ್ಲಿಯೂ ಕೂಡ ಅವನು ಸಿಗ್ತಾನೆ. ಹೇಗೆ ಕೇಳಿದರೆ ಅವನು ಅಭಕ್ತರು ಅವನನ್ನ ನಂಬೋದಿಲ್ಲ. ಸೊ ಹಾಗಾಗಿ ಸಾವಿನ ರೂಪದಲ್ಲಿ ಭಗವಂತ ಬರ್ತಾನೆ. ಸೊ ಅದಕ್ಕೆ ಶ್ರೀಮದ್ ಭಾಗವತದಲ್ಲಿ ಏನ್ ಹೇಳಿದ್ದಾರೆ? ಅಕಾಮಃ ಸರ್ವಕಾಮೋ ವಾ ಮೋಕ್ಷ ಕಾಮ ಉದಾರದೀಹಿ ತೀವ್ರೇಣ ಭಕ್ತಿ ಯೋಗೇನ ಯಜೇತ ಪುರುಷಂ ಪರಂ. ಸೊ ಹಾಗಾಗಿ ಒಬ್ಬ ಮನುಷ್ಯನಿಗೆ ಆಸೆ, ಯಾವುದೇ ಆಸೆ ಇಲ್ಲದೇ ಇರಲಿ, ಭಕ್ತರು ಆಸೆ ಪಡೋದಿಲ್ಲ, ಯಾವುದೇ ಬಯಕೆ ಇಲ್ಲ, ಅಥವಾ ಎಲ್ಲ ಫಲಾಪೇಕ್ಷೆ ಇರಲಿ. ಎಲ್ಲ ಫಲಾಪೇಕ್ಷೆ ಯಾರಿಗಿರುತ್ತೆ? ಕರ್ಮಿಗಳಿಗೆ ಇರುತ್ತೆ. ಮುಕ್ತಿಯ ಅಪೇಕ್ಷೆ ಇರಲಿ, ಮುಕ್ತಿಯ ಅಪೇಕ್ಷೆ ಯಾರಿಗಿರುತ್ತೆ? ಜ್ಞಾನಿಗಳಿಗಿರುತ್ತೆ. ಸೊ ಹಾಗಾಗಿ ಯಾವುದೇ ಇರಲಿ, ಅಪೇಕ್ಷೆ ಇರಲಿ ಇಲ್ಲದಿರಲಿ, ಅಥವಾ ಮುಕ್ತಿಯ ಅಪೇಕ್ಷೆ ಇರಲಿ, ಅವರು ಏನ್ ಮಾಡಬೇಕು? ಸಂಪೂರ್ಣ ಪರಿಪೂರ್ಣತೆಗಾಗಿ ದೇವೋತ್ತಮ ಪರಮ ಪುರುಷನನ್ನು ಆರಾಧಿಸಲು ಪ್ರಯತ್ನಿಸಬೇಕು. ಯಾರಿಗೆ ಯಾವುದೇ ಒಂದು ಬಯಕೆ ಇರಲಿ ಇಲ್ಲದೇ ಇರಲಿ. ಯಾಕೆ ಅಂತಂದ್ರೆ ಈ ಮಾರ್ಗವು ಕೃಷ್ಣ ಪ್ರಜೆಯಲ್ಲಿ ಕೊನೆಗೊಳ್ಳುತ್ತದೆ. ಸೊ ಹಾಗಾಗಿ ಭಗವಂತನನ್ನು ನಾವು ಆರಾಧನೆ ಮಾಡಲಿಕ್ಕೆ ನಾವು ಪ್ರಯತ್ನ ಮಾಡಬೇಕು. ಶ್ಲೋಕ 12 ನೋಡೋಣ. ಕಾಂಕ್ಷಂತಹ ಕರ್ಮಣಾಂ ಸಿದ್ಧಿಂ ಯಜಂತ ಇಹ ದೇವತಾಃ ಕ್ಷಿಪ್ರಂ ಹಿ ಮಾನುಷೇ ಲೋಕೆ ಸಿದ್ಧಿರ್ಭವತಿ ಕರ್ಮಜ. ಭವ್ಯ ಮಾತಾಜಿ ಓದಿ. ಹರೇ ಕೃಷ್ಣ. ಅನುವಾದ ಶಿಲ ಪ್ರಭುಪಾದರಿಂದ. ಶಿಲ ಪ್ರಭುಪಾದರಿಗೆ ಜಯವಾಗಲಿ. ಈ ಜಗತ್ತಿನಲ್ಲಿ ಜನರು ಫಲಾಪೇಕ್ಷಿತ ಕರ್ಮಗಳಲ್ಲಿ ಸಿದ್ಧಿಯನ್ನು ಬಯಸುತ್ತಾರೆ.
ಆದುದರಿಂದ ದೇವತೆಗಳನ್ನು ಪೂಜಿಸುತ್ತಾರೆ. ಈ ಜಗತ್ತಿನಲ್ಲಿ ಫಲಾಪೇಕ್ಷಿತ ಕರ್ಮದಿಂದ ಜನರು ಶೀಘ್ರವಾಗಿ ಸಿದ್ಧಿಯನ್ನು ಪಡೆಯುತ್ತಾರೆ. ಹರೇ ಕೃಷ್ಣ ಮಾತಾಜಿ. ಇಲ್ಲಿ ಏನ್ ಹೇಳ್ತಾ ಇದ್ದಾನೆ ಭಗವಂತ? ಜನರು ಫಲಾಪೇಕ್ಷಿತ ಕರ್ಮದಲ್ಲಿ ಸಿದ್ಧಿ ಬಯಸಿ ದೇವತೆಗಳನ್ನ ಪೂಜೆ ಮಾಡ್ತಾರೆ. ಇಲ್ಲಿ ನಮಗೆ ನೋಡ್ಬೇಕು, ದೇವತೆಗಳಿಗೂ ಮತ್ತು ಭಗವಂತ ದೇವೋತ್ತಮ ಪರಮಪುರುಷ ನಡುವೆ ವ್ಯತ್ಯಾಸ ಏನು? ಹರೇ ಕೃಷ್ಣ. ದೇವತೆಗಳು ಅವರು ಭಗವಂತನೇ ಇದ್ ಮಾಡಿರ್ತಾನೆ. ಐಹಿಕ ಜಗತ್ತಿಗೆ ಅವನ್ ನೋಡ್ಕೊಳ್ಳಿ ಅಂತ ಭಗವಾನ್ ಕೃಷ್ಣನ ಇದ್ ಮಾಡಿರ್ತಾನೆ. ಅವರನ್ನೆಲ್ಲ ನೇಮಕ ಮಾಡಿರ್ತಾರೆ. ಹರೇ ಕೃಷ್ಣ. ದೇವತೆಗಳು ಮತ್ತು ಭಗವಂತ ನಡುವೆ ವ್ಯತ್ಯಾಸ ಏನಂದ್ರೆ, ಭಗವಂತನನ್ನು ದೇವತೆಗಳನ್ನು ಅವರು ಕೂಡ ದೇವತೆಗಳು ಕೂಡ ಭೌತಿಕದಲ್ಲೇ ಇರ್ತಾರೆ, ಭೌತಿಕ ಪ್ರಪಂಚದಲ್ಲಿ ಇರ್ತಾರೆ. ಅವರಿಗೆ ಈ ಭೌತಿಕ ಬ್ರಹ್ಮಾಂಡ ಇದನ್ನ ನೋಡ್ಕೊಳ್ಳಿಕ್ಕೆ, ಆಡಳಿತವನ್ನ ನೋಡ್ಕೊಳ್ಳಿಕ್ಕೆ ಅಧಿಕಾರ ಕೊಟ್ಟಿರ್ತಾನೆ. ಆದರೆ ಭೌತಿಕ ಜನರು ಮೂರ್ಖತನದಿಂದ ಏನ್ ಮಾಡ್ತಾರೆ? ದೇವತೆಗಳನ್ನು ಮತ್ತು ಪರಮಪ್ರಭುವನ್ನು ಒಂದೇ ಮಟ್ಟದಲ್ಲಿ ನೋಡ್ತಾರೆ ಅಲ್ವಾ? ಭಗವಂತ ಕೃಷ್ಣನ ಒಂದೇ ಮಟ್ಟದಲ್ಲಿ ನೋಡ್ತಾರೆ. ಸೊ ಇದು ಯಾವ ಅಪರಾಧ? ಅಪರಾಧ 2 ಮಾತಾಜಿ. ಅಪರಾಧ 2. ದೇವತೆಗಳನ್ನು ಮತ್ತು ಭಗವಂತನನ್ನು ಒಂದೇ ಮಟ್ಟದಲ್ಲಿ ನೋಡ್ತಕ್ಕಂಥದ್ದು ಅಲ್ವಾ? ಸೊ ಹಾಗಾಗಿ ಇಲ್ಲಿ ಯಾಕೆ ದೇವತೆಗಳ ಹತ್ರ ಜನ ಹೋಗ್ತಾರೆ? ತಮ್ಮ ಬೇಡಿಕೆಗಳನ್ನ ನೆರವೇರಿಸ್ಕೊಳ್ಳಿಕ್ಕೆ ಶೀಘ್ರವಾಗಿ ಫಲ ಸಿಗುತ್ತೆ ಅಂತ. ಶೀಘ್ರವಾಗಿ ಕೊಡ್ತಾರೆ. ದೇವತೆಗಳನ್ನು ಪೂಜಿಸುವುದರಿಂದ ಏನಾಗತ್ತೆ? ಐಹಿಕ ಸುಖಗಳು, ಹಣ, ಉದ್ಯೋಗ, ಆರೋಗ್ಯ ಇವೆಲ್ಲ ಬೇಗನೆ ಕ್ಷಿಪ್ರವಾಗಿ ಅವರಿಗೆ ಆ ಫಲಗಳನ್ನ ದೇವತೆಗಳು ಕೊಡ್ತಾರೆ ಅಲ್ವಾ? ನೋಡಿ, ದೇವತೆಗಳು ಕೊಡ್ತಕ್ಕಂತ ಫಲಕ್ಕೂ ಭಗವಂತ ಕೊಡ್ತಕ್ಕಂತ ಫಲಕ್ಕೂ ವ್ಯತ್ಯಾಸ ಏನು? ವ್ಯತ್ಯಾಸ ಭಗವಂತ ಕೊಡುವ ಫಲ ಶಾಶ್ವತವಾಗಿರುತ್ತೆ. ಭಗವಂತ ಕೊಡೋದು ಶಾಶ್ವತವಾಗಿದ್ದು ಮಾತಾಜಿ. ಶಾಶ್ವತ ಅಂದ್ರೆ ತಾತ್ಕಾಲಿಕ ಅಂದ್ರೆ ಭೌತಿಕವನ್ನ ಕೊಡ್ತಾರೆ. ದೇವತೆಗಳಿಗೆ ಅವರಿಗೆ ನೇರವಾಗಿ ಅಂದ್ರೆ ಜೀವಾತ್ಮರಿಗೆ ಒಂದು ಅನುಗ್ರಹ ವರ ಕೊಡ್ಲಿಕ್ಕೆ ಅಥವಾ ಅನುಗ್ರಹ ಕೊಡ್ಲಿಕ್ಕೆ ಅವರಿಗೆ ಆಗೋದಿಲ್ಲ. ಕೃಷ್ಣ ಅವರಿಗೆ ಸ್ಯಾಂಕ್ಷನ್ ಮಾಡ್ತಾನೆ. ನಾವು ದೇವತೆಗಳನ್ನ ಯಾರು ಆರಾಧನೆ ಮಾಡ್ತಾರೆ ಅವರಿಗೆ ದೇವತೆಗಳು ಡೈರೆಕ್ಟ್ ಆಗಿ ಕೊಡ್ಲಿಕ್ಕೆ ಬರೋದಿಲ್ಲ. ಅವರು ಭಗವಂತನಿಂದ ಅವರು ಸ್ಯಾಂಕ್ಷನ್ ಆದ್ಮೇಲೆ ಕೊಡ್ತಾರೆ. ಆಮೇಲೆ 2ನೇದು ಅವ್ರು ಕೊಡ್ತಕ್ಕಂಥದ್ದೆಲ್ಲ ಐಹಿಕ. ಅದಕ್ಕೆ ಅವರಿಗೆ ಮುಕ್ತಿ ಕೊಡ್ಲಿಕ್ಕಾಗತ್ತಾ? ಭಗವಂತನ ಲೋಕಕ್ಕೆ ಹೋಗುವಂತದ್ದು ಕೊಡ್ಲಿಕ್ಕಾಗತ್ತ ಅವರಿಗೆ? ಅಲ್ಲಿ ಸ್ವರ್ಗಕ್ಕೆ ಹೋಗ್ಬೋದು ಅಷ್ಟೇ. ಸ್ವರ್ಗಕ್ಕೆ. ಕರೆಕ್ಟ್. ಹರೇ ಕೃಷ್ಣ. ಹಾಗಾಗಿ ಇಲ್ಲಿ ಏನಂತಂದ್ರೆ ಅತ್ಯುತ್ತಮ ಉದಾಹರಣೆ ಅಂತಂದ್ರೆ ಹಿರಣ್ಯಕಶಿಪು ತುಂಬಾ ತಪಸ್ ಮಾಡಿದ. ಬ್ರಹ್ಮನಿಗೆ ತುಂಬಾ ತಪಸ್ ಮಾಡಿದ. ಆದ್ರೆ ಬ್ರಹ್ಮನಿಂದ ವರ ಕೇಳಿದ್ರೆ ಬ್ರಹ್ಮ ಹೇಳ್ತಾನೆ, ನಾನೇ ಒಂದು ಇದಿಲ್ಲ, ನನಗೂ ಕೂಡ ಈ ತರ ನಿನಗೆ ಮರಣ ಇಲ್ಲದಂತ ವರ ಕೊಡ್ಲಿಕ್ಕೆ ಬರೋದಿಲ್ಲ, ನಾನು ಶಾಶ್ವತ ಅಲ್ಲ. ಸೊ ಹಾಗಾಗಿ ಅವನು ಹೇಳ್ತಾನೆ ಬ್ರಹ್ಮ. ಸೊ ಹಾಗಾಗಿ ಅವನು ಆ ಮರಣ ಇಲ್ಲದ ಸ್ಥಿತಿ, ಅಮರನಾಗುವಂಥದ್ದು ಅದನ್ನು ಕೊಡ್ಲಿಕ್ಕೆ ಆಗೋದಿಲ್ಲ. ಆಮೇಲೆ ಶಿವನು ಕೂಡ ಹೇಳ್ತಾನೆ. ಶಿವ ಏನ್ ಹೇಳ್ತಾನೆ ಪಾರ್ವತಿಗೆ? ಅಂದ್ರೆ ಮೋಕ್ಷದಾತ ಮುಕುಂದ ಅಂತ ಹೇಳ್ತಾನೆ. ಮುಕುಂದನೇ ಮಾತ್ರ ಮೋಕ್ಷ ಕೊಡ್ಲಿಕ್ಕೆ ಸಾಧ್ಯ. ಸೊ ಹಾಗಾಗಿ ಆಮೇಲೆ ದೇವತೆಗಳು ಕೊಡೋ ವರ ಹೇಗಿರುತ್ತೆ ಅಂತಂದ್ರೆ, ಅವರು ಹಿಂದೆ ಮುಂದೆ ನೋಡುದಿಲ್ಲ. ಅಂದ್ರೆ ಕೊಡ್ತಾರೆ. ಇನ್ನು ಯಾರು ತುಂಬಾ ಇದನ್ನ ಭೌತಿಕದ ಆಶೆ ಇಟ್ಕೊಂಡು ಅವ್ರನ್ನ ಆರಾಧನೆ ಮಾಡ್ತಾರಲ್ಲ ದೇವತೆಗಳನ್ನ, ಅವರಿಗೆ ಒಳ್ಳೇದಾಗುತ್ತೋ ಅಥವಾ ಮುಂದೆ ಕೆಡಕಾಗುತ್ತೋ ನೋಡುದಿಲ್ಲ, ಅವ್ರು ಕೊಡ್ತಾರೆ. ಆದ್ರೆ ಏನಾಗತ್ತೆ, ಆ ಭೌತಿಕ ಲಾಭ ಪಡ್ಕೊಂಡವರು ಅದು ಒಮ್ಮೊಮ್ಮೆ ಇದಾಗ್ಬೋದು. ಯಾಕೆಂತಂದ್ರೆ ದೇವತೆಗಳು ಅದು ಕೊಟ್ಟಿದ್ದು ಅವರಿಗೆ ವರ ಶಾಪವೂ ಕೂಡ ಆಗ್ಬಹುದು. ಉದಾಹರಣೆ ಏನಾದ್ರು ಹೇಳ್ತೀರಾ ವರ ಶಾಪ ಆಗಿದ್ದು? ಭಸ್ಮಾಸುರ ಮಾತಾಜಿ. ಹರೇ ಕೃಷ್ಣ. ಹರಿಬೋಲ್. ಭಸ್ಮಾಸುರನಿಗೆ ಶಿವ ಏನ್ ಮಾಡ್ದ? ಅವನು ಬೇಡ್ಕೊಂಡ, ಯಾರ ತಲೆ ಮೇಲೆ ಕೈ ಇಟ್ರು ಅವರು ಭಸ್ಮವಾಗಿ ಹೋಗ್ಬೇಕು. ಆಮೇಲೆ ಅವನಿಗೆ ಏನಾಯ್ತು? ಶಿವನನ್ನೇ ಇಟ್ಟಿಸಿಕೊಂಡು ಹೋಯ್ತಾ? ಶಿವನನ್ನೇ ಇಟ್ಟಿಸ್ಕೊಂಡು ಹೋದಾಗ ಕಡೆಗೆ ಭಗವಂತ ಬರ್ತಾನೆ ಮೋಹಿನಿ ರೂಪದಲ್ಲಿ ಅಲ್ವಾ? ತನ್ನ ತಲೆ ಮೇಲೆ ಕೈ
ಭಸ್ಮಾಸುರ ಕಡೆಗೆ ಮೋಹಿನಿ ಭಗವಂತ ಬಂದು ಅವನಿಗೆ ಅವನ ತಲೆ ಮೇಲೆ ಕೈ ಇಟ್ಕೊಂಡು ಅವನೇ ನಾಶವಾಗುವಂತೆ ಆಯಿತು. ಆಮೇಲೆ ಹಿರಣ್ಯಕಶಿಪು ಅಲ್ವಾ, ಬ್ರಹ್ಮನ ಹತ್ರ ನಾನಾ ನಮನಿಯಾಗಿ ನಾನು ಅಂದ್ರೆ ಏನ್ ಹೇಳ್ತಾನೆ ಬ್ರಹ್ಮನ ಹತ್ರ, ನನಗೆ ಹಗಲೊತ್ತಲ್ಲಿ ಸಾವು ಬರಬಾರ್ದು, ರಾತ್ರಿ ಸಾವು ಬರಬಾರ್ದು, ನನಗೆ ಭೂಮಿ ಮೇಲೆ ಬರಬಾರ್ದು, ಆಕಾಶದಲ್ಲಿ ಬರಬಾರ್ದು ಸಾವು, ಯಾವುದೇ ಮನುಷ್ಯರಿಂದ ಬರಬಾರ್ದು, ಯಾವುದೇ ಪ್ರಾಣಿಯಿಂದ ಬರಬಾರ್ದು, ಯಾವುದೇ ಆಯುಧದಿಂದ ಬರಬಾರ್ದು ಎಲ್ಲ ಹೇಳ್ತಾನಲ್ವಾ. ಆದರೆ ಕಡೆಗೆ ಅವನಿಗೆ ಹೇಗಾಯ್ತು ಅದು ಅಂತ್ಯ? ಒಂದು ಸಂಜೆ ಹೊತ್ತಲ್ಲಿ ಹಿರಣ್ಯಕಶಿಪು ಭಗವಂತ ಅವತಾರ ಮಾಡ್ಬೇಕಾಯ್ತು, ನರಸಿಂಹ ಅವತಾರ ಅಲ್ವಾ. ಅವನಿಗೆ ಸಂಜೆ ಹೊತ್ತಲ್ಲಿ ಹಗಲು ಅಲ್ಲ ರಾತ್ರಿಯೂ ಅಲ್ಲ, ಮನೆ ಒಳಗೂ ಅಲ್ಲ ಮನೆ ಹೊರಗೂ ಅಲ್ಲ, ಅಂದ್ರೆ ಮನೆ ಹೊಸ್ತಿಲಲ್ಲಿ, ಆಮೇಲೆ ಭೂಮಿ ಮೇಲೂ ಅಲ್ಲ ಆಕಾಶ ಮೇಲೂ ಅವನ ತೊಡೆ ಮೇಲೆ ಕೂರಿಸ್ಕೊಂಡು, ಆಮೇಲೆ ಯಾವುದೇ ಆಯುಧ ಇಲ್ಲ, ಅಂದ್ರೆ ಅವನ ನಖ ವಜ್ರ ನಖ ಆಯಿತು. ಪಂಚಭೂತಗಳಿಂದ ಬರಬಾರ್ದು. ಹಾಗಾಗಿ ಪಂಚಭೂತಗಳಿಂದ ಏನು ಸಾವು ಬರಬಾರ್ದು ಅಂತ ಹಾ ಹಿರಣ್ಯಕಶಿಪು ಹೇಳಿರ್ತಾರೆ. ಹೇಳಿದ್ದು ಅಂದ್ರೆ ಅವನು ಬೇರೆ ಯಾವುದೇ ಇದರಿಂದ ಬರಬಾರ್ದು ನನಗೆ ರೀತಿಯಿಂದ ಹೇಳಿದ್ದಾನೆ. ಸೊ ಹಾಗಾಗಿ ಇಲ್ಲಿ ಹೇಳಿದ್ದಾರೆ, ಈ ದೇವತೆಗಳನ್ನು ಭಗವಂತನ ವಿವಿಧ ರೂಪಗಳೆಂದು ಅಲ್ಪಮತಿಗಳು ಭಾವಿಸ್ತಾರೆ. ಅಂದ್ರೆ ಬುದ್ಧಿ ಕಡಿಮೆ ಇರುವವರು ಭಾವಿಸ್ತಾರೆ. ವಾಸ್ತವವಾಗಿ ದೇವತೆಗಳು ಭಗವಂತನ ವಿವಿಧ ರೂಪಗಳಲ್ಲ, ಇದನ್ನ ನಾವು ತಿಳ್ಕೊಳ್ಬೇಕು. ಅವರು ಕೂಡ ಭಗವಂತನ ವಿಭಿನ್ನ ಅಂಶ. ಸೊ ದೇವರು ಒಬ್ಬನೇ ಒಬ್ಬನು. ಸೊ ನಿತ್ಯಾನಿತ್ಯಾನಾಂ ಚೇತನಶ್ಚೇತನಾನಂ ಏಕೋ ಹಿ ಬಹೂನಾಂ ವಿದದಾತಿ ಕಾಮಂ. ಸೊ ಅವನು ಒಬ್ಬನೇ, ಅವನು ಎಲ್ಲರನ್ನು ಅವನು ರಕ್ಷಣೆ ಮಾಡ್ತಾನೆ, ಎಲ್ಲರನ್ನು ಕೂಡ ಕಾಪಾಡ್ತಾನೆ. ಈಶ್ವರ ಪರಮಃ ಕೃಷ್ಣ ಸಚ್ಚಿದಾನಂದ ವಿಗ್ರಹ ಅನಾದಿರ್ ಗೋವಿಂದ ಸರ್ವ ಕಾರಣ. ಸೊ ಹಾಗಾಗಿ ಬ್ರಹ್ಮ ಮತ್ತು ಶಿವನಂತ ದೇವತೆಗಳು ಅಂದ್ರೆ ಜನ ಪೂಜೆ ಮಾಡ್ತಾರೆ. ಆದರೆ ಈ ಶಿವ ಮತ್ತು ಬ್ರಹ್ಮ ಇವರೇ ಭಗವಂತನನ್ನು ಆರಾಧಿಸ್ತಾರೆ. ಅಂದ್ರೆ ಚತುರ್ಮುಖ ಬೋಲೆ ಬ್ರಹ್ಮ ಬೋಲೆ ಕೃಷ್ಣ ಕೃಷ್ಣ, ಪಂಚಮುಖ ಶಿವ ಬೋಲೆ ರಾಮ ರಾಮ. ಹಾಗಾಗಿ ಅವರೇ ಭಗವಂತನನ್ನು ಆರಾಧಿಸ್ತಾರೆ. ಅದಕ್ಕೆ ದೇವತೆಗಳನ್ನು ಆರಾಧನೆ ಮಾಡುವರು ಮೂರ್ಖರು ಅಂತ ಶ್ರೀಲ ಪ್ರಭುಪಾದರಲ್ಲಿ ಹಾಕಿದ್ದಾರೆ. ಯಾಕೆ? ಹೃತಜ್ಞಾನ, ಅವರ ಜ್ಞಾನ ಇದೆಯಲ್ಲ ಅದನ್ನ ಮಾಯ ಅಪಹರಿಸಿ ಬಿಟ್ಟಿರ್ತದೆ. ಸೊ ಹಾಗಾಗಿ ಮೂರ್ಖರು ಏನ್ ಮಾಡ್ತಾರೆ, ಅವರಿಗೆ ತಕ್ಷಣ ಭೌತಿಕವಾದ ಫಲ ಬೇಕು, ಅದಕ್ಕೆ ಅವ್ರು ಏನ್ ಮಾಡ್ತಾರೆ, ಅವರು ಆ ದೇವತೆಗಳನ್ನ ಪೂಜೆ ಮಾಡ್ತಾರೆ. ಸೊ ಹಾಗಾಗಿ ದೇವತೆಗಳ ವರ ಅವರದು ಐಹಿಕ ಮತ್ತು ಅದು ಅಲ್ಪ ಕಾಲದ್ದು. ಶ್ರೀಲ ಪ್ರಭುಪಾದರು ಏನ್ ಹೇಳ್ತಾರೆ, ಜನರಿಗೆ ಭೂಮಿ, ಕುಟುಂಬ ಮತ್ತು ಭೋಗ ಸಾಮಗ್ರಿಗಳ ಐಹಿಕ ಶ್ರೀಮಂತಿಕೆ ಇದರ ಬಗ್ಗೆ ಹುಚ್ಚು ಹತ್ತಿದೆ. ಇಂತಹ ತಾತ್ಕಾಲಿಕ ವಸ್ತುಗಳನ್ನು ಪಡೆಯಲು ಜನ ದೇವತೆಗಳನ್ನು ಅಥವಾ ಮನುಷ್ಯ ಸಮಾಜದ ಬಲಿಷ್ಠರನ್ನು ಪೂಜೆ ಮಾಡ್ತಾರೆ ಅಲ್ವಾ. ಪ್ರಭಾವಿ ವ್ಯಕ್ತಿಗಳು ಬಾಬಾಗಳೆಲ್ಲ ಹೋಗ್ತಾರೆ ಮಾತಾಜಿ, ಸಾಯಿಬಾಬಾ. ಸೊ ಇಲ್ಲಿ ಪ್ರಭಾವಿ ವ್ಯಕ್ತಿಗಳಿಗೂ ಅಂದ್ರೆ ಇಲ್ಲಿ ರಾಜಕೀಯ ವ್ಯಕ್ತಿಗಳದ್ದು ಕೂಡ ಅವ್ರ ಹಿಂದೆ ಮಾಡ್ತಾರೆ, ದೇವತೆಗಳನ್ನು ಆರಾಧನೆ ಮಾಡ್ತಾರೆ. ಸೊ ಹೀಗೆಲ್ಲ ಮಾಡ್ತಾರೆ. ಸೊ ಐಹಿಕ ಅಸ್ತಿತ್ವದ ಭಾವನೆಗಳಿಗೆ ಶಾಶ್ವತವಾದ ಪರಿಹಾರ ಯಾವುದು? ಭಗವಂತನಿಗೆ ನಾವು ಶರಣು ಹೋಗ್ಬೋದು. ಸೊ ಹಾಗಾಗಿ ಭಗವಂತನ ಆರಾಧನೆಯ ತೊಡಗೋದು ಅದು ಪರಿಹಾರ. ಯಾಕೆಂದ್ರೆ ಭಗವಂತನಲ್ಲಿ ನಾವು ಶರಣಾಗತನಾಗಿ ಭಗವಂತನ ಸೇವೆ ಮಾಡಿದ್ರೆ ನಮ್ಗೆ ಭೌತಿಕದಿಂದ ಬಿಡುಗಡೆ ಸಿಗುತ್ತೆ. ಆದರೆ ಇದು ಜನರಿಗೆ ಗೊತ್ತಿಲ್ಲ. ಜನರಿಗೆ ಕೃಷ್ಣ ಪ್ರಜ್ಞೆಯಲ್ಲಿ ಆಸಕ್ತಿ ಉಂಟಾಗುವುದು ಬಹಳ ವಿರಳ ಅಂತ ಇಲ್ಲಿ ಈ ಶ್ಲೋಕ ಹೇಳ್ತಾ ಇದೆ. ಯಾಕೆಂದ್ರೆ ಅವರಿಗೆ ಶೀಘ್ರದಲ್ಲಿಯೇ ಭೌತಿಕದ ಎಲ್ಲ ಫಲಗಳು ಬೇಕು ಅಲ್ವಾ. ಭಗವಂತ ಭೌತಿಕ ಕೊಡ್ತಾನೆ ಅಲ್ಲ, ಭಗವಂತ ಕೊಡಲ್ಲ. ಭಗವಂತ ಕೊಡ್ತಾನೆ ಎಲ್ಲವೂ, ಆದರೆ ಯಾವುದು ಭಕ್ತಿಗೆ ಅಡ್ಡಿಯಾಗುತ್ತೋ ಅದನ್ನು ಕೊಡೋದಿಲ್ಲ ಭಗವಂತ. ಭಕ್ತಿಗೆ ಅಡ್ಡಿ ಆಗೋದೆಲ್ಲ, ಇಂದ್ರಿಯ ಭೋಗ ಎಲ್ಲ ಭಕ್ತಿಗೆ ಅಡ್ಡಿ ಆಗುತ್ತೋ ಅಥವಾ ಭಕ್ತಿಗೆ ಪೂರಕ ಆಗುತ್ತೋ? ಅಡ್ಡಿ ಆಗುತ್ತೆ. ಅದಕ್ಕೆ ಭಗವಂತ ಅದನ್ನ ಅಷ್ಟು ಈಸಿಲಿ ಕೊಡೋದಿಲ್ಲ. ಆದರೆ ಜನ ತುಂಬಾ ಬೇಡಿದರೆ ನೀನೇ ಅದಕ್ಕೆ ಅದರದ್ದು ಒಂದು ಪರಿಣಾಮಕ್ಕೆ ನೀನೇ ಕಾರಣ ಅಂತ ಹೇಳ್ತಾನೆ ಅಲ್ವಾ. ಹೌದು. ಆಮೇಲೆ ಶ್ಲೋಕ 13 ನೋಡೋಣ.
ಚಾತುರ್ವರ್ಣ್ಯಂ ಮಯಾ ಸೃಷ್ಟಂ ಗುಣಕರ್ಮ ವಿಭಾಗಶಃ ತಸ್ಯ ಕರ್ತಾರಮಪಿ ಮಾಂ ವಿದ್ಧಿ ಅಕರ್ತಾರಂ ಅವ್ಯಯಂ. ಹರೇ ಕೃಷ್ಣ. ಅನುವಾದ ಓದಿ. ಭಾಗ್ಯಲಕ್ಷ್ಮಿ ಆರ್ ಮಾತಾಜಿ ಓದಿ. ಹಾ ಮಾತಾಜಿ. ಹರೇ ಕೃಷ್ಣ ಮಾತಾಜಿ. ಓದಿ, ಅನುವಾದ ಓದಿ ಮಾತಾಜಿ. ಧನ್ಯವಾದ. ಶ್ರೀರ ಪ್ರಭುಪಾದರಿಗೆ ಜಯವಾಗಲಿ. ಐಕ ನಿಸರ್ಗದ ಗುಣತ್ರಯಗಳಿಗೆ ಅನುಗುಣವಾಗಿ ಮತ್ತು ಅವುಗಳ ಕರ್ಮಗಳಿಗೆ ಅನುಸಾರವಾಗಿ ಮನುಷ್ಯ ಸಮಾಜದ 4 ವರ್ಣಗಳನ್ನು ನಾನು ಸೃಷ್ಟಿಸಿದೆ. ಈ ವ್ಯವಸ್ಥೆಯನ್ನು ನಾನು ಸೃಷ್ಟಿಸಿದ್ದರೂ ನಾನು ಬದಲಾವಣೆ ಇಲ್ಲದವನು, ಅವ್ಯಯನು. ಆದುದರಿಂದ ನಾನು ಕರ್ತಾರನಲ್ಲ ಎಂದು ತಿಳಿ. ಹರೇ ಕೃಷ್ಣ ಹರೇ ಮಾತಾಜಿ. ಕೃಷ್ಣ. ಇಲ್ಲಿ ಏನ್ ಹೇಳ್ತಾರೆ, ನಾವೀಗ ಅನೇಕ ಬಾರಿ ವರ್ಣಾಶ್ರಮ ಧರ್ಮದ ಬಗ್ಗೆ ಕೇಳಿದ್ದೇವೆ ಅಲ್ವಾ. ವರ್ಣಾಶ್ರಮ ಧರ್ಮದಲ್ಲಿ ಅದು ಹುಟ್ಟಿನ ಆಧಾರದ ಮೇಲೆ ಅಲ್ಲ. ಇದು ಈ ಪದ್ಧತಿ ಈ ಒಂದು ಬ್ರಾಹ್ಮಣ, ಕ್ಷತ್ರಿಯ, ವೈಶ್ಯ, ಶೂದ್ರ 4 ವರ್ಣಗಳು 4 ಆಶ್ರಮಗಳನ್ನು ಮಾಡಿದ್ದಾನೆ. ಬ್ರಹ್ಮಚಾರಿ, ಗೃಹಸ್ಥ, ವಾನಪ್ರಸ್ಥ, ಸನ್ಯಾಸ. ಸೊ ಈ ಒಂದು ಆ ಒಂದು ವರ್ಣಗಳ ವ್ಯವಸ್ಥೆ ಅದು ಜಾತಿಯ ಆಧಾರದ ಮೇಲಲ್ಲ, ಅದು ಗುಣ ಮತ್ತು ಕರ್ಮದ ಮೇಲೆ ಆಧಾರ. ಅವನು ಯಾವ ಗುಣದಲ್ಲಿದ್ದಾನೆ ಮತ್ತು ಯಾವ ಕೆಲಸ ಮಾಡ್ತಾ ಇದ್ದಾನೆ. ಈಗ ಬ್ರಾಹ್ಮಣನಾದವನು ಸತ್ವಗುಣ ಪ್ರಧಾನನಾಗಿರ್ತಾನೆ ಮತ್ತು ಜ್ಞಾನ ಮತ್ತು ಆಧ್ಯಾತ್ಮಿಕತೆಯಲ್ಲಿ ಅವನು ತೊಡಗಿರ್ತಾನೆ. ಕ್ಷತ್ರಿಯನಾದವರಲ್ಲಿ ಯಾವ ಗುಣ ಆಗಿರುತ್ತೆ ಪ್ರಬಲವಾಗಿ? ರಜೋಗುಣ ಪ್ರಬಲವಾಗಿರುತ್ತೆ. ಸೊ ಅವರು ಆಡಳಿತ ಮತ್ತು ಸಮಾಜದ ರಕ್ಷಣೆಯಲ್ಲಿ ತೊಡಗಿರ್ತಾರೆ. ವೈಶ್ಯರು ರಜೋಗುಣ ಮತ್ತು ತಮೋಗುಣಗಳ ಮಿಶ್ರ ಇರುತ್ತೆ. ಅವ್ರು ಯಾವ ಕೆಲಸ? ಕೃಷಿ ಮತ್ತು ಗೋರಕ್ಷ. ಇಲ್ಲಿ ಶೂದ್ರನಿಗೆ ತಮೋಗುಣ ಪ್ರಧಾನವಾಗಿರುತ್ತೆ. ಈಗ ಯಾಕೆ ಮನುಷ್ಯ ಇದನ್ನ ಮಾಡಿದ ಅಂತಂದ್ರೆ, ಈ ಸಮಾಜದ ವ್ಯವಸ್ಥೆ ಯಾಕೆ ಮಾಡಿದ ಅಂತಂದ್ರೆ, ಈಗ ಮನುಷ್ಯರು ಮತ್ತೆ ಪ್ರಾಣಿಗಳಿಗೆ ಇರ್ತಕ್ಕಂಥ ವ್ಯತ್ಯಾಸ ಏನು? ಧರ್ಮ ವ್ಯತ್ಯಾಸ. ಹರಿಬೋಲ್. ಮನುಷ್ಯ ಸಮಾಜವು ಯಾವುದೇ ಪ್ರಾಣಿ ಸಮಾಜದಂತೆಯೇ ಇದೆ. ಆದರೆ ಮನುಷ್ಯನನ್ನು ಪ್ರಾಣಿಗಳ ಅಂತಸ್ತಿನಿಂದ ಮೇಲಕ್ಕೆ ಎತ್ತಲು ಕೃಷ್ಣ ಪ್ರಜ್ಞೆಯ ವ್ಯವಸ್ಥಿತ ಬೆಳವಣಿಗೆಗಾಗಿ ಭಗವಂತ ಈ ವಿಭಾಗಗಳನ್ನು ಸೃಷ್ಟಿ ಮಾಡಿದ. ಏನಕ್ಕೆ ಮಾಡಿದಾನೆ ಈ ತರ ಈ ವಿಭಾಗ? ನಾವು ಪ್ರಾಣಿಗಳಿಗಿಂತ ಮನುಷ್ಯ ಮೇಲೆ ಮತ್ತೆ ಕೃಷ್ಣ ಪ್ರಜ್ಞೆಯನ್ನು ನಾವು ಪಡ್ಕೊಳ್ಬೇಕು. ಅದಕ್ಕೆ ಎಲ್ಲರೂ ಅವರವರ ಕರ್ತವ್ಯವನ್ನು ಅವರವರ ಗುಣಕ್ಕೆ ಪ್ರಮಾಣವಾಗಿ ಮಾಡಿದಾಗ ಪ್ರತಿಯೊಬ್ಬರಿಗೂ ಕೂಡ ಕೃಷ್ಣನನ್ನು ಸಂತೋಷಪಡಿಸಬಹುದು. ಎಲ್ಲರೂ ಕೂಡ ಸಂಸಿದ್ಧಿರ್ ಹರಿತೋಷಣಂ, ಭಗವಂತನನ್ನ ಪಡ್ಕೊಳ್ಳಿಕ್ಕೆ ಎಲ್ಲರಿಗೂ ಸಾಧ್ಯ. ಬ್ರಾಹ್ಮಣನಾಗಿ ಕೆಲಸ ಮಾಡಿ, ಕ್ಷತ್ರಿಯನಾಗಿ ಕೆಲಸ ಮಾಡಿ, ವೈಶ್ಯನಾಗಿ ಕೆಲಸ ಮಾಡಿ, ಶೂದ್ರನಾಗಿ ಕೆಲಸ ಮಾಡಿ ಅವನು ಭಗವಂತನನ್ನು ಪಡ್ಕೊಳ್ಳಕ್ಕೆ ಸಾಧ್ಯ. ಸೊ ಅದನ್ನ ಇಲ್ಲಿ ಹೇಳ್ತಾ ಇದ್ದಾರೆ. ಆದರೆ ಇದಕ್ಕಿಂತ ಈ ಕೃಷ್ಣ ಪ್ರಜ್ಞೆ ಹೇಳಿದು ವರ್ಣಾಶ್ರಮದಲ್ಲಿ ಇದೆಯಾ? ಹರೇ ಕೃಷ್ಣ. ಇಲ್ಲ ಮಾತಾಜಿ. ಹಾಗಾದ್ರೆ ಕೃಷ್ಣ ಪ್ರಜ್ಞೆ ಎಲ್ಲಿದೆ? ಎಲ್ಲಿ ಬರುತ್ತೆ? ಹರೇ ಕೃಷ್ಣ. ಮಾತಾಜಿ ಅಟೆಂಡೆನ್ಸ್ ಲಿಂಕ್ ಹಾಕಿ ಬಿಡಿ. ಹಾಕಿದ್ದೀನಿ ಮಾತಾಜಿ. ಹರೇ ಕೃಷ್ಣ. ಇಲ್ಲಿ ಈ ಕೃಷ್ಣ ಪ್ರಜ್ಞೆ ಹೇಳುದು ಎಲ್ಲಿ ಬರ್ತದೆ? ಹರೇ ಕೃಷ್ಣ. ಯಾರು ಹೇಳ್ತೀರಿ? ಐಕ ಬಂಧನದಿಂದ ನಾವು ಬಿಡುಗಡೆಯಾದಾಗ. ಹರೇ ಕೃಷ್ಣ. ಅಂದ್ರೆ ಈ 4 ವರ್ಣಗಳ ಮೇಲೆ ಇರ್ತಕ್ಕಂಥದ್ದು ಈ ಕೃಷ್ಣ ಪ್ರಜ್ಞೆ. ಇದು ಅರ್ಥ ಆಯ್ತಾ? ಹರೇ ಕೃಷ್ಣ. ಈ 4 ವರ್ಣಗಳಿಗಿಂತ ಮಿಗಿಲಾದದ್ದು ಈ ಒಂದು ಕೃಷ್ಣ ಪ್ರಜ್ಞೆ. ಅಂದ್ರೆ ಕೃಷ್ಣ ಪ್ರಜ್ಞೆ ಭಕ್ತಿ ಸೇವೆ ಹೇಳೋದು. ಅಲ್ಲಿ ಈ 4 ವರ್ಣದವರು ಕೂಡ ಇದನ್ನ ಈ ಒಂದು ಸ್ಥಿತಿಯನ್ನ ನಾವು ತಲುಪಬಹುದು. ಯಾರು ಬೇಕಾದ್ರೂ, ಬ್ರಾಹ್ಮಣ, ಕ್ಷತ್ರಿಯ, ವೈಶ್ಯ, ಶೂದ್ರ ಯಾರು ಬೇಕಾದ್ರೂ ಕೃಷ್ಣ ಪ್ರಜ್ಞೆ ತಕೊಂಡು ವೈಷ್ಣವನಾಗ್ಬಹುದು. ವೈಷ್ಣವ ಅಂತಂದ್ರೆ ಅವನು ಗುಣಾತೀತ ಹಂತವನ್ನು ತಲುಪಬಹುದು. ಈ ವರ್ಣಾಶ್ರಮದಲ್ಲಿ ಏನು 3 ಗುಣದಲ್ಲಿ ಇರ್ತಾರೆ ಅಲ್ವಾ? ಸತ್ವಗುಣ, ರಜೋಗುಣ, ತಮೋಗುಣ ಅಲ್ವಾ? ಹೌದು. ಮತ್ತೆ ಇಲ್ಲಿ ಕೃಷ್ಣ ಪ್ರಜ್ಞೆ ಹೇಳೋದು ಇದು ಈ ಸಮಾಜದ 4 ವಿಭಾಗಗಳಿಗಿಂತನೂ ಮೇಲಿರ್ತಕ್ಕಂಥದ್ದು. ಸೊ ಹಾಗಾಗಿ ಕೃಷ್ಣ ಈ 4 ಗುಣಗಳಲ್ಲಿ ಭಗವಂತ ಇಲ್ಲ. ಸೊ ಹಾಗಾಗಿ
ಯಾರು ಕೃಷ್ಣ ಪ್ರಜ್ಞೆ ಭಕ್ತಿ ಸೇವೆ ಮಾಡ್ತಾರೆ ಅವರು ಕೂಡ ಆ ಮನುಷ್ಯರು ಕೂಡ ಈ ಮಾನವ ಸಮಾಜದ ಈ 4 ವಿಭಜನೆಗಳಿಗೆ ಅವರು ಅತೀತರು. ಅಂದ್ರೆ ಕೃಷ್ಣ ಪ್ರಜ್ಞೆ ಹೇಳುದು ವರ್ಣಾಶ್ರಮಗಳಿಗಿಂತ ಮಿಗಿಲಾದದ್ದು. ಆಮೇಲೆ ಶ್ಲೋಕ 14 ನೋಡೋಣ. ಇಲ್ಲಿ ಏನಾದ್ರೂ ಪ್ರಶ್ನೆ ಇದೆಯಾ ನಿಮಗೆ ಇದರಲ್ಲಿ? ಇಲ್ಲ ಮಾತಾಜಿ. ಓಕೆ, ಶ್ಲೋಕ 14 ನೋಡೋಣ. ಇವತ್ತು ನಂಗೆ ಇದಾದ ಮೇಲೆ ಈ ಎಲ್ಲ ಶ್ಲೋಕಗಳು ಮುಗಿದ್ಮೇಲೆ ನನಗೆ ಸ್ಲೈಡ್ ಕೂಡ ಮಾಡೋದಿದೆ. ಅದು ತುಂಬಾ ಇದೆ ಇವತ್ತು. ಶ್ಲೋಕ 14. ನ ಮಾಂ ಕರ್ಮಾಣಿ ಲಿಂಪಂತಿ ನ ಮೇ ಕರ್ಮ ಫಲೇ ಸ್ಪೃಹ ಇತಿ ಮಾಂ ಯೋ ಅಭಿಜಾನಾತಿ ಕರ್ಮರ್ಭಿನ್ನ ಸಬದ್ಯತೆ. ಇದು ಓದಿ. ಹರೇ ಕೃಷ್ಣ. ಶಶಿಕಲಾ ಮಾತಾಜಿ. ಯಾವ ಅನುವಾದ, ಯಾವ ಕರ್ಮವು ನನ್ನನ್ನು ಅಂಟುವುದಿಲ್ಲ, ನಾನು ಯಾವುದೇ ಕರ್ಮ ಫಲವನ್ನು ಬಯಸುವುದಿಲ್ಲ. ನನ್ನ ವಿಷಯದಲ್ಲಿ ಈ ಸತ್ಯವನ್ನು ಯಾರ ಅರ್ಥ ಮಾಡಿಕೊಳ್ಳುವರೋ ಅವರಿಗೂ ಫಲಾಪೇಕ್ಷೆಯ ಕರ್ಮ ಬಂಧನವಿಲ್ಲ. ಹರೇ ಕೃಷ್ಣ ಮಾತಾಜಿ, ಧನ್ಯವಾದಗಳು. ಭಗವಂತನಿಗೆ ಕರ್ಮಗಳು ಅಂಟೋದಿಲ್ಲ. ನಮಗೆ ಕರ್ಮ ಅಂಟುತ್ತೋ ಇಲ್ವೋ? ಅನ್ಸದೆ ಕರ್ಮ. ಕರ್ಮ ಅಂಟುತ್ತೆ ಅಂದ್ರೆ ಏನು? ಕರ್ಮ ಅಂಟೋದು ಅಂತಂದ್ರೆ ಕರ್ಮದ ಪ್ರತಿಕ್ರಿಯೆ, ಪಾಪ ಮತ್ತು ಪುಣ್ಯ, ಅದು ನಮಗೆ ಅಂಟುತ್ತದೆ. ಭಗವಂತನಿಗೆ ಯಾಕೆ ಅಂಟೋದಿಲ್ಲ? ಇದನ್ನಂತೆ ಇಲ್ಲಿ ಪ್ರಶ್ನೆ ಹೇಳ್ತಾ ಇದ್ದಾನೆ. ಯಾಕೆ ಅಂಟುವುದಿಲ್ಲ ಅಂದ್ರೆ ಭಗವಂತನಿಗೆ ಭಗವಂತ ಕರ್ಮ ಫಲವನ್ನು ಅವನು ಬಯಸೋದಿಲ್ಲ. ಕರ್ಮ ಫಲವನ್ನು ಬಯಸುವುದಿಲ್ಲ. ನಾವು ಬಯಸುತ್ತೇವೋ ಇಲ್ಲವೋ? ನಾವು ಬಯಸ್ತೇವೆ ಮಾತಾಜಿ. ಅದಕ್ಕೆ ನಮಗೆ ಕರ್ಮ ಫಲ ಅಂಟುತ್ತದೆ. ಕರ್ಮ ಅಂಟುತ್ತದೆ. ನಾವು ಕರ್ಮ ಫಲವನ್ನು ಬಯಸುವುದರಿಂದ ಆ ಕರ್ಮದ ಒಂದು ಕರ್ಮದ ಪ್ರತಿಫಲ ನಮ್ಗೆ ಅಂಟುತ್ತೆ. ಆದರೆ ಭಗವಂತ ಯಾಕೆ ಹಂಗಂದ್ರೆ ಕರ್ಮ ಫಲವನ್ನು ಬಯಸುವುದಿಲ್ಲ ಅಂದ್ರೆ ಅವನು ಈ 3 ಗುಣಗಳಲ್ಲಿ ಇಲ್ಲ ಭಗವಂತ ಅಲ್ವಾ? ಗುಣಾತೀತ ಅಲ್ವಾ ಅವನು? ಆಮೇಲೆ ಭಗವಂತ ಅವನು ಈ ಒಂದು ಇಡೀ ಭಗವಂತನಿಗೆ ಈ ಒಂದು ಚರಾಚರ ಜಗತ್ತಿನ ಒಡೆಯ, ಈಶಾವಾಸ್ಯಂ ಇದಂ ಸರ್ವಂ, ಈ ಜಗತ್ತಲ್ಲಿ ಮತ್ತು ಚರಾಚರ ಜಗತ್ತಲ್ಲಿ ಭೌತಿಕ ಜಗತ್ತಾಗಲಿ ಆಧ್ಯಾತ್ಮಿಕ ಜಗತ್ತಲ್ಲಿ ಅಲ್ಲಿ ಇರೋದು ಎಲ್ಲ ಭಗವಂತನಿಗೆ ಸೇರಿದ್ದು ಅಲ್ವಾ? ಅವನು ಷಡೈಶ್ವರ್ಯ ಸಂಪನ್ನ. ಅವನಿಗೇನಾದ್ರೂ ಕರ್ಮವನ್ನು ಮಾಡಿ ಫಲ ತಗೊಳ್ಳೋದು ಏನಾದ್ರೂ ಇದೆಯಾ? ಇಲ್ಲ ಮಾತಾಜಿ. ಇಲ್ಲ. ಮತ್ತೆ ಅವನು ಆತ್ಮಾರಾಮ ಅಲ್ವಾ? ನಮಗಾದ್ರೆ ನಾವು ಹೊರಗೆ ಸಂತೋಷ ಹುಡುಕ್ತೇವೆ. ಭಗವಂತ ಆತ್ಮಾರಾಮ, ತನ್ನಲ್ಲಿಯೇ ತಾನು ಸಂತೋಷವನ್ನ ಕಂಡ್ಕೊಳ್ತಾನೆ ಭಗವಂತ ಅಲ್ವಾ? ಹೌದು ಮಾತಾಜಿ. ಆಮೇಲೆ ಭಗವಂತನಿಗೆ ಯಾವ ಕರ್ಮದ ನಿಯಮವೂ ಕೂಡ ಅಂಟೋದಿಲ್ಲ ಅಲ್ವಾ? ಯಾಕೆ ಅಂತಂದ್ರೆ ಅವನಿಗೆ ಯಾವುದೇ ಒಂದು ಸ್ವಾರ್ಥದ ಆಸೆಗಳಿಲ್ಲ. ಹಾಗಾಗಿ ಭಗವಂತ ಏನ್ ಕರ್ಮ ಮಾಡ್ತಾನೆ? ಅವನು ಲೀಲೆಗಳನ್ನು ಮಾಡ್ತಾನೆ ಅಲ್ವಾ? ಭಗವಂತನ ಲೀಲೆಗಳು ಭೌತಿಕ ಆಗೋದಿಲ್ಲ. ಇದನ್ನೇ ಇಲ್ಲಿ ಹೇಳ್ತಾ ಇದ್ದಾನೆ. ಸೊ ಹಾಗಾಗಿ ಹಾಗಾದರೆ ಇನ್ನ ಬದ್ಧ ಜೀವಿಗಳಿಗೆ ಯಾಕೆ ಇಲ್ಲಿ ಅವರಿಗೆ ಅಂಟುತ್ತದೆ? ಅವರಿಗೆ ಕರ್ಮದ ಪ್ರತಿಕ್ರಿಯೆ ಅಂಟುತ್ತೆ. ಯಾಕೆಂದ್ರೆ ಕರ್ಮ ಫಲವನ್ನು ಅವರು ಅಪೇಕ್ಷೆ ಪಡ್ತಾರೆ ಅಲ್ವಾ? ಹೌದು ಮಾತಾಜಿ. ಕರ್ಮ ಫಲವನ್ನು ಅವರು ಅಪೇಕ್ಷೆ ಪಡ್ತಾರೆ. ಇಲ್ಲಿ ಏನ್ ಹೇಳ್ತಾರೆ ಅಂತಂದ್ರೆ ನಾನು ಕರ್ತಾರನಲ್ಲ ಅಂತ ಹೇಳ್ತಾನೆ. ಯಾಕೆಂತ ನಾವು ತಿಳ್ಕೊಳ್ಳೋಣ. ಈಗ ನೋಡಿ, 2 ಉದಾಹರಣೆ ಪೂರ್ವಕವಾಗಿ ಇಲ್ಲಿ ಹೇಳಿದ್ದಾನೆ. ಏನಂತಂದ್ರೆ ಈಗ ಭೂಮಿ ಮೇಲೆ ಮಳೆ ಬೀಳುತ್ತೆ ಅಲ್ವಾ? ಆ ಮಳೆಯಲ್ಲಿ ಕೆಲವರು ಅದನ್ನ ಉಪಯೋಗಿಸ್ಕೊಂಡು ಚೆನ್ನಾಗಿ ಇದನ್ನ ಒಳ್ಳೆಯ ಬೆಳೆ ಬೆಳ್ಕೋತಾರೆ ಅಲ್ವಾ? ಮಳೆಯಲ್ಲಿ. ಹೌದು ಮಾತಾಜಿ. ಕೆಲವರು ಅವರು ಕೃಷಿ ಮಾಡದೆ ಆ ಭೂಮಿಯನ್ನ ಅದನ್ನ ಹಾಗೆ ಬಿಡ್ತಾರೆ ಅಲ್ವಾ? ಅಂತ ಭೂಮಿಲಿ ಏನ್ ಬೆಳೆಯುತ್ತೆ? ಕಳೆ ಬೆಳೆಯುತ್ತೆ. ಕಳೆ ಬೆಳೆಯುತ್ತೆ. ಅದೇ ರೀತಿ ಕಳೆ ಬೆಳ್ಕೊಂಡ್ರೆ ಏನಾದ್ರೂ ನಮಗೆ ಪ್ರಯೋಜನ ಇದೆಯಾ? ಇಲ್ಲ. ಅದೇ ರೀತಿ ಭೌತಿಕ ಪ್ರಪಂಚದಲ್ಲಿ ನಮಗೆ ಜೀವನ ಮಾಡಲಿಕ್ಕೆ ಭಗವಂತ ಭೌತಿಕ ಪ್ರಕೃತಿಯ ಮುಖಾಂತರ ನಮಗೆ ಎಲ್ಲ ಅನುಕೂಲ ಮಾಡಿಕೊಟ್ಟಿದ್ದಾನೆ. ಅದನ್ನು ನಾವು ಬಳಸಿಕೊಂಡು ಭಗವಂತನ ಭಕ್ತಿ ಸೇವೆ ಮಾಡಿ ಭಗವಂತನ ಲೋಕಕ್ಕೆ ತಿರುಗಿ ಹೋಗ್ಬೇಕು. ಅದಿಲ್ಲ, ನಾನಿಲ್ಲಿ ಕರ್ಮ ಮಾಡಿ ಅದರಲ್ಲಿ ಭೌತಿಕ ಇಂದ್ರಿಯ ಭೋಗ ಮಾಡಿದ್ರೆ ನಾವಿಲ್ಲೇ ಕಳೆ ತರ ಹಾಗೆ ನಾವು ಬೆಳ್ಕೊಂಡು ಉಳ್ಕೊಂಡಿರ್ತೇವೆ ಅಲ್ವಾ? ಈಗ ಆ ಮಳೆ ಜವಾಬ್ದಾರಿನ ಕಳೆ ಬೆಳೆಯೋದು ಅಥವಾ ಬೆಳೆ ಬೆಳೆಯೋದು ಜವಾಬ್ದಾರಿ ಅಲ್ಲ. ಅದೇ ರೀತಿ ಭಗವಂತ ನಾನು ಕರ್ತಾರ ಅಲ್ಲ ಅಂತ ಹೇಳ್ತಾನೆ. ಸೊ ಹಾಗಾಗಿ ಜನ ಅಂದ್ರೆ ಇದನ್ನ ತಿಳ್ಕೊಳ್ಬೇಕು. ಇದನ್ನ ಯಾರು ತಿಳ್ಕೊತಾರೆ? ಅವರಿಗೆ ಫಲಾಪೇಕ್ಷೆ ಕರ್ಮ ಬಂದಲ್ಲ. ಭಕ್ತರಿಗೆ ಇದು ಗೊತ್ತಾಗತ್ತೆ ಅಲ್ವಾ? ಭಕ್ತರು
ಮನುಷ್ಯ ಜೀವನದ ಸದುಪಯೋಗ ಮಾಡ್ಕೊಳ್ತಾರೆ. ಹೌದೋ ಇಲ್ವೋ? ಹರೇ ಕೃಷ್ಣ. ಹೌದು ಹೌದು ಮಾತಾಜಿ. ಇಲ್ಲಿ ಇನ್ನೊಂದು ಉದಾಹರಣೆ ಕೊಟ್ಟಿದ್ದಾರೆ. ಒಂದು ಸಂಸ್ಥೆಯಲ್ಲಿ ಒಬ್ಬ ಕೆಲಸ ಮಾಡ್ತಾನೆ, ಒಬ್ಬ ಮ್ಯಾನೇಜರ್ ಇರ್ತಾನೆ, ಒಬ್ಬ ಅವನ ಕೈ ಕೆಳಗಡೆ ತುಂಬಾ ಜನ ಕೆಲಸ ಮಾಡ್ತಾರೆ. ಆದರೆ ಅವರಲ್ಲಿ ಏನಾದ್ರೂ ಒಬ್ಬ ವ್ಯಕ್ತಿ ಕೆಟ್ಟ ಕೆಲಸ ಮಾಡಿದ್ರೆ ಅದು ಅವನಿಗೆ ಜವಾಬ್ದಾರಿನೋ ಅಥವಾ ಆ ಸಂಸ್ಥೆಯ ಮುಖ್ಯಸ್ಥ ಹೊಣೆಗಾರನ? ಕೆಟ್ಟ ಕೆಲಸ ಮಾಡಿದವನ್ ಜವಾಬ್ದಾರಿ. ಅದೇ ತರಹ ನಮಗೆ ಭಗವಂತ ಎಲ್ಲ ಅವಕಾಶ ಕೊಟ್ಟಿದ್ದಾನೆ ಜೀವನ ಮಾಡ್ಕೊಂಡು ಹೋಗ್ಲಿಕ್ಕೆ. ಆದರೆ ಅದನ್ನು ನಾವು ಸದುಪಯೋಗ ಪಡಿಸ್ಕೊಂಡು ಭಗವಂತನ ಭಕ್ತಿ ಸೇವೆ ಮಾಡಬೇಕು. ಅದರ ಬದಲಿಗೆ ನಾವು ಇಲ್ಲಿ ಪಾಪದ ಕೆಲಸ ಮತ್ತೆ ಇಂದ್ರಿಯ ಭೋಗ ಇದನ್ನೆಲ್ಲ ಮಾಡ್ತಾ ಉಳ್ಕೊಂಡ್ರೆ ಪುಣ್ಯದ ಕೆಲಸವೂ ಕೂಡ. ಸೊ ಅದೆಲ್ಲ ಐಹಿಕ ಪುಣ್ಯ. ಇಲ್ಲಿ ಪುಣ್ಯ ಅಂದ್ರೆ ಐಹಿಕ ಪುಣ್ಯ. ಇದು ಮಾಡಿದ್ರೆ ನಮ್ಗೆ ಪ್ರಯೋಜನ ಇಲ್ಲ. ಯಾಕೆಂದ್ರೆ ಮತ್ತೆ ಇಲ್ಲಿ ಹುಟ್ಟಿ ಬರಬೇಕಾಗತ್ತೆ ಅಲ್ವಾ? ಹೌದು ಮಾತಾಜಿ. ಅದಕ್ಕೆ ಏನ್ ಹೇಳ್ತಾ ಅಂದ್ರೆ ಕರ್ಮದ ಜಟಿಲತೆಗಳನ್ನು ನೋಡಿ, ಈ ಕರ್ಮದ ಈ ನಿಯಮದ ಜಟಿಲತೆಗಳನ್ನು ಚೆನ್ನಾಗಿ ತಿಳಿದವನು ಯಾರೂ ತನ್ನ ಕರ್ಮಗಳ ಫಲಗಳಿಗೆ ಒಳಗಾಗೋದಿಲ್ಲ. ಸೊ ಅದಕ್ಕೆ ಭಗವಂತನ ಈ ಅಲೌಕಿಕ ಸ್ವಭಾವವನ್ನು ಅರಿತ ಮನುಷ್ಯನು ಕೃಷ್ಣ ಪ್ರಜ್ಞೆಯಲ್ಲಿ ಅನುಭವಿಯಾದವನು. ಅಂದ್ರೆ ಕೃಷ್ಣನ ಈ ದಿವ್ಯಸ್ಥಾನ, ಭಗವಂತನ ಏನ್ ದಿವ್ಯಸ್ಥಾನ, ನಮ್ಗೆಲ್ಲ ಅವಕಾಶವನ್ನು ಒದಗಿಸ್ಕೊಡ್ತಾನೆ. ಅದನ್ನ ನಾವು ಸ್ವಂತ ಇಂದ್ರಿಯ ಕೆಲಸ ಮಾಡ್ಲಿಕ್ಕೆ ನಾವು ಬಳಸ್ಕೊಂಡ್ರೆ ನಮ್ಗೇನಾಗತ್ತೆ, ನಮ್ಮ ಭಗವಂತನ ಬಗ್ಗೆ ಗೊತ್ತಾಗಲ್ಲ, ನಮ್ಮ ಬಗ್ಗೆನೂ ನಮ್ಗೆ ಗೊತ್ತಾಗಲ್ಲ. ಅದಕ್ಕೆ ಭಗವಂತನ ಸ್ಥಾನವನ್ನು ಯಾರು ಅರ್ಥ ಮಾಡ್ಕೊಳ್ತಾರೆ? ಭಕ್ತ. ಅಂತವನು ಏನ್ ಮಾಡ್ತಾನೆ? ಭಕ್ತನಾದವನು ಇಂದ್ರಿಯ ಭೋಗಕ್ಕಾಗಿ ಅವನು ಮತ್ತೆ ತನ್ನ ಕೆಲಸ ಮಾಡುವುದನ್ನು ನಿಲ್ಲಿಸುತ್ತಾನೆ ಅಲ್ವಾ? ಹರೇ ಕೃಷ್ಣ. ಇದನ್ನ ಅರ್ಥ ಮಾಡ್ಕೊಂಡವನು ಅವನು ಏನ್ ಮಾಡ್ತಾನೆ? ಯಾವಾಗ ಅಕರ್ಮವನ್ನು ಮಾಡ್ಲಿಕ್ಕೆ ನೋಡ್ತಾನೆ, ಅಂದ್ರೆ ಬಂಧನವಿಲ್ಲದ ಕರ್ಮ, ಅಂದ್ರೆ ಐಹಿಕ ಬಂಧನಕ್ಕೆ ಒಳಗಾಗದ ಕರ್ಮವನ್ನು ಮಾಡ್ಲಿಕ್ಕೆ ಅವನು ಆಗ ಬಯಸ್ತಾನೆ. ಅದಕ್ಕಾಗಿ ಭಗವಂತನನ್ನು ಅರಿತುಕೊಂಡವನು, ಅವನು ಪರಮಸತ್ಯವನ್ನು ಬಲ್ಲವನು, ಕೃಷ್ಣ ಪ್ರಜ್ಞೆಯಲ್ಲಿ ನೆಲೆಗೊಂಡ ಮುಕ್ತಾತ್ಮ, ಅಂದ್ರೆ ಅವನು ಅಕರ್ಮವನ್ನು ಮಾಡ್ತಾನೆ. 15ನೇ ಶ್ಲೋಕಕ್ಕೆ ಹೋಗೋಣ. ಏವಂ ಜ್ಞಾತ್ವಾ ಕೃತಂ ಕರ್ಮ ಪೂರ್ವೈರಪಿ ಮುಮುಕ್ಷುಭಿಃ ಗುರು ಕರ್ಮೇವ ತಸ್ಮಾತ್ ತ್ವಂ ಪೂರ್ವೈಃ ಪೂರ್ವತರಂ ಕೃತಂ. ಶಶಿಕಲಾ ಮಾತಾಜಿ ಓದಿದ್ದೀರಾ? ಓದಿದೆ ಮಾತಾಜಿ. ಓಕೆ. ಮಾತಾಜಿ ನಾ ಓದ್ಲಾ? ನನಗೆ ಹ್ಯಾಂಡ್ ರೈಸ್ ಮಾಡಕ್ ಆಗ್ತಿಲ್ಲ. ಸವಿತಾ ಮಾತಾಜಿ ಓದಿ. ಅನುವಾದ. ಪ್ರಾಚೀನ ಕಾಲದ ಎಲ್ಲಾ ಮುಕ್ತಾತ್ಮರು ನನ್ನ ದಿವ್ಯ ಸ್ವಭಾವವನ್ನು ಹೀಗೆ ಅರ್ಥ ಮಾಡಿಕೊಂಡು ಕರ್ಮವನ್ನು ಮಾಡಿದರು. ನೀನು ಅವರ ಹೆಜ್ಜೆಯನ್ನು ಅನುಸರಿಸಿ ನಿನ್ನ ಕರ್ತವ್ಯವನ್ನು ಮಾಡಬೇಕು. ಹರೇ ಕೃಷ್ಣ. ಇಲ್ಲಿ ಭಗವಂತ ಏನ್ ಹೇಳ್ತಾ ಇದ್ದಾನೆ ಅರ್ಜುನನಿಗೆ? ನನ್ನ ಪ್ರಾಚೀನ ಕಾಲದ ಮುಕ್ತಾತ್ಮರು ಅಂದ್ರೆ ಎಲ್ಲ ಮುಕ್ತಾತ್ಮರು ಅಂದ್ರೆ ಎಲ್ಲ ಭಕ್ತರು, ಶುದ್ಧ ಭಕ್ತರು. ಅವರು ಭಗವಂತನ ಈ ಸ್ವಭಾವ, ದಿವ್ಯವಾದ ಒಂದು ಸ್ವಭಾವವನ್ನ ತಿಳ್ಕೊಂಡ್ರು. ಸೊ ಅವರನ್ನು ನೀನು ಅನುಸರಿಸಬೇಕು. ಇಲ್ಲಿ ಇದರ ಅರ್ಥ ಏನು ಅಂತಂದ್ರೆ ಪರಂಪರೆಯನ್ನ ಮಹತ್ವ. ನಾವು ಪರಂಪರೆಯಲ್ಲಿ ನಾವು ಹಿಂದಿನ ಆಚಾರ್ಯರುಗಳು ಹೇಗೆ ನಡ್ಕೊಂಡಿದ್ದಾರೆ, ಆ ಭಕ್ತರು ಹೇಗೆ ನಡ್ಕೊಂಡಿದ್ದಾರೆ, ಆ ದಾರಿಯಲ್ಲಿ ನಾವು ನಡ್ಕೋಬೇಕು. ಅದನ್ನೇ ಇದಕ್ಕೆ ಪರಂಪರೆಯ ಮಹತ್ವ ಅದನ್ನು ಹೇಳ್ತಾ ಇದ್ದಾರೆ. ನಾವು ಪರಂಪರೆಯ ಮಹತ್ವವನ್ನ ನಾವು ಭಗವಂತನ ಜ್ಞಾನ ಬಗ್ಗೆ ತಿಳ್ಕೊಳ್ಳಿಕ್ಕೂ ನಾವು ಪರಂಪರೆಯನ್ನು ಅನುಸರಿಸಬೇಕು. ಅವರು ನಡೆದು ಬಂದ ದಾರಿಯಲ್ಲೂ ಕೂಡ ನಾವು ಹೋಗ್ಬೇಕು. ನಮ್ಮ ಸ್ವಂತ ಬುದ್ಧಿಯಿಂದ ನಮಗೆ ಧರ್ಮವನ್ನ ಸೃಷ್ಟಿಸ್ಲಿಕ್ಕೆ ಸಾಧ್ಯ ಇಲ್ಲ. ಸೊ ಹಾಗಾಗಿ ಸೂರ್ಯದೇವ, ವಿವಸ್ವಾನ, ಮನು, ಇಕ್ಷ್ವಾಕು ಇವರೆಲ್ಲ ಮಹಾತ್ಮರು. ಇವರೆಲ್ಲ ಕೃಷ್ಣ ಪ್ರಜ್ಞೆಯಲ್ಲಿ ತಮ್ಮ ಕರ್ತವ್ಯವನ್ನು ಮಾಡಿದ್ದಾರೆ, ಅವರು ಮುಕ್ತಿ ಹೊಂದಿದ್ದಾರೆ. ಅದೇ ತರಹ ನಾವು ನಡಿಬೇಕು ಅಂತ ಇಲ್ಲಿ ಹೇಳ್ತಾ ಇದ್ದಾರೆ ಭಗವಂತ. ಸೊ ಹಾಗಾಗಿ ಅರ್ಜುನನ ಮೂಲಕ ನಮಗ್ ತಿಳಿಸ್ತಾ ಇದ್ದಾನೆ ಭಗವಂತ. ಅರ್ಜುನ ಯುದ್ಧ ಮಾಡೋದಿಲ್ಲ ಹೇಳ್ದ ಅಲ್ವಾ? ಅದಕ್ಕೆ ಭಗವಂತ ಏನ್ ಹೇಳ್ತಾನೆ? ಇದೆಲ್ಲ ಭಗವಂತ ನನ್ನ ದಿವ್ಯ ಸ್ವಭಾವ, ಭಗವಂತನ ದಿವ್ಯ ಸ್ವಭಾವನ ಅರ್ಥ ಮಾಡ್ಕೊಂಡು ಅವರು ಅದನ್ನ ಆ ಹೆಜ್ಜೆಯನ್ನ ಅನುಸರಿಸಿದ್ರು ಅದ ಹೇಳ್ತಾ ಇದ್ದಾರೆ. ಸೊ ಹಾಗಾಗಿ ಇಲ್ಲಿ ಅರ್ಜುನನಿಗೆ ಇದನ್ನ ಹೇಳ್ತಾ ಇದ್ದಾನೆ. ಅಂದ್ರೆ ಭಗವಂತನ ಹಿಂದಿನ ಶಿಷ್ಯರನ್ನು ಅನುಸರಿಸಿ ಕೃಷ್ಣ ಪ್ರಜ್ಞೆಯಲ್ಲಿ ಕೆಲಸ ಮಾಡಬೇಕೆಂದು ಅರ್ಜುನನಿಗೆ ಭಗವಂತನು ಹೇಳ್ತಾ ಇದ್ದಾನೆ. ಸೊ ಹಾಗಾಗಿ ತನ್ನ ಹಿಂದಿನ ಕಾರ್ಯಗಳು, ಭೂತ ಕಾಲದಲ್ಲಿ ಕೃಷ್ಣ ಪ್ರಜ್ಞೆಯಲ್ಲಿ ಕೆಲಸ ಮಾಡಿದವರ ಕಾರ್ಯಗಳು ಭಗವಂತನಿಗೆ ತಿಳಿದಿದೆ. ಭಗವಂತ ಯಾವಾಗಲೂ ಭಗವಂತನಿಗೆ ವರ್ತಮಾನ, ಭೂತ, ಭವಿಷ್ಯತ್ತು ಎಲ್ಲವೂ ಕೂಡ ಅವನಿಗೆ ತಿಳಿದಿದೆ. ಅದಕ್ಕೆ ಅವನಿಗೆ ಏನ್ ಹೇಳ್ತಾರೆ? ಅಭಿಜ್ಞಾ.
ಅಂದ್ರೆ ಎಲ್ಲವನ್ನೂ ತಿಳಿದವನು ಭಗವಂತ ಅಲ್ವಾ? ಸರ್ವಜ್ಞ ಅಲ್ವಾ ಭಗವಂತ? ಹೌದು ಮಾತಾಜಿ. ಅವನಿಗೆ ಹೌದು ಮಾತಾಜಿ. ಭೂತಕಾಲ, ವರ್ತಮಾನ ಕಾಲ, ಭವಿಷ್ಯತ್ ಕಾಲ ಎಲ್ಲ ಗೊತ್ತು. ಎಷ್ಟೋ ಕೋಟ್ಯಾಂತರ ವರ್ಷಗಳಿಂದ ಹಿಂದೆ ಆಗಿರ್ತಕ್ಕಂಥದ್ದು. ಸೊ ಹಾಗಾಗಿ ಭಗವಂತನು ಕೋಟ್ಯಾಂತರ ವರ್ಷಗಳ ಹಿಂದೆ ತನ್ನಿಂದ ಈ ಕಲೆಯನ್ನು ಕಲಿತ ಸೂರ್ಯದೇವನ ಕಾರ್ಯಗಳನ್ನು ಆದರ್ಶವಾಗಿ ಹೇಳ್ತಾನೆ. ಸೊ ಅವನು ಸೂರ್ಯದೇವ ಈ ತರ ಆದರ್ಶದಿಂದ ಅವನು ಜೀವನ ಮಾಡಿದ. ಹಾಗೆ ಹಿಂದಿನ ನನ್ನನ್ನು ಅನುಸರಿಸಿದ ಅವರನ್ನ ನೀವು ಅನುಸರಿಸಬೇಕು ಅಂತ ಹೇಳ್ತಾನೆ. ಹಿಂದಿನ ಶಿಷ್ಯರನ್ನೆಲ್ಲ ಕೃಷ್ಣನು ನೇಮಿಸಿದ ಕರ್ತವ್ಯಗಳಲ್ಲಿ ನಿರತರಾಗಿದ್ದ ಕಥಕಾಲದ ಮುಕ್ತಾತ್ಮರು ಅಂತ ಇಲ್ಲಿ ಕರೀತಾರೆ. ಸೊ ಅರ್ಜುನ ಏನ್ ಮಾಡಿದ್ದ? ಯುದ್ಧ ರಂಗವನ್ನು ಬಿಟ್ಟು ಕಾಡಿಗೆ ಹೋಗಿ ಸನ್ಯಾಸಿಯಾಗಲಿ ಬಯಸಿದ್ದ ಅಲ್ವಾ? ನನ್ಗೆ ಯುದ್ಧ ಬೇಡ, ನಾನು ಹೋಗ್ತೇನೆ. ಆದರೆ ಭಗವಂತ ಏನ್ ಹೇಳ್ತಾನೆ? ನೀನು ಹಿಂದಿನ ಎಲ್ಲ ಮುಕ್ತಾತ್ಮರುಗಳು ಯಾವ ತರ ಜೀವನ ಮಾಡ್ಕೊಂಡು ಬಂದ್ರು, ಯಾವ ರೀತಿ ಕೃಷ್ಣ ಪ್ರಜ್ಞೆಯಲ್ಲಿ ಅವರು ಭಗವಂತನ ಭಕ್ತಿ ಸೇವೆ ಮಾಡಿದರು, ಕರ್ಮಫಲದ ಆಸೆ ಇಟ್ಕೊಳ್ಳಿಲ್ಲ. ಹಾಗೆ ಇದು ಭಗವಂತನ ಆಜ್ಞೆ ಅಂತ ಕರ್ತವ್ಯವನ್ನ ನಿರ್ವಹಿಸಬೇಕು ಅಂತ ಅರ್ಜುನನಿಗೆ ಹೇಳ್ತಾ ಇದ್ದಾನೆ, ಅಂದ್ರೆ ನಮಗೆ ಹೇಳ್ತಾ ಇದ್ದಾನೆ. ಶ್ಲೋಕ 16. ಕಿಂ ಕರ್ಮ ಕಿಂ ಅಕರ್ಮೇತಿ ಕವಯೋಪಿ ಅತ್ರ ಮೋಹಿತಾಃ ತತ್ತೇ ಕರ್ಮ ಪ್ರವಕ್ಷ್ಯಾಮಿ ಯಜ್ಞಾತ್ವಾ ಮೋಕ್ಷಸೆ ಅಶುಭಾತ್. ಹನುಮಂತ ಪ್ರಭುಜಿ, ಹರೇ ಕೃಷ್ಣ. ಶ್ರೀಲ ಪ್ರಭುಪಾದರಿಂದ ಪ್ರಭುಪಾದರಿಗೆ ಜಯವಾಗಲಿ. ಅನುವಾದ. ಕರ್ಮವು ಯಾವುದು, ಅಕರ್ಮವು ಯಾವುದು ಎಂಬುದನ್ನು ತೀರ್ಮಾನಿಸುವಾಗ ಬುದ್ಧಿವಂತರಿಗೂ ದಿಗ್ಭ್ರಮೆ ಆಗುತ್ತದೆ. ಕರ್ಮವೆಂದರೇನು ಎಂಬುದನ್ನು ಈಗ ನಿನಗೆ ವಿವರಿಸಿ ಹೇಳುತ್ತೇನೆ. ಅದನ್ನು ತಿಳಿದು ನೀನು ಎಲ್ಲಾ ಅಶುಭದಿಂದ ಬಿಡುಗಡೆ ಹೊಂದುವೆ. ಧನ್ಯವಾದಗಳು ಮಾತಾಜಿ. ಹರೇ ಕೃಷ್ಣ. ಸೊ ಬುದ್ಧಿವಂತರಿಗೆ ಗೊಂದಲ ಆಗ್ತದೆ ಅಂತೆ, ಕರ್ಮ ಯಾವುದು ಅಕರ್ಮ ಯಾವುದು ಅಂತ. ಈಗ ಇದನ್ನ ಬುದ್ಧಿವಂತರೇ ತುಂಬಾ ಗೊಂದಲಕ್ಕೆ ಒಳಗಾಗ್ತಾರೆ. ನಿನಗೆ ನಾನು ತಿಳಿಸ್ಕೊಡ್ತೇನೆ ಅಂತ ಹೇಳ್ತಾ ಇದ್ದಾರೆ. ಸೊ ಹಾಗಾಗಿ ಇಲ್ಲಿ ಈ ಜ್ಞಾನ ಇದೆಯಲ್ಲ, ಅದು ಪರಂಪರೆಯಿಂದ ಬಂದರೆ ಇದ್ದಾಗ ಮಾತ್ರ ಈ ಜ್ಞಾನ ಅದು ಸಾಧ್ಯ ಆಗುತ್ತೆ, ಸರಿಯಾಗಿ ತಿಳ್ಕೊಳ್ಳಿಕ್ಕೆ ಆಗತ್ತೆ. ಗುರು ಶಿಷ್ಯ ಪರಂಪರೆಯಲ್ಲಿ ಇವರವರಿಗೆ ಅಧಿಕಾರವು ದತ್ತವಾಗಿರುತ್ತದೆ. ಅಂದ್ರೆ ಭಗವಂತ ಮೂಲವಾಗಿ ಆಮೇಲೆ ಶಿಷ್ಯ ಪರಂಪರೆಯಲ್ಲಿ ಇದು ಬಂದಿರುತ್ತೆ ಈ ಜ್ಞಾನ. ಅದನ್ನ ನಾವು ನೋಡಿದ್ದೇವೆ. ಈಗ ಸೂರ್ಯನಿಂದ ಮನುವಿಗೆ, ಮನುವಿಂದ ಇಕ್ಷ್ವಾಕುವಿಗೆ, ಅದೇ ರೀತಿ ಈ ಭೂಮಿ ಮೇಲೆ ನಡ್ಕೊಂಡು ಬಂದಿದೆ. ಆದ್ದರಿಂದ ನಾವು ಕೂಡ ಈಗ ಗುರು ಶಿಷ್ಯರ ಪರಂಪರೆಯಲ್ಲಿಯೇ ನಾವು ಈ ಜ್ಞಾನವನ್ನ ಪಡ್ಕೊಳ್ಬೇಕು. ಇಲ್ಲದಿದ್ರೆ ಬುದ್ಧಿವಂತರಿಗೂ ಕೂಡ ಕೃಷ್ಣ ಪ್ರಜ್ಞೆಯಲ್ಲಿನ ಕಾರ್ಯಕ್ರಮಗಳ ಬಗ್ಗೆ ದಿಗ್ಭ್ರಮೆ ಉಂಟಾಗುತ್ತೆ ಅಲ್ವಾ? ಹೌದು ಅರ್ಥ ಆಗತ್ತಾ? ಬುದ್ಧಿವಂತರು ಅಂತ ಇದನ್ನ ಭಗವಂತನ ಬಗ್ಗೆ ಬುದ್ಧಿಯಿಂದ ಭಗವಂತನ ಬಗ್ಗೆ ತಿಳ್ಕೊಳಕ್ ಆಗೋದಿಲ್ಲ. ಭಗವಂತನ ಬಗ್ಗೆ ತಿಳ್ಕೊಳ್ಬೇಕಾದ್ರೆ ಭಕ್ತಿಯಲ್ಲಿ ಬರಬೇಕು, ಮತ್ತೆ ಸಂಪ್ರದಾಯದಿಂದ ಬಂದ ಗುರುವಿನ ಮೂಲಕ ತಿಳ್ಕೊಳ್ಬೇಕು ಅಲ್ವಾ? ಹೌದು ಮಾತಾಜಿ. ಅದಕ್ಕೆ ಹೇಳ್ತಾರೆ, ಭಗವಂತನೇ ನೇರವಾಗಿ ನೀಡಿದ ಜ್ಞಾನವನ್ನು ನಾವು ಅಧಿಕೃತ ಪರಂಪರೆ, ಗುರು ಶಿಷ್ಯ ಪರಂಪರೆ ಮೂಲಕ ಪಡೆದಾಗ ಮಾತ್ರ ನಮಗೆ ಕರ್ಮದ ಸ್ವರೂಪ ಅರ್ಥ ಆಗತ್ತೆ. ಕರ್ಮ ಯಾವುದು, ಅಕರ್ಮ ಯಾವುದು, ಮತ್ತೆ ವಿಕರ್ಮ ಅಂದ್ರೆ ಯಾವುದು, ನಾವು ಯಾವ ರೀತಿ ಕರ್ಮ ಮಾಡಿದ್ರೆ ನಮಗೆ ಕರ್ಮ ಬಂಧನ ಅಂಟುವುದಿಲ್ಲ, ಮತ್ತೆ ನಾವು ಹೇಗೆ ಯಾವ ರೀತಿ ನಾವು ಈ ಭೌತಿಕದ ಜಗತ್ತಿನಿಂದ ಜನನ ಮರಣ ಚಕ್ರದಿಂದ ಪಾರಾಗಬಹುದು, ಇದೆಲ್ಲ. ಸೊ ಅದಕ್ಕೆ ಇಲ್ಲಿ ಹೇಳ್ತಾರೆ, ಧರ್ಮಂತೂ ಸಾಕ್ಷಾತ್ ಭಗವತ್ ಪ್ರಣೀತಂ. ಈ ಧರ್ಮವನ್ನು ಭಗವಂತನೇ ಹೇಳಿದ್ದಾನೆ. ಇದು ಯಾರೂ ಕೂಡ ಈ ಧರ್ಮವನ್ನು ಸೃಷ್ಟಿಸ್ಲಿಕ್ಕೆ ಸಾಧ್ಯ ಇಲ್ಲ. ಇದನ್ನ ಈ ಧರ್ಮವನ್ನ ಯಾರೇ ದೇವತೆಗಳಾಗಲಿ ಅಥವಾ ಮನುಷ್ಯರಾಗಲಿ ಈ ಧರ್ಮವನ್ನು ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ಧರ್ಮ ಅಂದ್ರೆ ಭಗವಂತನೇ ಹೇಳಿದ್ದು. ಅದಕ್ಕೆ ಈ 12 ಜನ ಮಹಾಜನರಿದ್ದಾರಲ್ಲ, ಬ್ರಹ್ಮ, ಶಿವ, ನಾರದ ಮುನಿ, ಮನು, ಕುಮಾರರು, ಕಪಿಲ, ಪ್ರಹ್ಲಾದ, ಭೀಷ್ಮ, ಶುಕಮುನಿ, ಯಮರಾಜ, ಜನಕರಾಜ, ಬಲಿಮಹಾರಾಜ, ಇಂತಹ 12 ಮಹಾಜನರು, ಅವರಿಗೆ ಎಲ್ಲ ಧರ್ಮ ತತ್ವ ಗೊತ್ತಿತ್ತು. ಸೊ ಹಾಗಾಗಿ ಅವರನ್ನು ನಾವು ಅನುಸರಿಸಬೇಕು. ಮಹಾಜನ ಏನ ಗತ ಸಪಂತಾಹ ಅಂತವರು ಶ್ರೇಷ್ಠವಾದ ಅಧಿಕಾರಿಗಳು, ಶ್ರೇಷ್ಠ ಶುದ್ಧ ಭಕ್ತರು. ಸೊ ಅವರನ್ನು ನಾವು ಅನುಸರಿಸಬೇಕು. ನಾವು ಬರೇ ಊಹಾತ್ಮಕ ಚಿಂತನೆ ಮಾಡಿ ನಮಗೆ ಇದನ್ನೆಲ್ಲ ತಿಳ್ಕೊಳ್ಳಿಕ್ಕೆ ಸಾಧ್ಯ ಇಲ್ಲ. ನಾವು ಪರಂಪರೆಯಿಂದ ಬಂದ ಜ್ಞಾನವನ್ನು, ಪರಂಪರೆಯಿಂದ ಬಂದ ಗುರುವಿನ ಮೂಲಕ ಮಾತ್ರ
ಇದನ್ನು ಪಡ್ಕೊಳ್ಳಿಕ್ಕೆ ಸಾಧ್ಯ. ಸೊ ಹಾಗಾಗಿ ಇಲ್ಲಿ ಭಗವಂತ ಕರ್ಮ ಯಾವುದು, ಅಕರ್ಮ ಯಾವುದು, ಮತ್ತೆ ವಿಕರ್ಮ ಯಾವುದು ಅದನ್ನೆಲ್ಲ ಇಲ್ಲಿ ತಿಳಿಸ್ತಾ ಇದ್ದಾನೆ. 17ನೇ ಶ್ಲೋಕ ನೋಡೋಣ. ಕರ್ಮಣೋ ಹಿ ಅಪಿ ಬೋದ್ಧವ್ಯಂ ಚ ವಿಕರ್ಮಣಃ ಅಕರ್ಮಣಶ್ಚ ಬೋದ್ಧವ್ಯಂ ಗಹನ ಕರ್ಮಣೋ ಗತಿ. ರತ್ನ ಮಾತಾಜಿ ಓದಿ. ಹರೇ ಕೃಷ್ಣ ಮಾತಾಜಿ. ಅನುವಾದ ಶಿಲಪ್ರಭುಪಾದರಿಗೆ ಜಯವಾಗಲಿ. ಕರ್ಮದ ಜಟಿಲತೆಗಳನ್ನು ಅರ್ಥ ಮಾಡಿಕೊಳ್ಳುವುದು ಬಹಳ ಕಷ್ಟ. ಆದುದರಿಂದ ಮನುಷ್ಯನು ಕರ್ಮವು ಯಾವುದು, ವಿಕರ್ಮವು ಯಾವುದು ಅಂದ್ರೆ ನಿಷಿದ್ಧ ಕರ್ಮ, ವಿಕರ್ಮ ಅಂದ್ರೆ ಅಕರ್ಮವು ಯಾವುದು ಎನ್ನುವುದು ಸರಿಯಾಗಿ ತಿಳಿದುಕೊಳ್ಳಬೇಕು. ಹರೇ ಕೃಷ್ಣ ಮಾತಾಜಿ. ಈಗ ನಾವು ಕರ್ಮ ಯಾವುದು, ವಿಕರ್ಮ ಯಾವುದು, ಅಕರ್ಮ ಯಾವುದು ಅಂತ ನೋಡೋಣ. ಕರ್ಮ ಅಂದ್ರೆ ಏನು? ಹರೇ ಕೃಷ್ಣ. ಕರ್ಮ ಅಂದ್ರೆ ಪುಣ್ಯ ಗಳಿಸೋದಕ್ಕೋಸ್ಕರ ಮಾಡೋ ಕರ್ಮ ಮಾತಾಜಿ. ಕರ್ಮ ಅಂತಂದ್ರೆ ವೇದಗಳಲ್ಲಿ, ಧರ್ಮಶಾಸ್ತ್ರಗಳಲ್ಲಿ ವಿಧಿಸಿದ ನಿಯಮಗಳ ಪ್ರಕಾರ ಮಾಡ್ತಕ್ಕಂಥ ಒಳ್ಳೆಯ ಕೆಲಸಗಳು. ಇದರಿಂದ ಮನುಷ್ಯನಿಗೆ ಒಳ್ಳೆಯ ಪುಣ್ಯ ಫಲಗಳು ಸಿಕ್ಕತ್ತೆ. ಅವಾಗ ಮುಂದಿನ ಜನ್ಮದಲ್ಲಿ ಅವನು ಸ್ವರ್ಗಲೋಕಕ್ಕೆ ಹೋಗ್ಬೋದು, ಶ್ರೀಮಂತರ ಕುಟುಂಬದಲ್ಲಿ ಹುಟ್ಟಬಹುದು. ಇದೆಲ್ಲವೂ ಕೂಡ ಭೌತಿಕವೇ ಆಗಿದೆ ಅಲ್ವಾ? ಕರ್ಮ ಅಂದ್ರೆ ಏನು ಹರೇ ಕೃಷ್ಣ? ವಿಕರ್ಮ ಅಂದ್ರೆ ಏನು? ವಿಕರ್ಮ ಅಂದ್ರೆ ಶಾಸ್ತ್ರಕ್ಕೆ ವಿರುದ್ಧವಾಗಿ ಮಾಡುವಂತ ಕೆಲಸ. ವಿಕರ್ಮ ಅಂದ್ರೆ ಮಾಡಬೇಡ್ರಿ ಅಂತ ಹೇಳಿರೋದು ಮಾಡ್ತಾರೆ. ವಿಕರ್ಮ ಅಂತ ಕರೀತಾರೆ. ವಿಕರ್ಮ ಅಂದ್ರೆ ಉದಾಹರಣೆ ನೋಡೋಣ. ಅಂದ್ರೆ ಜನ ತಮ್ಮ ಸ್ವಂತ ಇಂದ್ರಿಯ ಸುಖಕ್ಕಾಗಿ ಮಾಡ್ತಕ್ಕಂಥ ಕರ್ಮ. ಇಲ್ಲಿ ಉದಾಹರಣೆ ಹೇಳುದು ಅಂದ್ರೆ ಮಾಂಸಾಹಾರ, ಜೂಜು, ವ್ಯಭಿಚಾರ, ಮಾದಕ ದ್ರವ್ಯ ಸೇವನೆ ಅಲ್ವಾ? ಈ ವಿಕರ್ಮ ಮಾಡಿದ್ರೆ ಏನಾಗುತ್ತೆ? ವಿಕರ್ಮ ಮಾಡಿದ್ರೆ ಪಾಪಕರ್ಮ ಅಂಟ್ಕೊಳ್ಳುತ್ತೆ. ಪಾಪಕರ್ಮ ಮಾಡಿದ್ರೆ ಪ್ರಾಣಿ ಪಕ್ಷಿಗಳಂತ ಕೆಳಮಟ್ಟದ ಜನ್ಮವನ್ನು ಪಡೆಯಬೇಕಾಗತ್ತೆ, ನರಕ ಯಾತನೆಯನ್ನು ಅನುಭವಿಸಬೇಕಾಗತ್ತೆ ಅಲ್ವಾ? ಹೌದು ಮತ್ತೆ. ಅಂದ್ರೆ ಅಕರ್ಮ ಅಂದ್ರೆ ಏನು ಹಾಗಾದ್ರೆ? ಹೌದು ಮಾತಾಜಿ. ಅಕರ್ಮವನ್ನೇ ಮಾಡ್ಬೇಕು. ಫಲಗಳನ್ನು ಬಯಸ್ತೀವಿ. ಅಕರ್ಮ ಅಂದ್ರೆ ಏನು? ಫಲಗಳನ್ನು ಮಾಡಬೇಕು. ಅಕರ್ಮ ಅಂದ್ರೆ ಭಕ್ತಿ ಮಾಡೋದು, ಇದೆಲ್ಲ ಅಕರ್ಮ. ಒಬ್ಬೊಬ್ರೆ ಮಾತಾಡಿ ಮಾತಾಜಿ, ಎಲ್ರು ಮಾತಾಡಿದ್ರೆ ಏನು ಕೇಳಿಸಲ್ಲ. ಅಕರ್ಮ ಒಬ್ರು ಮಾತಾಡಿದಾಗ ಮತ್ತೊಬ್ರು ಭಗವಂತನಿಗೆ ಭಗವಂತನಿಗೆ ಅರ್ಪಿಸ್ತೀವಿ. ಅಕರ್ಮ ಅಂತಂದ್ರೆ ಬಂಧನವಿಲ್ಲದ ಕರ್ಮ. ಅಂದ್ರೆ ಯಾವ ಕೆಲಸದ ಫಲವು ಮನುಷ್ಯನನ್ನು ಭೌತಿಕವಾಗಿ ಬಂಧಿಸುವುದಿಲ್ವೋ ಅದು ಅಕರ್ಮ. ಅಂದ್ರೆ ತನ್ನ ಸ್ವಂತ ಸುಖಕ್ಕಾಗಿ ಕೆಲಸ ಮಾಡದೆ ಸಂಪೂರ್ಣವಾಗಿ ಭಗವಂತನ ಶ್ರೀಕೃಷ್ಣನ ಪ್ರೀತ್ಯರ್ಥವಾಗಿ ಮಾಡುವ ಭಕ್ತಿ ಸೇವೆಯನ್ನು ಅಕರ್ಮ ಅಂತ ಕರೀತಾರೆ. ಇದರಲ್ಲಿ ಪಾಪವೂ ಇಲ್ಲ, ಪುಣ್ಯವೂ ಇಲ್ಲ. ಈ ಅಕರ್ಮ ಮಾಡಿದರೆ ನೇರವಾಗಿ ಆಧ್ಯಾತ್ಮಿಕ ಮುಕ್ತಿಗೆ ಅದು ಸಹಾಯ ಮಾಡುತ್ತೆ. ಈಗ 18ನೇ ಶ್ಲೋಕ ನೋಡೋಣ. ಕರ್ಮಣ್ಯ ಕರ್ಮಾಯ ಪಶ್ಯೇದ್ ಅಕರ್ಮಣಿ ಚ ಕರ್ಮಯಃ ಸ ಬುದ್ಧಿಮಾನ್ ಮನುಷ್ಯೇಷು ಸಯುಕ್ತ ಕೃಷ್ಣ ಕರ್ಮಕೃತ್. ಓದಿ ಮಾತಾಜಿ. ಶ್ರುತಿ ಸುವರ್ಣ ಮಾತಾಜಿ. ಹರೇ ಕೃಷ್ಣ ಮಾತಾಜಿ. ಅನುವಾದ: ಕರ್ಮದಲ್ಲಿ ಅಕರ್ಮವನ್ನು, ಅಕರ್ಮದಲ್ಲಿ ಕರ್ಮವನ್ನು ಕಾಣುವವನು ಮನುಷ್ಯರಲ್ಲಿ ಬುದ್ಧಿವಂತನು. ಅವನು ಎಲ್ಲಾ ಬಗೆಯ ಕರ್ಮಗಳಲ್ಲಿ ತೊಡಗಿದ್ದರೂ ಆಧ್ಯಾತ್ಮಿಕ ಸ್ಥಿತಿಯಲ್ಲಿರುವವನು. ಹರೇ ಕೃಷ್ಣ ಮಾತಾಜಿ. ಈಗ ಬುದ್ಧಿವಂತರು ಅಂತ ನಾವು ಮನುಷ್ಯರಲ್ಲಿ ಯಾರನ್ನ ಕರಿತೇವೆ? ಕೃಷ್ಣ ಪ್ರಜ್ಞೆಯಲ್ಲಿರೋರು, ಭಕ್ತಿ ಮಾಡೋರು. ಮನುಷ್ಯರಲ್ಲಿ ಸಾಧಾರಣ ಭೌತಿಕದಲ್ಲಿ ಬುದ್ಧಿವಂತರು ಅಂದ್ರೆ ಎಲ್ಲ ಭೌತಿಕದ ಒಂದು ಡಿಗ್ರಿಗಳನ್ನ ಪಡ್ಕೊಂಡು ಅವ್ರಿಗೆ ನಾವು ಬುದ್ಧಿವಂತರು ಅಂತ ಕರಿತೇವೆ. ಆದರೆ ಭಗವದ್ಗೀತೆಯಲ್ಲಿ ಬುದ್ಧಿವಂತರು ಯಾರು? ಅಕರ್ಮವನ್ನು, ಅಕರ್ಮದಲ್ಲಿ ಕರ್ಮವನ್ನು ಕಾಣುವವನು ಬುದ್ಧಿವಂತ ಮನುಷ್ಯ. ಅಂದ್ರೆ ಏನು? ಇದು ಒಗಟಿನ ತರ ಕಾಣುತ್ತೆ ಅಲ್ವಾ? ಇದು ಒಂದು ತರ. ಹರೇ ಕೃಷ್ಣ. ಕರ್ಮದಲ್ಲಿ ಅಕರ್ಮವನ್ನು, ಅಕರ್ಮದಲ್ಲಿ ಕರ್ಮವನ್ನು, ಒಂದು ಒಗಟಿನ ತರ ಕಾಣುತ್ತೆ ಅಲ್ವಾ? ಅಂದ್ರೆ ಕರ್ಮದಲ್ಲಿ ಅಕರ್ಮವನ್ನು ಕಾಣಂತಂದ್ರೆ ಈಗ ಹೇಗೆ ಕೇಳಿದ್ರೆ, ಕೃಷ್ಣ ಪ್ರಜ್ಞೆಯಲ್ಲಿ ಇರ್ತಕ್ಕಂಥ ವ್ಯಕ್ತಿ ಅವನು ಬಾಹ್ಯವಾಗಿ ನೋಡಿದರೆ ಎಲ್ಲ ಮನುಷ್ಯರ ತರನೇ ಕೆಲಸ ಮಾಡ್ತಾ ಇರ್ತಾನೆ ಅಲ್ವಾ? ಹೌದು. ಆದರೆ ಅವನು ತನ್ನ ಎಲ್ಲ ಕೆಲಸವನ್ನು ಕೃಷ್ಣನಿಗೆ ಅರ್ಪಿಸೋದ್ರಿಂದ ಅವನ ಕೆಲಸಗಳೆಲ್ಲವೂ ಕೂಡ ಕರ್ಮ ಮಾಡ್ತಾ ಇದ್ರು ಅದು ಅಕರ್ಮವಾಗಿ ಬಿಡುತ್ತೆ. ಈಗ ನಾವು ಹೇಗೆ ಅಕರ್ಮವನ್ನು ಮಾಡೋದು? ಈಗ ನಾವು ಮನೆಯಲ್ಲಿ ಅಡಿಗೆ ಮಾಡ್ಕೊಳ್ತೇವೆ. ಈ ಅಡಿಗೆಯನ್ನ ನಾವು ಭಗವಂತನಿಗೆ ಪ್ರಸಾದವಾಗಿ ಮಾಡಿದಾಗ ನಾವು ಅಡಿಗೆ ಮಾಡಿದ ಕೆಲಸ ಏನಾಗುತ್ತೆ? ಅದು
ದಿವ್ಯ ಆಗುತ್ತೆ ಅಕರ್ಮವಾಗುತ್ತೆ. ಅಕರ್ಮ. ಹೌದು. ನಾವು ಪ್ರಸಾದವಾಗಿ ನಾವು ಭಗವಂತನಿಗೆ ಅಡಿಗೆ ಭೋಗವನ್ನು ಮಾಡಿ ಅವನಿಗೆ ಪ್ರಸಾದವನ್ನು ಅದನ್ನ ಪಡ್ಕೊಂಡಾಗ ಭೋಗ ಇಟ್ಟು ಅದನ್ನ ನೈವೇದ್ಯ ಮಾಡಿ ಪ್ರಸಾದವನ್ನು ಮಾಡ್ಕೊಂಡಾಗ ಅದು ನಾವು ಮಾಡಿದ ಅಡಿಗೆಯ ಕರ್ಮ ಅದೇನಾಗುತ್ತೆ ಅಕರ್ಮವಾಗಿ ಬಿಡುತ್ತೆ. ಹೀಗೆ ನಾವು ನಮ್ಮ ನಿತ್ಯದಲ್ಲಿ ಎಲ್ಲ ಕರ್ಮವನ್ನು ಅಕರ್ಮವಾಗಿ ಮಾಡಬೇಕಂತೆ. ಎಲ್ಲ ಕರ್ಮದಲ್ಲೂ ಕೃಷ್ಣ ಸೆಂಟ್ರಿಕ್ ಆಕ್ಟಿವಿಟಿ, ಭಗವಂತನನ್ನು ಸೆಂಟ್ರಲ್ ಇಟ್ಕೊಂಡು ಕೆಲಸ ಮಾಡಿದ್ರೆ ಅದೆಲ್ಲ ಕೆಲಸ ಅಕರ್ಮವಾಗುತ್ತೆ. ಈಗ ಅಕರ್ಮದಲ್ಲಿ ಕರ್ಮ ಅಂದ್ರೆ ಏನು? ಅಕರ್ಮ ಅಂತಂದ್ರೆ ಕೆಲವರು ಏನ್ ಮಾಡ್ತಾರೆ, ಓಹೋ ಕರ್ಮ ಬಂಧನವನ್ನು ಉಂಟು ಮಾಡುತ್ತೆ ಅಂತ ಕಾಡಿಗೆ ಹೊರಟು ಹೋಗ್ತೇನೆ, ಆಮೇಲೆ ಸನ್ಯಾಸಿ ಆಗ್ತಾನೆ ಅಂತ ಹೋಗ್ತಾರೆ. ಸೋಮಾರಿಗಳಾಗಿ ಕೆಲವೊಮ್ಮೆ ಕೂತ್ಕೊಂಡ್ಬಿಡ್ಬೋದು. ಆದರೆ ಅವರು ಅಕರ್ಮ ಅಂತ ಕರ್ಮವನ್ನೇ ಮಾಡದೇ ಇದ್ರು ಕೂಡ ಅವರು ಕರ್ಮ ಆಗ್ತಾ ಇರುತ್ತೆ. ಅವ್ರಿಗೆ ಹೇಗಾಗುತ್ತೆ ಹರಿಕೃಷ್ಣ? ಅವರಿಗೆ ಆಸೆಗಳಿರುತ್ತಲ್ಲ ಐಕ ಇದು ಮನಸ್ಸಿನಲ್ಲಿ ಭೌತಿಕ ಆಸೆಗಳು ಓಡ್ತಾ ಇರುತ್ತೆ. ಸೊ ಹಾಗಾಗಿ ಕೃಷ್ಣನ ಸೇವೆ ಮಾಡದೆ ಇಂತಹ ನಿಷ್ಕ್ರಿಯತೆ, ಭಗವಂತನ ಸೇವೆ ಮಾಡೋದಿಲ್ಲ, ಅವರು ಸುಮ್ಮನೆ ಇರ್ತಾರೆ. ವಾಸ್ತವವಾಗಿ ಅದು ಕರ್ಮ ಬಂಧನಕ್ಕೆ ಅದು ಉಂಟಾಗತ್ತೆ. ಮನುಷ್ಯ ಯಾವಾಗ್ಲಾದ್ರೂ ಸುಮ್ಮನೆ ಇರ್ಲಿಕ್ಕೆ ಸಾಧ್ಯವಾ? ಇಲ್ಲ. ಒಂದು ನಿಮಿಷನೂ ಯಾವ ವ್ಯಕ್ತಿಗೂ ಸುಮ್ಮನೆ ಇರ್ಲಿಕ್ಕೆ ಸಾಧ್ಯ ಇಲ್ಲಂತೆ. ಯಾಕೆ ಅಂತಂದ್ರೆ ಸೊ ನೈಕಶ್ಚಿತ್ ಕ್ಷಣಮಪಿ ಜಾತು ಕರ್ಮಕೃತ್ ಅಂದ್ರೆ ಕೆಲಸವನ್ನು ಮಾಡದೆ ಒಂದ್ ಸೆಕೆಂಡು ಇರ್ಲಿಕ್ಕೆ ಆಗೋದಿಲ್ಲಂತೆ. ನಾವು ನಮ್ಮಷ್ಟಕ್ಕೆ ನಾವು ಓಡಾಡ್ತೇವೆ, ಉಸಿರಾಡ್ತೇವೆ, ಸುಮ್ಮನೆ ಕೂತ್ಕೊಳ್ಳೋಕೆ ಕಲ್ ತರ ಇರ್ಲಿಕ್ಕಾಗತ್ತಾ? ಇಲ್ಲ ಮಾತಾಜಿ. ಸೊ ಹಾಗಾಗಿ ಇದೆಲ್ಲ ರಹಸ್ಯ. ಇದನ್ನ ಅರಿತುಕೊಂಡು ದಿವ್ಯ ಪ್ರೇಮದಿಂದ ಭಗವಂತನ ಸೇವೆಯನ್ನು ಯಾರು ಮಾಡ್ತಾರೋ ಅವರೇ ಬುದ್ಧಿವಂತರು. ಅವರು ಯಾರು? ಬುದ್ಧಿವಂತರು. ಇಲ್ಲಿ ಬುದ್ಧಿವಂತರು ಯಾರು ಅಂತ ಇಲ್ಲಿ ಹೇಳಿದ್ದಾರೆ. ಬುದ್ಧಿವಂತರು ಯಾರು ಅಂದ್ರೆ ಅವರು ಈ ಕರ್ಮದಲ್ಲಿ ಅಕರ್ಮವನ್ನು ಮಾಡುವುದು, ಅಕರ್ಮದಲ್ಲಿ ಕರ್ಮವನ್ನು ಕಾಣುವುದು, ಅವರು ಬುದ್ಧಿವಂತರು. ಶ್ಲೋಕ 19 ನೋಡೋಣ. ಯಸ್ಯ ಸರ್ವೇ ಸಮಾರಂಭಾಃ ಕಾಮ ಸಂಕಲ್ಪ ವರ್ಜಿತಾಃ ಜ್ಞಾನಾಗ್ನಿದಗ್ಧ ಕರ್ಮಾಣಂ ತಮಾಹು ಪಂಡಿತಂ ಬುಧಾಃ. ಅನುವಾದ ಓದಿ. ಹರೇ ಕೃಷ್ಣ. ಹರೇ ಕೃಷ್ಣ. ಓದ್ತೀನಿ ಮಾತಾಜಿ. ಯಾವ ವ್ಯಕ್ತಿಯ ಪ್ರತಿಯೊಂದು ಕರ್ಮವು ಇಂದ್ರಿಯ ತೃಪ್ತಿಯ ಬಯಕೆಯಿಂದ ಮುಕ್ತವಾಗಿರುತ್ತದೆಯೋ ಅಂತಹವನು ಪೂರ್ಣ ಜ್ಞಾನದಲ್ಲಿ ಇರುವನು. ಋಷಿಗಳ ಪ್ರಕಾರ ಅಂತವನ ಕರ್ಮದ ಪ್ರತಿಕ್ರಿಯೆಗಳನ್ನು ಪೂರ್ಣ ಜ್ಞಾನದ ಅಗ್ನಿಯು ಸುಟ್ಟು ಹಾಕುತ್ತದೆ. ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ. ಇಲ್ಲಿ ಕಾಮ ಸಂಕಲ್ಪ ವರ್ಜಿತಾಹ ಅಂತ ಹಾಕಿದ್ದಾರೆ. ಕಾಮ ಸಂಕಲ್ಪ ವರ್ಜಿತಾಹ ಅಂದ್ರೆ, ಕಾಮ ಸಂಕಲ್ಪ ವರ್ಜಿತ ಅಂದ್ರೆ ಯಾವ ವ್ಯಕ್ತಿ ಪ್ರತಿಯೊಂದು ಕೆಲಸ ಮಾಡ್ತಾನೆ ಅದು ಆ ಕೆಲಸ ಇಂದ್ರಿಯ ನಮ್ಮ ಸುಖದ ಆಸೆಯಿಂದ ಅದು ಮುಕ್ತವಾಗಿರುತ್ತೆ. ಅಂದ್ರೆ ತನ್ನ ಇಂದ್ರಿಯ ಸುಖದ ಆಸೆಯಿಂದ ಮುಕ್ತ ಇರ್ತಕ್ಕಂಥ ಕೆಲಸ ಮಾಡ್ತಾನಲ್ಲ ಅವನು ನಿಜವಾದ ಪಂಡಿತ. ನೋಡಿ, ಪಂಡಿತಂ ಬುಧಾಹ, ಅವನು ನಿಜವಾದ ಪಂಡಿತ ಅಂತೆ, ನಿಜವಾದ ವಿದ್ವಾಂಸ. ನಿಜವಾದ ವಿದ್ವಾಂಸ ಯಾರು? ಯಾರು ಮಾಡುವ ಕೆಲಸ ಅವನ ಇಂದ್ರಿಯ ಸುಖದ ಆಸೆಯಿಂದ ಮುಕ್ತವಾಗಿರುತ್ತದೆ. ಅಂದರೆ ಸಾಮಾನ್ಯ ಜನ ಏನ್ ಮಾಡ್ತಾರೆ? ಹರೇ ಕೃಷ್ಣ. ಸಾಮಾನ್ಯ ಜನ ತಮಗಾಗಿ, ತಮ್ಮ ಕುಟುಂಬದ ಸುಖಕ್ಕಾಗಿ ಅವರೆಲ್ಲ ಕೆಲಸ ಮಾಡ್ತಾರೆ ಅಲ್ವಾ? ಹೌದು ಮಾತಾಜಿ. ಸೊ ಹಾಗಾಗಿ ಅವರು ಪಂಡಿತರ ಇಲ್ಲ. ಸೊ ಹಾಗಾಗಿ ಇಲ್ಲಿ ಏನ್ ಹೇಳ್ತಾರೆ, ಯಾರು ಕೃಷ್ಣ ಪ್ರಜ್ಞೆಯಲ್ಲಿ ಕೇವಲ ಕೃಷ್ಣನ ತೃಪ್ತಿಗಾಗಿ ಕೆಲಸ ಮಾಡ್ತಾರೋ ಅವರು ಪಂಡಿತರು. ಪಂಡಿತರು ಅಂದ್ರೆ ಅವರು ವಿದ್ವಾಂಸರು. ಆಮೇಲೆ ಇನ್ನೊಂದು ಹೇಳ್ತಾನೆ, ಜ್ಞಾನ ಅಗ್ನಿ ದಗ್ಧ ಕರ್ಮಾಣಂ. ಜ್ಞಾನಾಗ್ನಿ ದಗ್ಧ ಕರ್ಮಾಣಂ ಅಂದ್ರೆ ಇಲ್ಲಿ ಜ್ಞಾನ, ಯಾವ ಜ್ಞಾನ ಅಂದ್ರೆ ಈ ಭಗವಂತನ ಕೃಷ್ಣನ ಬಗ್ಗೆ ತಿಳಿದುಕೊಂಡಿರ್ತಕ್ಕಂಥ ಜ್ಞಾನ, ಪೂರ್ಣ ಜ್ಞಾನ. ಅಂದ್ರೆ ಪೂರ್ಣ ಜ್ಞಾನ ಅಂದ್ರೆ ಜೀವರ ಸ್ವರೂಪ ಹೇ ಕೃಷ್ಣರ ನಿತ್ಯ ದಾಸ, ತಾನು ಕೃಷ್ಣನ ನಿತ್ಯ ಸೇವಕ. ಈ ಪೂರ್ಣ ಜ್ಞಾನ ಇದೆಯಲ್ಲ ಅದು ಜ್ಞಾನಾಗ್ನಿ ಅಂತೆ. ಅಂದ್ರೆ ನಾನು ಭಗವಂತನ ನಿತ್ಯ ನಿರಂತರ ಸೇವಕ. ಇದು ನಮಗೆ ಯಾವಾಗ ಕಂಪ್ಲೀಟ್ ಅರ್ಥ ಆಗತ್ತೆ ಅದು ಜ್ಞಾನಾಗ್ನಿ. ಈ ಆಧ್ಯಾತ್ಮಿಕ ಜ್ಞಾನದ ಬೆಂಕಿ ಹೇಳ್ತಾರೆ ಅದಕ್ಕೆ. ಅಲ್ಲಿ ಯಾವಾಗ ಅದು ನಮಗೆ ಬರ್ತದೆ, ಆ ಸ್ಥಿತಿಯಲ್ಲಿ ನಾವು ಇರ್ತೇವೆ, ಆ ಭಕ್ತಿಗೆ ಬಂದಾಗ ಅದು ಹಿಂದಿನ ಎಲ್ಲ ಪಾಪ ಪುಣ್ಯ ಎಲ್ಲ ಹೊರಟೋಗ್ಬಿಡುತ್ತೆ, ಸುಟ್ಟು ಬೂದಿ ಆಗ್ತದಂತೆ.
ಅಗ್ನಿಯಲ್ಲಿ ಸುಟ್ಟು ಬೂದಿ ಅಗ್ನಿಯ ಕೆಲಸ ಏನು? ಸುಟ್ಟು ಬೂದಿ ಮಾಡೋದು ಅಲ್ವಾ? ಹೌದು. ಆ, ಹೌದು ಇದು ಮಾತಾಜಿ. ಪೂರ್ಣ ಜ್ಞಾನದ ಅಗ್ನಿ. ಯಾವುದು? ಯಾವ ಪೂರ್ಣ ಜ್ಞಾನ? ನಾನು ಭಗವಂತನ ನಿತ್ಯ ನಿರಂತರ ಸೇವಕ. ಇದು ಯಾವಾಗ ಬರ್ತದೆ? ಅವಾಗ ನಮ್ಮ ಪಾಪ ಪುಣ್ಯ ಎಲ್ಲ ಸುಟ್ಟು ಬೂದಿ ಆಗ್ತದೆ. ಅವಾಗ ಮತ್ತೆ ಕೃಷ್ಣ ಪ್ರಜ್ಞೆ ಭಕ್ತಿ ಸೇವೆ ಮಾಡ್ತಾ ಇದ್ರೆ ಆವಾಗ ಆಮೇಲೆ ನಮಗೆ ಇದು ಅಕರ್ಮವಾಗಿ ಬಿಡುತ್ತೆ. ಉಳಿದೆಲ್ಲ ಹಿಂದಿನ ಶಿಲ್ಕೆಲ್ಲ ಹೊರಟೋಗ್ಬಿಡುತ್ತೆ ಆ ಜ್ಞಾನಾಗ್ನಿಯಲ್ಲಿ. ಹಿಂದಿನ ನಮ್ದು ಏನು ಮಾಡ್ಕೊಂಡು ಬಂದಿದ್ದೇವಲ್ಲ ಇಷ್ಟೊಂದು ಜನ್ಮದಲ್ಲಿ, ಆ ಪಾಪ ಪುಣ್ಯ ಎಲ್ಲ ಹೋಗುತ್ತೆ. ಮತ್ತೆ ನಾವು ಭಕ್ತಿ ಸೇವೆಗೆ ತೊಡಗಿದರೆ ಮತ್ತೆ ನಮ್ದು ಅಕರ್ಮವಾಗಿ ಬಿಡುತ್ತೆ. ಸೊ ಜ್ಞಾನದ ಅಗ್ನಿಯಲ್ಲಿ ನಮ್ಮ ಎಲ್ಲ ಕರ್ಮದ ಪ್ರತಿಕ್ರಿಯೆಗಳನ್ನ ಸುಟ್ಟು ಹಾಕಬಹುದು. ಶ್ಲೋಕ 20 ನೋಡೋಣ. ತ್ಯಕ್ತ್ವಾ ಅಕರ್ಮ ಫಲಾಸಂಗಂ ನಿತ್ಯ ತೃಪ್ತೋ ನಿರಾಶ್ರಯಃ ಕರ್ಮಣ್ಯಭಿ ಪ್ರವೃತ್ತೋಪಿ ನೈವ ಕಿಂಚಿತ್ ಕರೋತಿ ಸಹ. ಇದನ್ನು ಓದಿ. ಹರೇ ಕೃಷ್ಣ. ಕೃಷ್ಣ ಮಾತಾಜಿ. ಅನುವಾದ: ಸಣ್ಣ ಕಾರ್ಯಗಳ ಫಲಗಳ ಬಗ್ಗೆ ಇಂತಹ ಮನುಷ್ಯನು ಎಲ್ಲಾ ಮೋಹವನ್ನು ತ್ಯಜಿಸಿರುತ್ತಾರೆ. ಅವನು ಸದಾ ತೃಪ್ತನು ಮತ್ತು ಸ್ವತಂತ್ರನು. ಅವನು ಎಲ್ಲಾ ಬಗೆಯ ಕಾರ್ಯಗಳಲ್ಲಿ ನಿರತನಾಗಿದ್ದರೂ ಫಲಾಪೇಕ್ಷೆ ಇರುವ ಕರ್ಮವನ್ನು ಮಾಡುವುದಿಲ್ಲ. ಧನ್ಯವಾದಗಳು. ಅದೇ ಇಲ್ಲಿ ಏನ್ ಹೇಳ್ತಾ ಇದ್ದಾರೆ ಅಂದ್ರೆ, ಯಾರು ಈ ಸ್ಥಿತಿಗೆ ಬಂದಿರ್ತಾರೆ, ನಾನು ಭಗವಂತನ ನಿತ್ಯ ನಿರಂತರ ಸೇವಕ ಅಂತ, ಆಮೇಲೆ ಭಕ್ತಿ ಸೇವೆಗೆ ತೊಡಗಿರ್ತಾರೆ, ಅವರು ಶುದ್ಧ ಭಕ್ತ ಅಲ್ವಾ? ಅವರಿಗೆ ಅವರು ಯಾವುದೇ ಭೌತಿಕ ಆಶ್ರಯವನ್ನ ಅವರು ನಂಬೋದೇ ಇಲ್ಲ. ನಿರಾಶೀರ್ ಅಂದ್ರೆ ಇಲ್ಲಿ ನಿರಾಶ್ರಯ. ಅವ್ರು ಯಾವ ಆಶ್ರಯ, ಭೌತಿಕ ಆಶ್ರಯ ನಂಬೋದಿಲ್ಲ. ಅವ್ರು ಯಾರನ್ನ ನಂಬುತ್ತಾರೆ ಹಾಗಾದ್ರೆ? ಭಗವಾನ್ ಕೃಷ್ಣ. ಕೃಷ್ಣನನ್ನ ಕೃಷ್ಣನ ರಕ್ಷಣೆಯನ್ನ ನಂಬ್ತಾರೆ. ಭೌತಿಕದಲ್ಲಿ ನಾವು ಎಲ್ಲ ಮನೆ ಜನರನ್ನ ನಂಬ್ತೇವೆ, ನಮ್ಮ ಫ್ರೆಂಡ್ಸ್ ನಂಬ್ತೇವೆ ಅಲ್ವಾ? ಆದರೆ ಕೃಷ್ಣ ಪ್ರಜ್ಞೆಯ ಭಕ್ತ ಏನ್ ಮಾಡ್ತಾನೆ? ಈ ಭೌತಿಕದ ಆಶ್ರಯವನ್ನ ನಂಬೋದಿಲ್ಲ. ಅವನು ಕೃಷ್ಣನ ರಕ್ಷಣೆಯನ್ನು ಮಾತ್ರ ನಂಬುತ್ತಾನೆ. ಸೊ ಹಾಗಾಗಿ ಅವನು ಭಗವಂತನ ಸೇವೆಯಲ್ಲಿ ಆನಂದವನ್ನು ಪಡ್ಕೊಳ್ತಾರಂತೆ. ನೋಡಿ, ಅವನ ಕರ್ಮಣ್ಯಭಿ ಪ್ರವೃತ್ತೋಪಿ ಅಂದ್ರೆ ಪೂರ್ಣವಾಗಿ ಅವನು ಭಗವಂತನ ಭಕ್ತಿ ಸೇವೆಯಲ್ಲಿ ಆನಂದವನ್ನು ಕಾಳ್ತಾನೆ. ಹಾಗಾಗಿ ಅವನಿಗೆ ಭೌತಿಕ ವಸ್ತುಗಳ ಕೊರತೆ ಕಾಡೋದೇ ಇಲ್ಲಂತೆ. ಅವನು ನಿತ್ಯ ತೃಪ್ತ. ಇಲ್ಲಿ ಹಾಕಿದ್ದಾರೆ ನಿತ್ಯ ತೃಪ್ತೋ ಅಂದ್ರೆ ಅವನಿಗೆ ಭೌತಿಕದ ಯಾವುದೇ ಅದು ಬೇಕು ಇದು ಬೇಕು ಅನ್ನೋ ಚಿಂತೆ ಇರೋದಿಲ್ಲ. ಯಾಕೆ? ಅವನು ಭಗವಂತನ ಭಕ್ತಿ ಸೇವೆಯಲ್ಲಿ ಅಲ್ಲಿ ಆನಂದದಲ್ಲಿ ಇರ್ತಾನೆ. ಸೊ ಇದಕ್ಕೆ ಏನ್ ಹೇಳ್ತಾರೆ? ಕೆಲಸವನ್ನು ಮಾಡಿದರೂ ಏನನ್ನೂ ಮಾಡದ ಸ್ಥಿತಿ. ಇಂಥದಕ್ಕೆ ಏನ್ ಹೇಳ್ತಾರೆ? ಕೆಲಸವನ್ನು ಮಾಡಿರ್ತಾನೆ ಆದರೆ ಏನು ಕೆಲಸ ಮಾಡದ ಸ್ಥಿತಿ ಅಂತ ಹೇಳ್ತಾರೆ ಇದಕ್ಕೆ. ಕೃಷ್ಣ ಅಂದ್ರೆ ಇಂತಹ ಭಕ್ತ ಇದ್ದಾರಲ್ಲ, ಕೃಷ್ಣ ಪ್ರಜ್ಞೆಯಲ್ಲಿ ದಿನದ 24 ಗಂಟೆ ಅವರು ಎಂಥದೇ ಕಠಿಣ ಕೆಲಸದಲ್ಲಿ ತೊಡಗಿಸಿಕೊಂಡಿದ್ರು ಕೂಡ ಅವರು ಭೌತಿಕ ಕರ್ತವ್ಯ ಮಾಡೋದಿಲ್ಲ. ಅವರು ಮಾಡಿದ ಕರ್ತವ್ಯವೆಲ್ಲವೂ ಏನಾಗುತ್ತೆ? ಅಕರ್ಮವಾಗಿ ಬಿಡುತ್ತೆ ಅಲ್ವಾ? ಇದು ಅರ್ಥ ಆಯ್ತಾ? ಹರೇ ಕೃಷ್ಣ. ಅವರು ಭೌತಿಕದಲ್ಲಿ ಯಾವುದರಲ್ಲೂ ಆಶ್ರಯ ತಗೊಳ್ಳೋದಿಲ್ಲ. ಅವರು ಭಗವಂತನಲ್ಲಿ ಆಶ್ರಯ ತಗೊಂಡಿರ್ತಾರೆ. ಆಮೇಲೆ ಕರ್ಮ ಫಲ ಅಸಂಗಂ, ಕಾಮ್ಯ ಕರ್ಮದಲ್ಲಿ ಆಸಕ್ತಿ ಇರೋದಿಲ್ಲ. ಅವರು ಭಗವಂತನ ಸೇವೆಯಲ್ಲಿಯೇ ಆನಂದವನ್ನು ಪಡ್ಕೊಳ್ತಾರೆ. ಅಂಥವರು ನಿತ್ಯ ತೃಪ್ತ, ಯಾವಾಗಲೂ ಆನಂದದಲ್ಲಿ ಇರ್ತಾರೆ, ಸೇವಾನಂದದಲ್ಲಿ. ಸೊ ಅವರು ಮಾಡೋದು ಯಾವ ಕರ್ಮವೂ ಕೂಡ ಫಲಾಪೇಕ್ಷಿತ ಕರ್ಮ ಅಲ್ಲ. ನೋಡೋಣ. ಶ್ಲೋಕ 21. ನಿರಾಶೀರ್ ಯತ ಚಿತ್ತಾತ್ಮ ತ್ಯಕ್ತ ಸರ್ವ ಪರಿಗ್ರಹ ಶಾರೀರಂ ಕೇವಲಂ ಕರ್ಮ ಕುರ್ವನ್ನಾಪ್ನೋತಿ ಕಿಲ್ಬಿಷಂ. ಇದು ಓದಿ. ಹರೇ ಕೃಷ್ಣ. ಹೀಗೆ ತಿಳುವಳಿಕೆಯುಳ್ಳ ಮನುಷ್ಯನು ಮನಸ್ಸು ಮತ್ತು ಬುದ್ಧಿಯನ್ನು ಸಂಪೂರ್ಣವಾಗಿ ನಿಯಂತ್ರಣದಲ್ಲಿಟ್ಟುಕೊಂಡು ಕರ್ಮ ಮಾಡುತ್ತಾನೆ. ತನಗೆ ಸೇರಿದ ಸ್ವತ್ತಿನ ವಿಷಯದಲ್ಲಿ ತಾನೇ ಒಡೆಯನೆಂಬ ಭಾವವನ್ನು ಸಂಪೂರ್ಣವಾಗಿ ಬಿಟ್ಟು ಬಿಡುತ್ತಾನೆ ಮತ್ತು ಶರೀರ ರಕ್ಷಣೆಗೆ ಬೇಕಾದಷ್ಟು ಕರ್ಮವನ್ನು ಮಾತ್ರ ಮಾಡುತ್ತಾನೆ. ಹೀಗೆ ಕೆಲಸ ಮಾಡುವವನ ಮೇಲೆ ಪಾಪಪೂರಿತ ಪ್ರತಿಕ್ರಿಯೆಗಳು ಯಾವುದೇ ಪರಿಣಾಮವನ್ನು ಮಾಡುವುದಿಲ್ಲ. ಹರೇ ಕೃಷ್ಣ. ಹರೇ ಕೃಷ್ಣ. ಹಾಗಾಗಿ ಯಾರು ಕೃಷ್ಣ ಪ್ರಜ್ಞೆಯಲ್ಲಿ ಭಕ್ತಿ ಸೇವೆ ಮಾಡ್ತಾರೆ ಅವರು ನಿರಾಶೀಹಿ ಅಂದ್ರೆ ಇಂದ್ರಿಯ ಸುಖದ ಬಗ್ಗೆ ಅವರಿಗೆ ಇಲ್ಲಿ ನಿರಾಶೀಹಿ, ಅವರಿಗೆ ಇಂದ್ರಿಯ ಸುಖದ ಬಗ್ಗೆ ಆಸಕ್ತಿ ಇರೋದಿಲ್ಲಂತೆ, ಫಲಾಪೇಕ್ಷೆ ಅವ್ರಿಗೆ ಇರೋದಿಲ್ಲ. ಯಥಚಿತ್ತಾತ್ಮ ಅಂದ್ರೆ ಇಲ್ಲಿ ನೋಡಿ, ಯಥಚಿತ್ತಾತ್ಮ ಅಂದ್ರೆ ಅವರ ಮನಸ್ಸು ಮತ್ತು ಬುದ್ಧಿ ಯಾವಾಗಲೂ
ನಿಯಂತ್ರಣದಲ್ಲಿ ಇರುತ್ತೆ. ಮತ್ತೆ ನಿರಾಶಿ ಯಥಚಿತ್ತಾತ್ಮ. ಶಾರೀರಂ ಕೇವಲಂ ಕರ್ಮ. ಶಾರೀರಂ ಕೇವಲಂ ಕರ್ಮ ಅಂದ್ರೆ ದೇಹ ನಿರ್ವಹಣೆಗೋಸ್ಕರ ಮಾತ್ರ ಕರ್ಮ ಮಾಡ್ತಾನೆ. ಅಂದ್ರೆ ದೇಹವನ್ನು ಆತ್ಮವನ್ನು ಒಟ್ಟಾಗಿ ಇಡ್ಲಿಕ್ಕೆ ಮಾತ್ರ ಅವನಿಗೆ ಅಷ್ಟೇ ದೈಹಿಕ ಶ್ರಮ ಮಾಡ್ತಾನೆ. ತುಂಬಾ ಕಷ್ಟಪಟ್ಟು ಅವನು ಕೆಲಸ ಮಾಡೋದಿಲ್ಲ. ಅವನು ತನ್ನ ಸ್ವತ್ತಿನ ವಿಷಯದಲ್ಲಿ ತಾನೇ ಒಡೆಯನೆಂಬ ಭಾವನೆಯನ್ನು ಸಂಪೂರ್ಣವಾಗಿ ಬಿಟ್ಬಿಡ್ತಾನಂತೆ. ಅವನಿಗೆ ತ್ಯಕ್ತ ಸರ್ವ ಪರಿಗ್ರಹ ಅಂದ್ರೆ ಇದು ತ್ಯಕ್ತ ಸರ್ವ ಪರಿಗ್ರಹ ಅಂದ್ರೆ ವಸ್ತುಗಳ ಮೇಲಿನ ಒಡೆತನದ ಭಾವನೆ. ಇದು ನನ್ನದು ಹೇಳುದು ಈ ಎಲ್ಲ ಭಾವನೆ ಬಿಟ್ಟುಬಿಡ್ತಾನೆ, ಒಡೆತನದ ಭಾವನೆ. ಅಂಥವನಿಗೆ ಕಿಲ್ ವಿಷಂ ಅಂದ್ರೆ ಪಾಪದ ಫಲಗಳು ತಟ್ಟೋದಿಲ್ಲ. ಸೊ ಪಾಪದ ಫಲಗಳು ತಟ್ಟದೇ ಇರಲಿಕ್ಕೆ ಏನ್ ಮಾಡ್ಬೇಕು? ಬುದ್ಧಿ ಮತ್ತು ಮನಸ್ಸನ್ನ ಸಂಪೂರ್ಣವಾಗಿ ನಿಯಂತ್ರಣದಲ್ಲಿ ಇಟ್ಕೊಳ್ಳೋದು, ಒಡೆತನದ ಭಾವನೆಯನ್ನು ಬಿಡುವುದು, ಶರೀರ ರಕ್ಷಣೆಗೆ ಮಾತ್ರ ಕರ್ಮವನ್ನು ಮಾಡುವುದು. ಅಂಥವನಿಗೆ ಪಾಪಪೂರಿತ ಪ್ರತಿಕ್ರಿಯೆಗಳು ಅವನಿಗೆ ತಟ್ಟೋದಿಲ್ಲ. ಅಂದ್ರೆ ಇಲ್ಲಿ ಉದಾಹರಣೆ ಕೊಟ್ಟಿದ್ದಾರೆ. ಯಂತ್ರಕ್ಕೆ ಎಣ್ಣೆ ಹಾಕಿ ಯಂತ್ರ ಚಲಿಸುವ ಹಾಗೆ ಮಾಡ್ತಾರೆ ಅಲ್ವಾ? ಎಣ್ಣೆ ಹಾಕಿದ್ರೆ ಮಾತ್ರ ಸುಸ್ಥಿತಿಯಲ್ಲಿ ಇಡ್ಲಿಕ್ಕೆ ಹಾಕ್ತಾರೆ. ಹಾಗೆ ನಮ್ಮ ದೇಹವನ್ನು ಕೂಡ ಸುಸ್ಥಿತಿಯಲ್ಲಿ ಇಡ್ಲಿಕ್ಕೆ ನಾವು ಪೋಷಣೆ ಗೋಸ್ಕರ ಮಾತ್ರ ನಾವು ಸಂಪಾದನೆ ಮಾಡ್ಕೊಂಡು ಜೀವನವನ್ನ ಸಿಂಪಲ್ ಲಿವಿಂಗ್ ಮಾಡ್ಬೇಕು ಅಂತ ಇಲ್ಲಿ ಹೇಳ್ತಾ ಇದ್ದಾರೆ. ಅಂದ್ರೆ ಭಕ್ತರು ಸಿಂಪಲ್ ಲಿವಿಂಗ್ ಮಾಡ್ತಾರೆ ಅಂತ, ಅವರಿಗೆ ಯಾವುದೇ ಐಹಿಕ ವಸ್ತುವಿನ ಮೇಲೆ ಒಡೆತನ ಇಲ್ಲ. 22ನೇ ಶ್ಲೋಕ ನೋಡೋಣ. ಯದೃಚ್ಛ್ವಾ ಲಾಭ ಸಂತುಷ್ಟೋ ದ್ವಂದ್ವಾತೀತೋ ವಿಮತ್ಸರಃ ಸಮಃ ಸಿದ್ಧಾವಸಿದ್ಧೌ ಚ ಕೃತ್ವಾಪಿ ನ ನಿಬಧ್ಯತೆ. ಹರೇ ಕೃಷ್ಣ. ಅನುವಾದ ಓದಿ. ತಾನಾಗಿ ಬಂದುದರಲ್ಲಿ ತೃಪ್ತಿ ಇರುವವನು, ದ್ವಂದ್ವಾತೀತನು, ಆಶ್ರಯ ಇಲ್ಲದವನು, ಗೆಲುವು ಸೋಲುಗಳಲ್ಲಿ ಒಂದೇ ರೀತಿ ಇರುವವನು ಆದ ಮನುಷ್ಯನು ಕೆಲಸ ಮಾಡಿದರೂ ಬಂಧನಕ್ಕೆ ಸಿಲುಕುವುದಿಲ್ಲ. ಹರೇ ಕೃಷ್ಣ. ಇಲ್ಲಿ ಎಲ್ಲ ಪೂರ್ಣವಾಗಿ ಹೇಳ್ತಾ ಇರೋದು ಏನು ಅಂತಂದ್ರೆ, ಬಂಧನಕ್ಕೆ ಸಿಲುಕದ ಕೆಲಸ ಹೇಗ್ ಮಾಡಬೇಕು. ಬಂಧನಕ್ಕೆ ಸಿಲುಕುದು ಅಂದ್ರೆ ಪುಣ್ಯ ಪಾಪ ಎರಡೂ ಇರಬಾರ್ದು. ಅದಕ್ಕೆ ಯಾವ ತರ ಮಾಡ್ಬೇಕು? ಯದೃಚ್ಛಾ ಲಾಭ ಸಂತುಷ್ಟೋ ಅಂತ ಹೇಳಿದ್ದಾರೆ. ಯದೃಚ್ಛಾ ಲಾಭ ಸಂತುಷ್ಟೋ ಅಂದ್ರೆ ತನಗೆ ಕೃಷ್ಣ ಎಷ್ಟು ಸಿಕ್ಕುತ್ತೋ ಅದು ಹೆಚ್ಚಿರಲಿ ಕಡಿಮೆ ಇರಲಿ ಅದರಲ್ಲೇ ಸಂಪೂರ್ಣ ತೃಪ್ತಿಯಿಂದ ಇರ್ತಾನೆ. ಅವನು ಭೌತಿಕ ಲಾಭಕ್ಕಾಗಿ ಅವನು ಹಪಹಪಿಸುವುದಿಲ್ಲ. ಅಂದ್ರೆ ಅದು ಬೇಕು ಇದು ಬೇಕು ಲಾಭ ಅಂತ ಇರೋದಿಲ್ಲ. ಈ ತರ ನಮ್ಮಲ್ಲಿ ಇರುತ್ತದೆಯಾ ಹರೇ ಕೃಷ್ಣ? ಎಷ್ಟಿದ್ರು ಅಷ್ಟರಲ್ಲೇ ನಾವು ಸಂತೋಷವಾಗಿ ಇರ್ತೇವಾ? ಇಲ್ಲ ಮಾತಾಜಿ. ಹಾಗಿದ್ರೆ ಅವನು ಭಕ್ತನು ಆ ಸ್ಥಿತಿಯಲ್ಲಿ ಇರ್ತಾನೆ. ದ್ವಂದ್ವಾತೀತ, ಅವನು ಯಾವುದೇ ದ್ವಂದ್ವಕ್ಕೆ ಅವನು ದೂರ. ದ್ವಂದ್ವ ಅಂದ್ರೆ ಅವನಿಗೆ ಜಯ ಸಿಕ್ಲಿ ಅಪಜಯ ಸಿಕ್ಲಿ, ಅವನಿಗೆ ಲಾಭ ಸಿಕ್ಲಿ ಅಥವಾ ನಷ್ಟ ಆಗ್ಲಿ, ಅವನು ಅದರಲ್ಲಿ ಪ್ರಭಾವಿತ ಆಗೋದಿಲ್ಲ. ವಿಮತ್ಸರ ಅಂತ ಹಾಕಿದ್ದಾರೆ. ವಿಮತ್ಸರ ಅಂದ್ರೆ ಅವನಿಗೆ ಅಸೂಯೆ ಇಲ್ಲದವನು. ನೋಡಿ, ಇದು ಸಮಃ ಸಿದ್ಧೌಚ ಅಂದ್ರೆ ಯಶಸ್ಸು ಅಪಯಶಸ್ಸಿನಲ್ಲಿ ಅವನು ಸಮನಾಗಿ ನೋಡ್ತಾನೆ. ಇಂಥವನು ಮಾಡುವ ಕರ್ಮ ಅದು ಬಂಧನಕ್ಕೆ ಒಳಗಾಗೋದಿಲ್ಲ. ನೋಡಿ, ಇದರಲ್ಲಿ ಪ್ರತಿಯೊಂದರಲ್ಲೂ ಕೂಡ ಕರ್ಮವನ್ನು ಮಾಡೋದು ಹೇಗೆ ಅದರ ಬಗ್ಗೆ ತಿಳಿಸ್ಕೊಡ್ತಾ ಇದ್ದಾರೆ. ಇದು ಶ್ಲೋಕ 23ಕ್ಕೆ ಹೋಗೋಣ. ಗತ ಸಂಗಸ್ಯ ಮುಕ್ತಸ್ಯ ಜ್ಞಾನಾವಸ್ಥಿತ ಚೇತಸಃ ಯಜ್ಞಯಾಚರತಃ ಕರ್ಮ ಸಮಗ್ರಂ ಪ್ರವಿಲೀಯತೆ. ಅನುವಾದ ಓದಿ. ಹರೇ ಕೃಷ್ಣ ಮಾತಾಜಿ. ಐಹಿಕ ಪ್ರಕೃತಿಯ ಗುಣಗಳಿಗೆ ಅಂಟಿಕೊಂಡದವನು ಮತ್ತು ಆಧ್ಯಾತ್ಮಿಕ ಜ್ಞಾನದಲ್ಲಿ ಸಂಪೂರ್ಣವಾಗಿ ನೆಲೆಯುಳ್ಳವನು ಆದ ಮನುಷ್ಯನ ಕರ್ಮವು ಆಧ್ಯಾತ್ಮದಲ್ಲಿ ಸಂಪೂರ್ಣವಾಗಿ ಲೀನವಾಗುತ್ತದೆ. ಧನ್ಯವಾದಗಳು ಮಾತಾಜಿ. ಇಲ್ಲಿ ಗತಸಂಗಸ್ಯ ಅಂತ ಹಾಕಿದ್ದಾರೆ ನೋಡಿ. ಗತಸಂಗಸ್ಯ ಅಂದ್ರೆ ಪ್ರಕೃತಿ ಗುಣಗಳಲ್ಲಿ ಅನಾಸಕ್ತನಾದವನು, ಅಂದ್ರೆ ಸತ್ವಗುಣ ರಜೋಗುಣ ತಮೋಗುಣಗಳ ಪ್ರಭಾವದಿಂದ ಮುಕ್ತನಾದವನು. ಅದಕ್ಕೆ ಗತಸಂಗಸ್ಯ ಅಂತ ಹೇಳ್ತಾರೆ. ಸೊ ಅಂಥವನ ಚೇತನವು ಸದಾ ಭಗವಂತನ ಜ್ಞಾನದಲ್ಲಿ ಇರ್ತದೆ. ಗತಸಂಗಸ್ಯ ಅಂದ್ರೆ ಗತಸಂಗಸ್ಯ ಮುಕ್ತಸ್ಯ. ಆಮೇಲೆ ಯಜ್ಞಯಾಚರತಃ ಅಂದ್ರೆ ಯಜ್ಞಕ್ಕಾಗಿ ಕೆಲಸ ಮಾಡೋದಂದ್ರೆ, ಯಜ್ಞ ಅಂತಂದ್ರೆ ಏನು ಹರೇ ಕೃಷ್ಣ? ಯಜ್ಞ ಅಂದ್ರೆ ಏನು? ಭಕ್ತಿ ಮಾಡೋದಲ್ಲ ಮಾತಾಜಿ, ಭಗವಂತನಿಗಾಗಿ ಮಾಡುವ ಕೆಲಸ. ಭಗವಂತನಿಗಾಗಿ ಕೆಲಸ ಮಾಡ್ತಾನೆ. ಐಹಿಕ ಪ್ರಕೃತಿ ಗುಣಕ್ಕೆ ಅಂಟ್ಕೊಂಡಿರೋದಿಲ್ಲ. ಆಮೇಲೆ ಭಗವಂತನಿಗಾಗಿ ಅವನು ಮಾಡ್ತಾನೆ ಕೆಲಸ. ಸೊ ಹಾಗಾಗಿ ಅವನು ಎಲ್ಲ ದ್ವಂದ್ವಗಳಿಂದ ಮುಕ್ತನಾಗಿ, ಐಹಿಕ ಕಲ್ಮಶಗಳಿಂದ ಮುಕ್ತನಾಗಿ ಅವನು ಕೆಲಸ ಮಾಡ್ತಾನೆ. ಸೊ ಅದು ಕೃಷ್ಣನಿಗಾಗಿ
ಮಾಡ್ತಕ್ಕಂಥ ಕೆಲಸಗಳು. ಸೊ ಆದ್ದರಿಂದ ಇಲ್ಲಿ ಏನ್ ಹೇಳ್ತಾರೆ ಅಂತಂದ್ರೆ ಅವನಿಗೆ ತನ್ನ ಸ್ವರೂಪ ಸ್ಥಿತಿ, ಯಾವ ಸ್ವರೂಪ ಸ್ಥಿತಿ? ಜೀವರ ಸ್ವರೂಪ ಕೃಷ್ಣೇರ ನಿತ್ಯದಾಸ. ಸೊ ಹಾಗಾಗಿ ಆ ಸ್ಥಿತಿ ಗೊತ್ತಿರುತ್ತೆ, ತಾನು ಭಗವಂತನ ದಾಸ ಅಂತ. ಸೊ ಆತನ ಮನಸ್ಸನ್ನು ಕೃಷ್ಣ ಪ್ರಜ್ಞೆಯಿಂದ ಸೆಳೆಯಲು ಸಾಧ್ಯವಿಲ್ಲ, ಅವನನ್ನು ಬಿಡಿಸ್ಲಿಕ್ಕೆ ಸಾಧ್ಯ ಇಲ್ಲ. ಅವನು ಯಾವಾಗಲೂ ಅವನು ಭಗವಂತನ ಕೆಲಸ ಮಾಡ್ಕೊಂಡೇ ಇರ್ತಾನೆ. ಸೊ ಹಾಗಾಗಿ ಅವನ ಕರ್ಮಗಳೆಲ್ಲವೂ ಯಜ್ಞಗಳೇ. ಯಾರು ಸಂಪೂರ್ಣವಾಗಿ ಭಕ್ತಿ ಸೇವೆಯಲ್ಲಿದ್ದಾರೆ ಅವರು ಏನ್ ಕೆಲಸ ಮಾಡ್ತಾರೆ ಅವೆಲ್ಲ ಯಜ್ಞ. ಯಜ್ಞ ಅಂದ್ರೆ ಏನು? ಯಜ್ಞ ಅಂದ್ರೆ ಭಗವಂತನ ತೃಪ್ತಿಗಾಗಿ ಮಾಡ್ತಕ್ಕಂಥ ಕೆಲಸಗಳು. ಈಗ 24ನೇ ಶ್ಲೋಕ ನೋಡೋಣ. ಬ್ರಹ್ಮ ಅರ್ಪಣಂ ಬ್ರಹ್ಮ ಹವಿರ್ ಬ್ರಹ್ಮಾಗ್ನೌ ಬ್ರಹ್ಮಣ ಹುತಂ ಬ್ರಹ್ಮ ಇವತೇನ ಗಂತವ್ಯಂ ಬ್ರಹ್ಮ ಕರ್ಮ ಸಮಾಧಿನ. ಹರೇ ಕೃಷ್ಣ. ಇದು ಓದಿ. ಹರೇ ಕೃಷ್ಣ. ಅನುವಾದ. ಕೃಷ್ಣ ಪ್ರಜ್ಞೆಯಲ್ಲಿ ಸಂಪೂರ್ಣವಾಗಿ ಮಗ್ನನಾದ ಮನುಷ್ಯನು ನಿಶ್ಚಯವಾಗಿಯೂ ಆ ಭಗವದ್ಧಾಮವನ್ನು ಸೇರುವನು, ಏಕೆಂದರೆ ಅವನು ಆಧ್ಯಾತ್ಮಿಕ ಕಾರ್ಯಗಳಿಗೆ ಸಂಪೂರ್ಣವಾಗಿ ಅರ್ಪಿತನಾಗಿರುತ್ತಾನೆ. ಇಂತಹ ಆಧ್ಯಾತ್ಮಿಕ ಕರ್ಮಗಳಲ್ಲಿ ಆಹುತಿಯು ಪರಾತ್ಪರವಾದದ್ದು ಮತ್ತು ಅಪೂರ್ಣವು ಇದೇ ಆಧ್ಯಾತ್ಮಿಕ ಸ್ವಭಾವವು. ಇಲ್ಲಿ ಪ್ರಿಂಟಲ್ಲಿ ಹಾಗೆ ಇದೆ ಮಾತಾಜಿ. ಅರ್ಪಣ ಇಲ್ಲಿ ಅರ್ಪಣ ಅಂತ ಇದೆ, ಅಪರ್ಣ ಅಂತ ಇಲ್ಲ ಇಲ್ಲಿ. ಹರೇ ಕೃಷ್ಣ. ಅರ್ಪಣವು ಸಾರಿ ಇದೇ ಆಧ್ಯಾತ್ಮಿಕ ಸ್ವಭಾವ, ಅರ್ಪಣ ಅಂತ ಇದೆ. ಹರೇ ಕೃಷ್ಣ. ಸೊ ಹಾಗಾಗಿ ನಾವು ಇಲ್ಲಿ ಏನ್ ಹೇಳ್ತಾರೆ ಅಂತಂದ್ರೆ ಭೌತಿಕ ವಸ್ತುಗಳನ್ನ ನಾವು ಭಗವಂತನ ಸೇವೆಯಲ್ಲಿ ಬಳಸಿದಾಗ ಅವೆಲ್ಲವೂ ಆಧ್ಯಾತ್ಮಿಕೃತವಾಗತ್ತೆ. ಸೊ ಉದಾಹರಣೆಗೆ ನಾವು ಏನ್ ತಿಳ್ಕೊಬೇಕು ಅಂತಂದ್ರೆ, ನಾವು ಆಹಾರವನ್ನು ಕೃಷ್ಣನಿಗೆ ಭಕ್ತಿಯಿಂದ ನಾವು ಅರ್ಪಿಸಿದಾಗ ಅದು ಕೃಷ್ಣ ಪ್ರಸಾದ ಅಲ್ವಾ? ಆ ಕೃಷ್ಣ ಪ್ರಸಾದ ಮಾಡುವಾಗ ಅದು ಅದನ್ನು ಸ್ವೀಕರಿಸುವ ವ್ಯಕ್ತಿ ಕಲ್ಮಶಗಳಿಂದ ಮುಕ್ತನಾಗ್ತಾನೆ. ಸೊ ಹಾಗಾಗಿ ಅಲ್ಲಿ ಉಪಯೋಗಿಸ್ತಕ್ಕಂಥ ಎಲ್ಲ ವಸ್ತುಗಳು, ಅಡಿಗೆ ಪಾತ್ರೆ, ಬೆಂಕಿ, ಆಮೇಲೆ ಅಲ್ಲಿ ಪದಾರ್ಥಗಳು ಎಲ್ಲವೂ ಕೂಡ ಆಧ್ಯಾತ್ಮಿಕೃತವಾಗುತ್ತೆ. ಯಾವಾಗ ಭಗವಂತನಿಗಾಗಿ ಮಾಡಿದ ಎಲ್ಲವನ್ನು ಉಪಯೋಗಿಸಿದಾಗ ಆ ಎಲ್ಲ ವಸ್ತುಗಳು, ಭೌತಿಕ ವಸ್ತುಗಳು, ಅದು ಎಲ್ಲ ಏನಾಗುತ್ತೆ? ಆಧ್ಯಾತ್ಮಿಕೃತವಾಗುತ್ತೆ. ಸೊ ಹಾಗಾಗಿ ಒಬ್ಬ ಕೃಷ್ಣ ಪ್ರಜ್ಞೆ ಉಳ್ಳ ವ್ಯಕ್ತಿಗೆ ಇಡೀ ಸೃಷ್ಟಿಯು ಭಗವಂತನ ಶಕ್ತಿಯಾಗಿ ಕಾಣ್ತದೆ. ಅಂದ್ರೆ ಯಜ್ಞದಲ್ಲಿ ಅರ್ಪಿಸುವ ಪಾತ್ರೆ, ತುಪ್ಪ, ದ್ರವ್ಯ, ಯಜ್ಞದ ಅಗ್ನಿ, ಯಜ್ಞ ಮಾಡುವ ವ್ಯಕ್ತಿ, ಯಜ್ಞದ ಫಲ ಎಲ್ಲವೂ ಕೃಷ್ಣನ ಒಂದೇ ವಿವಿಧ ಅದು ಶಕ್ತಿಗಳೇ ಆಗಿವೆ ಅಂತ ಹೇಳ್ತಾ ಇದ್ದಾರೆ. ಹರೇ ಕೃಷ್ಣ. 25ನೇ ಶ್ಲೋಕ ನೋಡೋಣ. ದೈವಮೇವ ಪರೇ ಯಜ್ಞಂ ಯೋಗಿನ ಪರ್ಯುಪಾಸತೆ ಬ್ರಹ್ಮ ಅಗ್ನಾವಪರೇ ಯಜ್ಞಂ ಯಜ್ಞೇನ ಇವೋಪಜುಹ್ವತಿ. ಹರೇ ಕೃಷ್ಣ. ಹರೇ ಕೃಷ್ಣ. ಕೆಲವರು ಯೋಗಿಗಳು ಬೇರೆ ಬೇರೆ ಯಜ್ಞಾರ್ಪಣೆಗಳು. ಹರೇ ಕೃಷ್ಣ. ಕೆಲವರು ಯೋಗಿಗಳು ಬೇರೆ ಬೇರೆ ಯಜ್ಞಾರ್ಪಣೆಗಳಿಂದ ದೇವತೆಗಳನ್ನು ಪರಿಪೂರ್ಣವಾಗಿ ಆರಾಧಿಸುತ್ತಾರೆ. ಇನ್ನು ಕೆಲವರು ಪರಬ್ರಹ್ಮನ ಅಗ್ನಿಯಲ್ಲಿ ಯಜ್ಞ ಮಾಡುತ್ತಾರೆ. ಹರೇ ಕೃಷ್ಣ. ಧನ್ಯವಾದ. ಹರೇ ಕೃಷ್ಣ. ಸೊ ಹಾಗಾಗಿ ಕೆಲವರು ಏನ್ ಮಾಡ್ತಾರೆ? ದೇವತೆಗಳನ್ನು ಪೂಜಿಸುತ್ತಾ ಯಜ್ಞಗಳನ್ನ ಮಾಡ್ತಾರೆ. ಅದು ಕರ್ಮಕಾಂಡೀಯ ಯಜ್ಞಗಳು. ಇದಕ್ಕೆ ಏನ್ ಹೇಳ್ತಾ ಇದ್ದಾರೆ ಇಲ್ಲಿ? ದೇವತೆಗಳಿಗೆ ದೈವಮೇವಾಪರೇ ಯಜ್ಞಂ ಅಂತ ಹೇಳ್ತಾರೆ. ಅಂದ್ರೆ ದೇವತೆಗಳ ಅರ್ಚನೆಯಲ್ಲಿ ಮಾಡ್ತಕ್ಕಂಥ ಯಜ್ಞ. ಕೆಲವರು ಏನ್ ಮಾಡ್ತಾರೆ? ಬ್ರಹ್ಮಾಗ್ನಾವಪರೇ ಯಜ್ಞ. ಬ್ರಹ್ಮಾಗ್ನಾವಪರೇ ಯಜ್ಞ ಅಂದ್ರೆ ಪರಮ ಸತ್ಯದ ಅಗ್ನಿಯಲ್ಲಿ ಮಾಡ್ತಕ್ಕಂಥ ಯಜ್ಞ. ಅಂದ್ರೆ ಜ್ಞಾನಿಗಳು ತಮ್ಮ ಪ್ರತ್ಯೇಕ ಅಸ್ತಿತ್ವವನ್ನು ಮರೆತು ಅದ್ವೈತಿಗಳು ನಿರಾಕಾರ ಜ್ಯೋತಿಯಲ್ಲಿ ಲೀನವಾಗ್ಲು ಮಾಡುವ ಯಜ್ಞ. ಆಮೇಲೆ ಇಲ್ಲಿ ಪರಮ ಯಜ್ಞ ಯಾವುದು? ಹರೇ ಕೃಷ್ಣ. ಭಗವಂತನ ಭಕ್ತಿ ಸೇವೆ ಕೃಷ್ಣ ಪ್ರಜ್ಞೆಯೇ ಪರಮ ಯಜ್ಞ, ಶ್ರೇಷ್ಠವಾದ ಯಜ್ಞ. ಅದರಲ್ಲಿ ಏನಾಗತ್ತೆ? ಕೃಷ್ಣನ ಪ್ರೀತ್ಯರ್ಥವಾಗಿ ಮಾಡ್ತಕ್ಕಂಥ ಸಂಕೀರ್ತನ ಯಜ್ಞ, ಅದು ಈ ಕಲಿಯುಗಕ್ಕಾಗಿ ಮಾಡಿದ ಯಜ್ಞ ಅಂತ ಇಲ್ಲಿ ನಾವು ತಿಳ್ಕೊಳ್ಬೇಕು. ಸೊ ಹಾಗಾಗಿ ಅರ್ಜುನನಂತಹ ಕೃಷ್ಣ ಪ್ರಜ್ಞೆ ಇರುವವನು ಕೃಷ್ಣನ ತೃಪ್ತಿಗಾಗಿ ಎಲ್ಲವನ್ನೂ ಅರ್ಪಿಸುತ್ತಾನೆ. ಹೀಗೆ ಅವನು ಶ್ರೇಷ್ಠ ಯೋಗಿ. 26 ಶ್ಲೋಕ ನೋಡೋಣ. ಮಾತಾಜಿ ಇಷ್ಟು ಫಾಸ್ಟ್ ಹೋಗ್ಬೇಡಿ ಮಾತಾಜಿ, ಒಂದ್ ಸ್ವಲ್ಪ. ಇಲ್ಲ ಮಾತಾಜಿ, ತುಂಬಾ ಇದೆ ಅಲ್ಲಿ ಹೇಳಲಿಕ್ಕೆ. ಇವತ್ತಿನ್ನು ನನ್ಗಿನ್ನು ಸ್ಲೈಡ್ ಮಾಡ್ಲಿಕ್ಕೆ ಹೇಳಲಿಕ್ಕಿದೆ. ಹರೇ ಕೃಷ್ಣ. ನಮ್ಗೆ ಲಿಮಿಟೆಡ್ ಟೈಮ್ ಕೊಟ್ಟಿರ್ತಾರೆ, ಇಷ್ಟೇ ಅಂದ್ರೆ ಒಂದು ಕ್ಲಾಸಿಗೆ ಒಂದು ಚಾಪ್ಟರ್ಗೆ ಇಷ್ಟೇ ಅಂತ. ಹರೇ ಕೃಷ್ಣ ಮಾತಾಜಿ. ನಾನು ನಿಧಾನವಾಗೇ ಮಾಡ್ತಾ ಇದ್ದೇನೆ.
ಶ್ರೋತ್ರಾದೀನಿಂದ್ರಿಯಾಣ್ಯನ್ಯೇ ಸಂಯಮಾಗ್ನಿಷು ಜುಹ್ವತಿ ಶಬ್ದಾದೀನ್ ವಿಷಯಾನನ್ಯ ಇಂದ್ರಿಯಾಗ್ನಿಷು ಜುಹ್ವತಿ. ಹರೇ ಕೃಷ್ಣ. ಅನುವಾದ ಓದಿ. ಪರಿಶುದ್ಧ ಬ್ರಹ್ಮಚಾರಿಗಳಾದ ಕೆಲವರು ಶ್ರವಣ ಕ್ರಿಯೆಯನ್ನು ಮತ್ತು ಇಂದ್ರಿಯಗಳನ್ನು ಮನಸ್ಸಿನ ಸಂಯಮದ ಅಗ್ನಿಯಲ್ಲಿ ಅರ್ಪಿಸುತ್ತಾರೆ. ನಿಯಮಬದ್ಧ ಗೃಹಸ್ಥರಾದ ಇತರರು ಇಂದ್ರಿಯ ವಿಷಯಗಳನ್ನು ಇಂದ್ರಿಯಾಗ್ನಿಯಲ್ಲಿ ಅರ್ಪಿಸುತ್ತಾರೆ. ಧನ್ಯವಾದಗಳು ಮಾತಾಜಿ. ಹರೇ ಕೃಷ್ಣ. ಇಲ್ಲಿ ಏನಂತಂದ್ರೆ ಬ್ರಹ್ಮಚರ್ಯ ಮತ್ತು ಗೃಹಸ್ಥರು ಮಾಡುವ ಯಜ್ಞಗಳನ್ನ ಇಲ್ಲಿ ಹೇಳ್ತಾ ಇದ್ದಾರೆ. ಬ್ರಹ್ಮಚಾರಿಗಳ ಯಜ್ಞ ಅಂತಂದ್ರೆ ಅವರು ಸಂಯಮಾಗ್ನಿ ಅಂದ್ರೆ ತಮ್ಮ ಕಿವಿ, ಕಣ್ಣು, ನಾಲಿಗೆ ಎಲ್ಲ ಇಂದ್ರಿಯಗಳನ್ನ ಅವ್ರು ಏನ್ ಮಾಡ್ತಾರೆ, ಅವರು ಭಗವಂತನಿಗೆ ಆಹುತಿ ಕೊಡ್ತಾರೆ. ಅದರ ಅರ್ಥ ಏನು ಅಂತಂದ್ರೆ ಅವರು ಲೌಕಿಕ ವಿಷಯಗಳನ್ನ ಕೇಳೋದಿಲ್ಲ. ಆಮೇಲೆ ಭಗವಂತನ ದಿವ್ಯ ನಾಮ, ಅವರು ಶ್ರವಣ ಪ್ರಕ್ರಿಯೆಯನ್ನ ಏನ್ ಮಾಡ್ತಾರೆ, ಭಗವಂತನ ದಿವ್ಯ ನಾಮ, ಲೀಲೆ, ಹರಿಕತೆ ಇದನ್ನ ಕೇಳಲಿಕ್ಕೆ ತಮ್ಮ ಕಿವಿಯನ್ನು ತೊಡಗಿಸ್ತಾರೆ. ಇದು ಬ್ರಹ್ಮಚಾರಿಗಳು ಮಾಡುವ ಯಜ್ಞ. ಗೃಹಸ್ಥರು ಮಾಡುವ ಯಜ್ಞ ಯಾವುದು? ಗೃಹಸ್ಥರು ಏನ್ ಮಾಡ್ತಾರೆ, ಗೃಹಸ್ಥರಿಗೆ ಅವರಿಗೆ ಇಂದ್ರಿಯ ವಿಷಯಗಳನ್ನ ಅವರು ಭಗವಂತನ ಸೇವೆಯಲ್ಲಿ ಮತ್ತೆ ನಿಯಮಿತವಾಗಿ ಮಾತ್ರ ಅನುಭವಿಸಬೇಕು. ಇದು ಗೃಹಸ್ಥರು ಮಾಡ್ತಕ್ಕಂಥ ಯಜ್ಞ. ಇಂದ್ರಿಯಾಗ್ನಿ ಅಂತ ಹೇಳ್ತಾರೆ ಅದಕ್ಕೆ. ಇಂದ್ರಿಯಾಗ್ನಿಯಲ್ಲಿ ಅವರು ಮಾಡ್ತಾರೆ. ಅಂದ್ರೆ ಭಗವಂತನ ಸೇವೆಯ ಪರಿಧಿಯಲ್ಲಿ ನಿಯಮಿತವಾಗಿ ಮಾತ್ರ ಕಂಟ್ರೋಲ್ಡ್ ಅವರು ಮಾಡಬೇಕು. ಸೊ ಎಲ್ಲರಿಗೂ ಡಿಫ್ರೆಂಟ್ ಯಜ್ಞಗಳು. ಶ್ಲೋಕ 27 ನೋಡೋಣ. ಸರ್ವಾಣಿ ಇಂದ್ರಿಯ ಕರ್ಮಾಣಿ ಪ್ರಾಣ ಕರ್ಮಾಣಿ ಚ ಪರೇ ಆತ್ಮ ಸಂಯಮ ಯೋಗಾಗ್ನೌ ಜುಹ್ವತಿ ಜ್ಞಾನ ದೀಪಿತೆ. ಅನುವಾದ ಓದಿ. ಕೆಲವರು ಮನಸ್ಸನ್ನು ಇಂದ್ರಿಯಗಳನ್ನು ನಿಯಂತ್ರಿಸಿ ಆತ್ಮ ಸಾಕ್ಷಾತ್ಕಾರವನ್ನು ಸಾಧಿಸಲು ಬಯಸುತ್ತಾರೆ. ಅಂತಹವರು ಎಲ್ಲ ಇಂದ್ರಿಯಗಳ ಮತ್ತು ಪ್ರಾಣವಾಯುವಿನ ಕಾರ್ಯಗಳನ್ನು ಆತ್ಮ ಸಂಯಮದ ಅಗ್ನಿಗೆ ಅರ್ಪಿಸುತ್ತಾರೆ. ಹರೇ ಕೃಷ್ಣ. ಈ ಪತಂಜಲಿ ಯೋಗದ ಬಗ್ಗೆ ಹೇಳ್ತಾ ಇದ್ದಾರೆ. ಪತಂಜಲಿಯ ಅಷ್ಟಾಂಗ ಯೋಗ ಪದ್ಧತಿಯನ್ನು ಸೂಚಿಸುತ್ತಿದ್ದಾರೆ. ಅದರಲ್ಲಿ ಅಂದ್ರೆ ತಮ್ಮ ಇಂದ್ರಿಯ ಕರ್ಮಗಳನ್ನು ಅಂದ್ರೆ ಶ್ವಾಸಕೋಶದ ಕ್ರಿಯೆಗಳನ್ನು ಅವರು ಸಂಪೂರ್ಣವಾಗಿ ಸ್ತಬ್ಧ ಮಾಡ್ತಾರೆ. ಅಂದ್ರೆ ಇಲ್ಲಿ ಅವರು ಮಾಡ್ತಕ್ಕಂಥದ್ದು ಯೋಗದ ಬಗ್ಗೆ ಅಂದ್ರೆ ಅವರು ಪ್ರಾಣಾಯಾಮ ಯೋಗದ ಬಗ್ಗೆ ಹೇಳ್ತಾ ಇದ್ದಾರೆ. ಪ್ರಾಣವಾಯುವಿನ ಕ್ರಿಯೆಗಳು ಅದನ್ನ ಕಂಟ್ರೋಲ್ ಮಾಡ್ತಾರೆ. ಸೊ ಅದನ್ನ ಇಲ್ಲಿ ಹೇಳ್ತಾ ಇದ್ದಾರೆ. ಇಲ್ಲಿಗೂ ನೋಡಿ ಹೇಳ್ತಾ ಇದ್ದಾರೆ. ಎಲ್ಲ ಇಂದ್ರಿಯಗಳು ಆತ್ಮದ ಹೊರಗಿನ ಕೆಲಸಗಳಲ್ಲಿ ತೊಡಗಿರುತ್ತವೆ. ಇವನ್ನು ಪ್ರಾಣವಾಯುವಿನ ಕ್ರಿಯೆಗಳು ಅಂತ ಹೇಳ್ತಾರೆ. ಇಲ್ಲಿ ಪ್ರತ್ಯೇಗಾತ್ಮ ಮತ್ತು ಪರಾಗಾತ್ಮ ಅಂತ ಹೇಳ್ತಾರೆ. ಅಂದ್ರೆ ಪರಾಗಾತ್ಮ ಅಂದ್ರೆ ಇಲ್ಲಿ ಏನಾಗುತ್ತೆ ಅಂದ್ರೆ ಆತ್ಮನನ್ನು ಪ್ರತ್ಯೇಗಾತ್ಮ ಮತ್ತು ಪರಾಗಾತ್ಮ ಅಂತ ಹೇಳ್ತಾ ಇದ್ದಾರೆ. ಆತ್ಮಕ್ಕೆ ಇಂದ್ರಿಯ ಮೋಹದ ಬಗ್ಗೆ, ಸುಖದ ಬಗ್ಗೆ ಮೋಹ ಇದ್ದಾಗ ಅದು ಪರಾಗಾತ್ಮ. ಮತ್ತೆ ಆತ್ಮವು ಇಂದ್ರಿಯ ವಿಷಯದ ಬಗ್ಗೆ ನಿರಾಸಕ್ತಿ ಬಳಸಿಕೊಂಡಾಗ ಪ್ರತ್ಯೇಗಾತ್ಮ. ಸೊ ಹಾಗಾಗಿ ಆತ್ಮವು ದೇಹದೊಳಗೆ ಕ್ರಿಯಾಶೀಲವಾಗಿರುವ 10 ವಾಯುವಿನ ಕ್ರಿಯೆಗೆ ಅದು ಒಳಪಟ್ಟಿದೆ. ಸೊ ಅಲ್ಲಿ ನೋಡಿ ಆ ವಾಯುಗಳು 10 ವಾಯು ಇರುತ್ತದೆ. ಅದರಲ್ಲಿ ಇದು ಆತ್ಮ ಅದರೊಳಗಡೆ, ಆ ಕ್ರಿಯೆ ಒಳಗಡೆ ಅದು ಇದೆ. ಅದನ್ನ ಈಗ ನಿಯಂತ್ರಿಸುತ್ತದೆ. ಅದನ್ನು ಹೇಗೆ ನಿಯಂತ್ರಿಸುವುದು? ಅವರದ್ದು ಈ ಪತಂಜಲಿಯ ಯೋಗ ಪದ್ಧತಿಯಿಂದ ನಿಯಂತ್ರಿಸುತ್ತಾರೆ. ವಾಯು ಹೆಸರನ್ನು ಕೂಡ ಇಲ್ಲಿ ಕೊಟ್ಟಿದ್ದಾರೆ. ಪ್ರಾಣವಾಯು ಅಂದ್ರೆ ಅದು ಪ್ರಾಣವಾಯು, ನಾವು ಉಸಿರು ತಕೊಳ್ಳೋದು. ಅಪಾನ ವಾಯು ಅಂದ್ರೆ ನಾವು ಆ ವಾಯುವಿನ ಕೆಳಗೆ ಸಡಿಲಿಸ್ಕೊಂಡು ಹೋಗ್ತಕ್ಕಂಥದ್ದು. ವ್ಯಾನವಾಯು ಅಂದ್ರೆ ಕುಗ್ಗುತ್ತದೆ ಮತ್ತು ಹಿಗ್ಗುತ್ತದೆ, ಅಂದ್ರೆ ಪುಪ್ಪಸಗಳು ಅಲ್ಲ ವ್ಯಾನವಾಯು. ಸಮಾನವಾಯು ಸಮತೋಲನ ಕಾಪಾಡುತ್ತದೆ. ಉದಾನವಾಯು ಮೇಲಕ್ಕೆ ಹೋಗುತ್ತೆ. ಇದನ್ನೆಲ್ಲವನ್ನು ಅವರು ಆತ್ಮ ಸಾಕ್ಷಾತ್ಕಾರದ ಅನ್ವೇಷಣೆಗಾಗಿ ಬಳಸ್ತಾರೆ ಅಂತ ಹೇಳ್ತಾ ಇದ್ದಾರೆ. ಹರೇ ಕೃಷ್ಣ. ಶ್ಲೋಕ 28. ದ್ರವ್ಯ ಯಜ್ಞಸ್ತಪೋ ಯಜ್ಞ ಯೋಗ ಯಜ್ಞಸ್ತಥಾ ಪರೇ ಸ್ವಾಧ್ಯಾಯ ಜ್ಞಾನ ಯಜ್ಞಶ್ಚ ಯತಯಃ ಸಂಶಿತ ವ್ರತಾಃ. ಅನುವಾದ ಓದಿ. ಹರೇ ಕೃಷ್ಣ. ಕಟ್ಟುನಿಟ್ಟಾದ ವ್ರತಗಳನ್ನು ಸ್ವೀಕರಿಸಿ ಕೆಲವರು ತಮ್ಮ ಸ್ವತ್ತನ್ನು ಯಜ್ಞ ಮಾಡಿ ಜ್ಞಾನೋದಯವನ್ನು ಪಡೆಯುತ್ತಾರೆ. ಕೆಲವರು ತಪಸ್ಸನ್ನು ಮಾಡುವುದರಿಂದ, ಕೆಲವರು ಯೋಗ ಯಜ್ಞದಿಂದ, ಮತ್ತೆ ಕೆಲವರು ವೇದಗಳನ್ನು ಅಭ್ಯಾಸ ಮಾಡಿ ಜ್ಞಾನ ಯಜ್ಞವನ್ನು ಮಾಡುವುದರಿಂದ ಜ್ಞಾನೋದಯವನ್ನು ಪಡೆಯುತ್ತಾರೆ. ಧನ್ಯವಾದಗಳು ಮಾತಾಜಿ. ಸೊ ಹಾಗಾಗಿ ಇಲ್ಲಿ ಎಲ್ಲ ಯಜ್ಞದ ಬಗ್ಗೆ ಹೇಳ್ತಾರೆ. ಅಂದರೆ ಸ್ವತ್ತಿನ ಯಜ್ಞ, ದ್ರವ್ಯ ಯಜ್ಞ, ಆಮೇಲೆ ತಪೋಯಜ್ಞ, ಯೋಗ ಯಜ್ಞ,
ಆಮೇಲೆ ಜ್ಞಾನ ಯಜ್ಞ ಇದನ್ನೆಲ್ಲ ಹೇಳ್ತಾ ಇದ್ದಾರೆ. ಅಂದ್ರೆ ತಮ್ಮ ಆಸ್ತಿಯಲ್ಲಿ ದಾನವನ್ನು ಕೊಟ್ಟು ತಾವೇನು ಸಂಪಾದನೆ ಮಾಡಲಿ ದಾನ ಕೊಡೋದು. ಅಂದ್ರೆ ಅತಿಥಿ ಶಾಲೆ ಅನಾಥಾಲಯಕ್ಕೆಲ್ಲ ದಾನ ಕೊಡೋದು, ವಿದ್ಯಾಪೀಠಕ್ಕೆ, ಆಸ್ಪತ್ರೆ ಕಟ್ಟಲಿಕ್ಕೆ. ಮತ್ತೆ ಅದು ದ್ರವ್ಯ ಯಜ್ಞ ಆಗತ್ತೆ. ಆಮೇಲೆ ಅವ್ರೇನ್ ಹೇಳ್ತಾ ಇದ್ದಾರೆ, ತಪಸ್ಸಿನ ಯಜ್ಞ, ಚಾತುರ್ಮಾಸದ ಮಾಡ್ತಕ್ಕಂಥ ಯಜ್ಞ. ಆಮೇಲೆ ಯೋಗ ಯಜ್ಞ, ಕೆಲವರು ಯೋಗ ಮಾಡ್ತಾರಲ್ಲ, ಯೋಗಾಭ್ಯಾಸದ ಯಜ್ಞ. ಆಮೇಲೆ ಕೊನೆಗೆ ಇಲ್ಲಿ ಬರ್ತಕ್ಕಂಥದ್ದು ಲಾಸ್ಟ್ ಇಂದು ವೇದಗಳನ್ನ ಅಭ್ಯಾಸ ಮಾಡೋದು, ಜ್ಞಾನ ಯಜ್ಞ. ಇದನ್ನ ಹೇಳ್ತಾ ಇದ್ದಾರೆ. ಹರೇ ಕೃಷ್ಣ. ಇದು 29ನೇ ಶ್ಲೋಕ ನೋಡೋಣ. ಅಪಾನೇ ಚುಹ್ವತಿ ಪ್ರಾಣಂ ಪ್ರಾಣೇ ಪಾನಂ ತಥಾ ಪರೇ ಪ್ರಾಣಾಪಾನಗತಿರುದ್ವಾ ಪ್ರಾಣಾಯಾಮ ಪರಾಯಣಾಃ ಅಪರೇ ನಿಯತಾಹಾರಾಃ ಪ್ರಾಣಾನ್ ಪ್ರಾಣೇಷು ಜುಹ್ವತಿ. ಹರೇ ಕೃಷ್ಣ. ಹರೇ ಕೃಷ್ಣ ಮಾತಾಜಿ. ಪ್ರಾಣಾಯಾಮದ ಪ್ರಕ್ರಿಯೆಯನ್ನು ಅನುಸರಿಸುವ ಇನ್ನೂ ಕೆಲವರು ಹೊರಹೋಗುವ ವಾಯುವಿನ ಚಲನೆಯನ್ನು ಒಳಕ್ಕೆ ಬರುವ ವಾಯುವಿನ ಚಲನೆಗೆ ಮತ್ತು ಒಳಕ್ಕೆ ಬಿಡುವ ಉಸಿರಿನ ಚಲನೆಯನ್ನು ಹೊರಕ್ಕೆ ಹೋಗುವ ವಾಯುವಿನ ಚಲನೆಗೆ ಅರ್ಪಿಸಿ ಕಡೆಗೆ ಎಲ್ಲಾ ಉಸಿರಾಟವನ್ನು ನಿಲ್ಲಿಸಿ ಸಮಾಧಿಸ್ಥರಾಗುತ್ತಾರೆ. ಇತರರು ಆಹಾರ ಸೇವನೆಯನ್ನು ನಿಯಂತ್ರಿಸಿ ಹೊರ ಹೋಗುವ ಉಸಿರನ್ನೇ ಯಜ್ಞವಾಗಿ ಸಮರ್ಪಿಸುತ್ತಾರೆ. ಧನ್ಯವಾದಗಳು. ಹರೇ ಕೃಷ್ಣ. ಇದು ಪ್ರಾಣಾಯಾಮ ಪದ್ಧತಿ ಬಗ್ಗೆ ಹೇಳ್ತಾ ಇದ್ದಾರೆ. ಉಸಿರಾಟದ ಪ್ರಕ್ರಿಯೆ ಅಂದ್ರೆ ಪ್ರಾಣವಾಯುವನ್ನ ಒಳಕ್ಕೆ ತೆಗೆದುಕೊಂಡು ಆಮೇಲೆ ಅದನ್ನ ನಿಲ್ಲಿಸೋದು. ಹರೇ ಕೃಷ್ಣ. ಸೊ ಇದರಲ್ಲಿ ಕುಂಭಕ ರೇಚಕ ಅಂತೆಲ್ಲ ಬರುತ್ತೆ. ಇಲ್ಲಿ ಕುಂಭಕ ರೇಚಕ ಇದೆಲ್ಲ ಆಕ್ಚುಲಿ ಪ್ರಾಣಾಯಾಮದೆಲ್ಲ ಇರ್ತದೆ. ಉಚ್ಛ್ವಾಸವನ್ನು ನಿಶ್ವಾಸದಲ್ಲಿ ಸೇರಿಸೋದು ರೇಚಕ. ಆಮೇಲೆ 2 ವಾಯು ಪ್ರವಾಹಗಳನ್ನು ಸಂಪೂರ್ಣವಾಗಿ ನಿಲ್ಲಿಸಿದಾಗ ಅದು ಕುಂಭಕ ಯೋಗ. ಸೊ ಇದೆಲ್ಲ ಪ್ರಾಣಾಯಾಮದಲ್ಲಿ ಬರುತ್ತೆ. ಆದರೆ ಇಲ್ಲಿ ನೋಡಿ, ಭಗವಂತನ ಭಕ್ತಿ ಸೇವೆಯಲ್ಲಿ ನಿರತನಾದವನು ಐಕ ಪ್ರಕೃತಿಯ ಗುಣಗಳನ್ನು ಮೀರುತ್ತಾನೆ, ಕೂಡಲೇ ಆಧ್ಯಾತ್ಮಿಕ ನೆಲೆಗೆ ಏರುತ್ತಾನೆ. ಅವನು ಈ ತರ ಎಲ್ಲ ಮಾಡ್ಲಿಕ್ಕೆ, ಸಮಾಧಿ ಸ್ಥಿತಿಗೆ ಹೋಗ್ಲಿಕ್ಕೆ ಇಷ್ಟೆಲ್ಲ ಅಂದರೆ ಯಮ ನಿಯಮ ಆಸನ ಪ್ರಾಣಾಯಾಮ ಪ್ರತ್ಯಾಹಾರ ಧಾರಣ ಧ್ಯಾನ ಇದನ್ನೆಲ್ಲ ಮಾಡೋದು ಬೇಕಾಗ್ಲಿಲ್ಲ ಭಕ್ತನಿಗೆ ಅಲ್ವಾ. ಅವನು ಭಕ್ತಿ ಸೇವೆ ಮಾಡ್ಕೊಂಡೆ ಇದನ್ನೆಲ್ಲಾನು ಮಾಡ್ತಾನೆ. ಶ್ಲೋಕ 30 ಹೋಗೋಣ. ಸರ್ವೇ ಪೇತೆ ಯಜ್ಞವಿದೋ ಯಜ್ಞ ಕ್ಷಪಿತ ಕಲ್ಮಷಾಃ ಯಜ್ಞ ಶಿಷ್ಟಾಮೃತ ಭುಜೋ ಯಾಂತಿ ಬ್ರಹ್ಮ ಸನಾತನಂ. ಹರೇ ಕೃಷ್ಣ. ಓದಿ. ಹರೇ ಕೃಷ್ಣ ಮಾತಾಜಿ. ಅನುವಾದ. ಯಜ್ಞದ ಅರ್ಥವನ್ನು ಬಲ್ಲ ಇವರೆಲ್ಲರೂ ಪಾಪವನ್ನು ಕಳೆದುಕೊಂಡು ನಿರ್ಮಲರಾಗುತ್ತಾರೆ ಮತ್ತು ಯಜ್ಞ ಫಲದ ಅಮೃತವನ್ನು ಸವಿದು ಪರಮನಿತ್ಯ ಆವರಣದತ್ತ ಮುನ್ನಡೆಯುತ್ತಾರೆ. ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ. ಸೊ ಹಾಗಾಗಿ ಇಲ್ಲಿ ಏನಾಗುತ್ತೆ ಅಂದ್ರೆ, ಯಜ್ಞದ ಅರ್ಥವನ್ನು ಬಲ್ಲ ಇವರು ಪಾಪವನ್ನು ಕಳೆದುಕೊಂಡು ನಿರ್ಮಲರಾಗುತ್ತಾರೆ ಮತ್ತು ಯಜ್ಞ ಫಲದ ಒಂದು ಪಡೆದು ಅವರು ಆ ಭಗವಂತನ ಹತ್ರ ಹೋಗ್ತಾರೆ. ಸೊ ಹಾಗಾಗಿ ಇಲ್ಲಿ ಯಜ್ಞದ ಉದ್ದೇಶ ಏನು? ಯಜ್ಞದ ಉದ್ದೇಶ ಅಂದ್ರೆ ಇಂದ್ರಿಯ ನಿಗ್ರಹವನ್ನು ಪಡ್ಕೊಳ್ಳೋದು ಅಲ್ವಾ ಯಜ್ಞದ ಉದ್ದೇಶ. ಮತ್ತೆ ಯಜ್ಞ ಕ್ಷಪಿತ ಕಲ್ಮಷಾಹ ಅಂತ ಹೇಳ್ತಾ ಇದ್ದಾರೆ. ಯಜ್ಞ ಕ್ಷಪಿತ ಕಲ್ಮಷ ಅಂದ್ರೆ ಅದು ಪಾಪಗಳ ಶುದ್ಧೀಕರಣ ಆಗ್ತಕ್ಕಂಥದ್ದು. ಸೊ ಆಮೇಲೆ ಯಜ್ಞ ಶಿಷ್ಟಾಮೃತ ಭುಜೋ ಅಂದ್ರೆ ಯಜ್ಞ ಶಿಷ್ಟಾಮೃತ ಭುಜೋ ಅಂತಂದ್ರೆ ಪ್ರಸಾದ ಸ್ವೀಕರಣೆ ಮಾಡತಕ್ಕಂಥದ್ದು. ಸೊ ಹಾಗಾಗಿ ಈ ಪ್ರಸಾದ ಸ್ವೀಕರಣೆ ಮಾಡೋದ್ರಿಂದ ಏನಾಗುತ್ತೆ ಅಂದ್ರೆ ನಮ್ಮ ದೇಹ ಮತ್ತು ಮನಸ್ಸು ಎರಡೂ ಕೂಡ ಇದು ಯಜ್ಞ ಶಿಷ್ಟ ಅಮೃತ ಭುಜೋ ಅವೆರಡೂ ಕೂಡ ಅದು ಆಧ್ಯಾತ್ಮಿಕ ಆಗತ್ತೆ. ನಾವು ಭಗವಂತನ ಪ್ರಸಾದ ಸೇವನೆ ಮಾಡಬೇಕು. ಸೊ ಅದಕ್ಕೆ ಯಜ್ಞ ಶಿಷ್ಟಾಶನ ಸಂತೋ ಮುಚ್ಚಂತೆ ಸರ್ವಕಿಲ್ ವಿಷಯ ಭುಂಜತೆ ಅಗಂ ಪಾಪಂ ಹೇ ಪಚಂತಿ ಆತ್ಮ ಕಾರಣಾತ್. ಅದಕ್ಕೆ ಹೇಳ್ತಾರೆ ಅಂದ್ರೆ ನಾವು ಪ್ರಸಾದ ಸೇವನೆ ಮಾಡಿ ನಮ್ಮ ಎಲ್ಲ ಇದನ್ನ ದೇಹ ಮತ್ತು ಮನಸ್ಸನ್ನ ನಾವು ಆಧ್ಯಾತ್ಮಿಕ ಮಾಡ್ಕೊಳ್ಬೇಕು. ಇದು ಭೌತಿಕ ಭವಬಂಧನವೆಂಬ ರೋಗಕ್ಕೆ ಇದು ಪರಮ ಔಷಧಿ. ಯಾವುದು? ಈ ಒಂದು ನಾವು ಇದನ್ನ ನಾವು ಪ್ರಸಾದ ಸೇವನೆ ಮಾಡ್ತಕ್ಕಂಥದ್ದು. ಆದರೆ ಶ್ರೀಲ ಪ್ರಭುಪಾದರಲ್ಲಿ ಹೇಳಿದ್ದಾರೆ, ಕಲಿಯುಗಕ್ಕೆ ನಮ್ಗೆ ಯಜ್ಞ ಅಂತಂದ್ರೆ ಯಾವುದು? ಕಲಿಯುಗಕ್ಕೆ ಯಜ್ಞ ಯಾವುದು? ಸಂಕೀರ್ತನ. ಹಾಗಾಗಿ ಹರಿನಾಮ ಸಂಕೀರ್ತನೆ ಯಜ್ಞದಲ್ಲಿ ಯಾರು ತೊಡಗುತ್ತಾರೋ ಅವರು ಉಳಿದೆಲ್ಲ ಯಜ್ಞಗಳ ಫಲವನ್ನು ಅತಿ ಸುಲಭವಾಗಿ ಪಡೆದು ಕೃಷ್ಣಧಾಮವನ್ನು ಅವರು ಪಡೆಯುತ್ತಾರೆ.
ಮತ್ತೆ ಇದನ್ನು 31ನೇ ಶ್ಲೋಕ ನೋಡೋಣ. ನಾಯಂ ಲೋಕೋಸ್ತ್ಯ ಯಜ್ಞಸ್ಯ ಕುತೋನ್ಯಃ ಕುರು ಸತ್ತಮಃ. ಅಲ್ಲಿ ಏನ್ ಹೇಳ್ತಾನೆ ಅಂತಂದ್ರೆ ಅನುವಾದ ಶ್ರೀಲ ಪ್ರಭುಪಾದರಿಂದ, ಯಜ್ಞಗಳನ್ನು ಮಾಡದ ಮನುಷ್ಯನು ಈ ಭೂಮಿಯ ಮೇಲಾಗಲಿ ಅಥವಾ ಈ ಜನ್ಮದಲ್ಲಾಗಲಿ ಸುಖಿಯಾಗಿ ಬದುಕಲಾರ, ಇನ್ನು ಮುಂದಿನ ಜನ್ಮದ ಮಾತೇನು. ಸೊ ಹಾಗಾಗಿ ಇಲ್ಲಿ ಯಜ್ಞ ಮಾಡದೇ ಇರ್ತಕ್ಕಂಥವನು ಎಂಥ ಶೋಚನೀಯ ಪರಿಸ್ಥಿತಿ ಅಂತಂದ್ರೆ, ಈ ಜನ್ಮದಲ್ಲೂ ಅವನು ಸುಖ ಇಲ್ಲ, ಮುಂದಿನ ಜನ್ಮದಲ್ಲೂ ಸುಖ ಇಲ್ಲ ಅಲ್ವಾ. ಸೊ ಅದಕ್ಕೆ ನಾವು ಸಂಕೀರ್ತನ ಯಜ್ಞವನ್ನ ಮಾಡಲೇಬೇಕು ಅಲ್ವಾ. ಹರೇ ಕೃಷ್ಣ. ಹೌದು. ಹೌದು ಮಾತಾಜಿ. ಹಾ, ನನಗೆ ಇನ್ನು ಮುಂದೆ ಇದು ಒಂದೇ ಅಲ್ಲ, ಶ್ಲೋಕಗಳು ಮುಗಿಸಿ ನನಗೆ ಇದನ್ನು ಮಾಡ್ಲಿಕ್ಕೂ ಉಂಟು. ಏನು ಹೇಳಿ, PPT ಇದೆ, ಅದಕ್ಕೆ ನಿಮಗೆ ಅನುಕೂಲ ಆಗಲಿ ಅಂತ ನಾನು ಶ್ಲೋಕಗಳು ತೆಗೆದುಕೊಂಡಿದ್ದೇನೆ ಇವತ್ತು. ಏವಂ ಬಹುವಿಧ ಯಜ್ಞಾಭಿ ತಥಾ ಬ್ರಹ್ಮಣೋ ಮುಖೇ ಕರ್ಮಜಾನ್ ವಿದ್ಯಿತಾನ್ ಸರ್ವಾನ್ ಏವಂ ಜ್ಞಾತ್ವಾ ವಿಮೋಕ್ಷಸೆ. ಹರೇ ಕೃಷ್ಣ. ಇದನ್ನ ಈ ಎಲ್ಲ ಬಗೆಯ ಯಜ್ಞಗಳು ಒಪ್ಪುತ್ತವೆ, ಯಜ್ಞಗಳನ್ನು ವೇದಗಳು ಒಪ್ಪುತ್ತವೆ. ಅವೆಲ್ಲ ಬೇರೆ ಬೇರೆ ಬಗೆಗಳ ಕರ್ಮದಿಂದ ಹುಟ್ಟಿದವು. ಹೀಗೆಂದು ತಿಳಿದುಕೊಂಡರೆ ನೀನು ಮೋಕ್ಷವನ್ನು ಪಡೆಯುತ್ತೀಯೆ. ಥ್ಯಾಂಕ್ ಯು. ಹಾಗಾಗಿ ಎಲ್ಲ ಬಗೆಯ ಯಜ್ಞಗಳನ್ನು ವೇದಗಳು ಒಪ್ಪುತ್ತವೆ. ಸೊ ಬೇರೆ ಬೇರೆ ರೀತಿಯಿಂದ ಇದೆಲ್ಲ ಹುಟ್ಟಿದೆ. ಹಾಗಾಗಿ ಬೇರೆ ಬೇರೆ ರೀತಿಯ ಕರ್ಮಗಳನ್ನು ಮಾಡುವವರಿಗೆ ಹೊಂದುವಂತೆ ವೇದಗಳಲ್ಲಿ ಹೇಳಿದೆ. ಯಾಕಂದ್ರೆ ಮನುಷ್ಯರು ಗಾಢವಾಗಿ ಅವರು ಇಂದ್ರಿಯ ಭೋಗದಲ್ಲೇ ಇರ್ತಾರೆ. ಸೊ ಅಂಥವರಿಗೆ ನಮಗೆ ಬೇರೆ ಬೇರೆ ರೀತಿಯಾದ ಒಂದು ಯಜ್ಞಗಳನ್ನ ಹೇಳಿದ್ದಾರೆ. ಸೊ ದೇಹದಿಂದ ಮಾಡೋದು, ಮನಸ್ಸಿನಿಂದ ಮಾಡೋದು, ಬುದ್ಧಿಶಕ್ತಿಯಿಂದ ಮಾಡೋದು ಎಲ್ಲ ಯಜ್ಞಗಳನ್ನು ಹೇಳಿದೆ. ಆದರೆ ಕಡೆಗೆ ದೇಹದಿಂದ ಬಿಡುಗಡೆಯನ್ನು ಸಾಧಿಸ್ಲಿಕ್ಕೆ ನಮ್ಗೆ ಯಾವುದು ಸಂಕೀರ್ತನ ಯಜ್ಞ ಬೇಕಾಗತ್ತೆ. ಶ್ರೇಯ ಅಂದ್ರವ್ಯಮಯಾದ್ ಯಜ್ಞ ಜ್ಞಾನ ಯಜ್ಞ ಪರಂತಪ ಸರ್ವಂ ಕರ್ಮ ಅಖಿಲಂ ಪಾರ್ಥ ಜ್ಞಾನೇ ಪರಿಸಮಾಪ್ಯತೆ. ಶತ್ರುಗಳನ್ನು ದಂಡಿಸುವ ಅರ್ಜುನನೇ, ದ್ರವ್ಯಮಯ ಯಜ್ಞ ಮಾಡುವುದಕ್ಕಿಂತ ಜ್ಞಾನ ಯಜ್ಞವು ಉತ್ತಮವಾದರೂ ಪಾರ್ಥ, ಎಲ್ಲ ಯಜ್ಞ ಕರ್ಮವು ದಿವ್ಯ ಜ್ಞಾನದಲ್ಲಿ ಪರಿಸಮಾಪ್ತಿಯಾಗುತ್ತದೆ. ಧನ್ಯವಾದಗಳು. ಕೃಷ್ಣ. ಎಲ್ಲ ಯಜ್ಞ ಕರ್ಮ ಯಾವುದೇ ನೋಡಿ, ಇಲ್ಲಿ ಹೇಳ್ತಾ ಇದ್ದಾರೆ, ದ್ರವ್ಯಮಯ ಯಜ್ಞಕ್ಕಿಂತ ಜ್ಞಾನ ಯಜ್ಞ ಉತ್ತಮ, ಆದರೆ ಎಲ್ಲ ಯಜ್ಞವು ದಿವ್ಯ ಜ್ಞಾನದಲ್ಲಿ ಪರಿಸಮಾಪ್ತಿ ಹೊಂದುತ್ತದೆ. ಅಂದ್ರೆ ಎಲ್ಲ ಜ್ಞಾನದ ಉದ್ದೇಶ ಏನು? ದಿವ್ಯ ಜ್ಞಾನವನ್ನ ಪಡ್ಕೊಳ್ಳೋದು, ಕೃಷ್ಣ ಪ್ರಜ್ಞೆಗೆ ಬರೋದು ಎಲ್ಲ ಯಜ್ಞಗಳ ಉದ್ದೇಶ. ಸೊ ಹಾಗಾಗಿ ಇಲ್ಲಿ ಹೇಳ್ತಾ ಇದ್ದಾರೆ ನೋಡಿ, ಯಜ್ಞ ಮಾಡುವವನ ಜ್ಞಾನವು ಉನ್ನತ ಮಟ್ಟಕ್ಕೆ ಏರದಿದ್ದರೆ ಯಜ್ಞಗಳು ಐಹಿಕ ಕರ್ಮಗಳಾಗಿ ಬಿಡುತ್ತವೆ ಅಷ್ಟೇ. ಆದರೆ ಅದನ್ನು ಆಧ್ಯಾತ್ಮಿಕ ಜ್ಞಾನದ ಮಟ್ಟಕ್ಕೆ ಏರಿಸಿದಾಗ ಆ ಎಲ್ಲ ಕರ್ಮಗಳು ಆಧ್ಯಾತ್ಮಿಕ ನೆಲೆಗೆ ಏರುತ್ತವೆ. ಸೊ ಹಾಗಾಗಿ ಯಜ್ಞಗಳಿಗೆ ಕರ್ಮಕಾಂಡೀಯ ಯಜ್ಞಗಳು ಅಂತಲೂ ಹೇಳ್ತಾರೆ ಕೆಲವೊಂದು ಯಜ್ಞಗಳು. ಆಮೇಲೆ ಕೆಲವೊಂದು ಯಜ್ಞಗಳು ಜ್ಞಾನಕಾಂಡಗಳು ಅಂತ ಹೇಳ್ತಾರೆ. ಆದರೆ ಜ್ಞಾನದ ಗುರಿಯಿಂದ ಮಾಡಿದ ಯಜ್ಞ ಉತ್ತಮವಾದದ್ದು. ಕರ್ಮಕಾಂಡಕ್ಕಿಂತ ಜ್ಞಾನಕಾಂಡ ಉತ್ತಮ ಅಂತ ಇಲ್ಲಿ ಹೇಳ್ತಾ ಇದ್ದಾರೆ. ಆದರೆ ಅದೆಲ್ಲದಕ್ಕಿಂತನೂ ಹೆಚ್ಚಿರೋದು ಯಾವುದು? ಸಂಕೀರ್ತನ ಯಜ್ಞ. ಇದನ್ನ ನಾವು ಈಗ PPTಗೆ ಹೋಗೋಣ. ಹರೇ ಕೃಷ್ಣ. ಕಾಣ್ತಾ ಇದೆಯಾ? ಹರೇ ಕೃಷ್ಣ. ಹರೇ ಕೃಷ್ಣ. ಕಾಣ್ತಾ ಇಲ್ವಾ?
ಇಲ್ಲ ಇಲ್ಲ ಮಾತಾಜಿ ಮಾತಾಜಿ, ನೀವು ಇಲ್ಲ. ಇದ್ದೀರಾ? ಈಗ ಹಾ ಈಗ ಡೌನ್ಲೋಡ್ ಆಗ್ತಿದೆ ಮಾತಾಜಿ. ಬಂತು ಮಾತಾಜಿ. ಇಲ್ಲ, ಇದೆಲ್ಲ ನನಗೆ ಕೇಳ್ತಾ ಇರೋದು. ಈಗ ಕಾಣ್ತಾ ಇದೆಯಾ? ಇಲ್ಲ ಮಾತಾಜಿ. ಬರ್ತಾ ಇಲ್ಲ. ಈಗ ಕಾಣ್ತಾ ಇದೆಯಾ? ಹಾ ಕಾಣ್ತಾ ಇದೆ, ಹ್ಮ್ ಬಟ್ ಮಾತಾಜಿ. ಇನ್ನು ಓಪನ್ ಆಗ್ಬೇಕು ಮೋಸ್ಟ್ಲಿ ಮಾತಾಜಿ. ಇವೆಲ್ಲ ಡ್ರೈವ್ಸ್ ಕಾಣ್ತಾ ಇದೆ. ಅದನ್ನೇ ಅಷ್ಟು ಕಾಣ್ತಾ ಇದೆಯಲ್ಲ ನನಗೆ ಬೇಕಾಗಿರೋದು. ಹಾ ಕಾಣಿಸ್ತಿದೆ ಮಾತಾಜಿ. ಹಾ, ಅಷ್ಟಿದ್ರೆ ಬರ್ತದೆ. ಬಂತು ಮಾತಾಜಿ, ಬರ್ತಿದೆ. ಸಮಯ ತುಂಬಾ ಕಡಿಮೆ ಆಗುತ್ತೆ ಮಾತಾಜಿ, ಹೇಳಲಿಕ್ಕೆ ತುಂಬಾ ಉಂಟು. ಕ್ವಶನ್ ಆನ್ಸರ್ಸ್ ಬರಿತಾ ಇದ್ರೆ ಇಲ್ಲಿ ಓದೋದು ಉಳಿದ್ ಬಿಡತ್ತೆ ಮಾತಾಜಿ. ಓದೋದ್ ಮಾಡಿದ್ರೆ ಕ್ವಶನ್ ಆನ್ಸರ್ಸ್ ಉಳಿದ್ ಬಿಡತ್ತೆ. ಹೇಗ್ ಕವರ್ ಮಾಡ್ಬೇಕು ಗೊತ್ತಾಗ್ತಿಲ್ಲ. ಈಗ ಎಕ್ಸಾಮು ಬಂದ್ಬಿಡತ್ತೆ ಮಾತಾಜಿ ಈ ಸ್ಪೀಡಲ್ಲಿ. ನಮಗೆ ಕೊಟ್ಟಿರೋದು ಸಮಯ ಅಷ್ಟೇ ಮಾತಾಜಿ. ಮಾತಾಜಿ, ನಾವು ಲೆವೆಲ್ 1 ಅಲ್ಲಿ ಇದ್ದಾಗ, ಲೆವೆಲ್ 2 ನಲ್ಲಿ ಇದ್ದಾಗ ಎಲ್ಲ ಭಕ್ತಿ ಶಾಸ್ತ್ರಿಗೆ ಹೋಗಿ ತುಂಬಾ ಡೀಪ್ ಆಗಿ ಒಂದ್ ನಿಮಿಷ ಹರೇ ಕೃಷ್ಣ. ಡಿಸ್ಕಷನ್ ಈಗಲ್ಲ. ಹರೇ ಕೃಷ್ಣ. ಕಾಣ್ತಾ ಇದೆಯಾ ಹರೇ ಕೃಷ್ಣ? ಕಾಣ್ತಾ ಹಾ ಇದೆ ಮಾತಾಜಿ, ಮಾತಾಜಿ. ಪ್ರಭುಜಿ ಕಾಣಿಸ್ತಿದೆ. ಹಾ ಮಾತಾಜಿ, ಪಿಪಿಟಿ ಬಂತು. ಹರೇ ಕೃಷ್ಣ, ಕಾಣ್ತಾ ಇದೆಯಾ? ಹಾ ಮಾತಾಜಿ. ಹಾ, ಓದಿ ಯಾರಾದ್ರೂ ಇದು. ಹರೇ ಕೃಷ್ಣ ಮಾತಾಜಿ. ತದ್ವಿದ್ಧಿ ಓದಿ ಹರೇ ಕೃಷ್ಣ. ತದ್ವಿದ್ಧಿ ಪ್ರಣಿಪಾತೇನ ಪರಿಪ್ರಶ್ನೆ ಉಪದೇಕ್ಷಸಿ ತೇ ಜ್ಞಾನಂ ಜ್ಞಾನಿನಸ್ತತ್ವದರ್ಶಿನಃ. ಗುರುವಿನ ಬಳಿಗೆ ಹೋಗಿ ಸತ್ಯವನ್ನು ತಿಳಿದುಕೊಳ್ಳಲು ಪ್ರಯತ್ನಿಸು. ನಮ್ರನಾಗಿ ಅವರಿಗೆ ಪ್ರಶ್ನೆ ಮಾಡು ಮತ್ತು ಅವರಿಗೆ ಸೇವೆ ಮಾಡು. ಆತ್ಮ ಸಾಕ್ಷಾತ್ಕಾರ ಪಡೆದ ವ್ಯಕ್ತಿಗಳು ಸತ್ಯವನ್ನು ಕಂಡಿದ್ದಾರೆ, ಆದುದರಿಂದ ಅವರಿಗೆ ಜ್ಞಾನೋಪದೇಶ ಮಾಡಬಲ್ಲರು. ಧನ್ಯವಾದಗಳು. ಹರೇ ಕೃಷ್ಣ. ಇಲ್ಲಿ ನಿಮಗೆ ಒಂದು ಚರ್ಚೆ ಮಾಡಿ ಈ ವಿಷಯವಾಗಿ ನಿಮಗೆ ಹೇಳಬೇಕು. ಈ ವಿಚಾರವಾಗಿ ನೀವು ಹೇಳ್ತೀರಾ ಹರೇ ಕೃಷ್ಣ? ಇದು 4.34 ನಾನು ಇದು ಮಾಡಲ ಹರೇ ಕೃಷ್ಣ? ನಿಮಗೆ ಬ್ರೇಕ್ಔಟ್ ರೂಮ್ ಮಾಡ್ಲಾ ಅಥವಾ ಹಾಗೆ ಹೇಳ್ತೀರಾ ನೀವು ಹರೇ ಕೃಷ್ಣ? ಅಂದ್ರೆ ಏನಂತ ಡಿವೈಡ್ ಮಾಡ್ಕೋಬೇಕು ಮಾತಾಜಿ? ಡಿವೈಡ್ ಏನೂ ಇಲ್ಲ, ಇದ್ರ ಬಗ್ಗೆ ಹೇಳಬೇಕು. 4.34 ಈಗ ಓದಿದ್ದೇವಲ್ಲ, ಅದ್ರ ಬಗ್ಗೆ ನೀವು ಹೇಳಬೇಕು. ಇದ್ರ ಬಗ್ಗೆ ನೀವು ಚರ್ಚೆ ಹೇಳಬೇಕು, ನಿಮ್ಮ ವಿಚಾರವನ್ನ. ಹರೇ ಕೃಷ್ಣ. ಮಾತಾಜಿ, ಅದೇ ತದ್ವಿದ್ಧಿ ಪ್ರಣಿಪಾತೇನ ಅಂದ್ರೆ ಗುರುಗಳನ್ನ ನೀವು ಹೇಳ್ಬೇಕು. ಸ್ವೀಕರಿಸ್ಬೇಕು. ಬ್ರೇಕ್ಔಟ್ ಮಾಡ್ಲಾ ಅಥವಾ ಹಾಗೆ ನೀವು ಹೇಳ್ತೀರಾ? ಹೀಗೇನೆ ಹೇಳ್ತೀವಿ ಮಾತಾಜಿ. ಹೇಳ್ತೀವಿ. ಹೇಳಿ, ಅಂತಂದ್ರೆ ಸಮಯ ತುಂಬಾ ಕಡಿಮೆ ಆಗ್ತಾ ಇದೆ ಅಷ್ಟೇ. ಹಾಗೆ ಹರೇ ಕೃಷ್ಣ ಹೇಳಿ. ಗುರುಗಳನ್ನ ಮಾತಾಜಿ ವಿನಮ್ರವಾಗಿ ಪ್ರಶ್ನೆ ಮಾಡ್ಬೇಕು. ಮತ್ತೆ ಅವ್ರಿಗೆ ಗೊತ್ತಿದ್ಯಾ ಇಲ್ಲ ಗೊತ್ತಿದ್ಯಾ ನೋಡೋಣ ಹೇಳ್ತಾ ಆತರ ಎಲ್ಲ ಅವ್ರನ್ನ ಪ್ರಶ್ನೆ ಮಾಡ್ಬಾರ್ದು. ಅವ್ರ ಜೊತೆ ವಿನಮ್ರವಾಗಿ ಇರ್ಬೇಕು. ಮತ್ತೆ ಹರೇ ಕೃಷ್ಣ ಹೇಳಿ. ಅವ್ರು ಆತ್ಮ ಸಾಕ್ಷಾತ್ಕಾರವನ್ನ ಪಡ್ಕೊಂಡಿರ್ತಾರೆ ಮಾತಾಜಿ, ನಮಗೆ ಸತ್ಯದ ಬಗ್ಗೆ ತಿಳಿಸ್ಕೊಡ್ತಾರೆ ಮಾತಾಜಿ, ಪರಮ ಸತ್ಯದ ಬಗ್ಗೆ. ಸೊ ತದ್ವಿದ್ಧಿ ಇನ್ನೊಂದು ಇಂಪಾರ್ಟೆಂಟ್ ಪಾಯಿಂಟ್ ಏನಂದ್ರೆ ಮಾತಾಜಿ, ಅಂದ್ರೆ ಭಗವಂತನ ಪ್ರತಿನಿಧಿಗಳೇ ಗುರುಗಳು ಮಾತಾಜಿ. ಅಂದ್ರೆ ಭಗವಂತನೇ ಕಳಿಸಿರ್ತಾರೆ. ಅಂದ್ರೆ ಬದ್ಧ ಜೀವಿಗಳಿಗೆ ಹೋಗಿ ನೀವೆಲ್ಲ ಇದೆಲ್ಲ ಕೊಡಿ ಅಂತ. ಸೊ ನಮ್ಗೆ ಏನೇ ಸಂದೇಹ, ಏನೇ ಮುಂದುವರಿಬೇಕಂದ್ರೂ ಗುರುಗಳು ಇಲ್ಲದೆ ನಾವ್ ಏನು ಮಾಡಕ್ಕಾಗಲ್ಲ ಮಾತಾಜಿ. ನಾವು ಡೈರೆಕ್ಟ್ ಕೃಷ್ಣ ಹತ್ರ ಹೋದ್ರೆ ನೀನ್ ಯಾರಂತ ಕೇಳ್ತಾರೆ. ಸೊ ನಾವು ಈ ತರ ಗುರುಗಳಿಂದ ಬಂದಿದ್ದೀವಿ ಅಂದ್ರೆ ಓಕೆ ಒಳಗಡೆ ಬನ್ನಿ ಅಂತ ಎಂಟ್ರಿ ಕೊಡ್ತಾರೆ ಮಾತಾಜಿ. ಹರೇ ಕೃಷ್ಣ. ಸೊ ಹಾಗಾಗಿ ಗುರುವಿನ ಆಧ್ಯಾತ್ಮ ಸಾಕ್ಷಾತ್ಕಾರ ಒಂಥರ ಅದು ತುಂಬಾ ಕಠಿಣ, ಕಬ್ಬಿಣದ ಕಡಲೆ ಇದ್ದಂಗೆ. ಸೊ ಹಾಗಾಗಿ ನಾವು ಗುರುವಿನ ಮುಖಾಂತರ ಮಾತ್ರ ನಾವು ಆಧ್ಯಾತ್ಮಿಕ ವಿದ್ಯೆಯನ್ನು ಕಲೀಲಿಕ್ಕೆ ಸಾಧ್ಯ ಅಲ್ವಾ? ಆಧ್ಯಾತ್ಮಿಕದಲ್ಲಿ ಮುಂದುವರಿಲಿಕ್ಕೆ ಸಾಧ್ಯ. ಆಧ್ಯಾತ್ಮಿಕ ವಿಚಾರ ತುಂಬಾ ಕಷ್ಟ, ಅದನ್ನ ಕಠಿಣವಾದದ್ದು.
ಯಾಕೆಂತಂದ್ರೆ ನಮ್ಗೆ ಆ ವಿಚಾರವಾಗಿ ಗೊತ್ತಿರೋದಿಲ್ಲ. ಸುಲಭ ಇದೆಯಾ ಹರೇ ಕೃಷ್ಣ? ಇಲ್ಲ ಇಲ್ಲ ಮಾತಾಜಿ. ಹಾ, ಇರೋದಿಲ್ಲ. ಯಾಕೆಂತಂದ್ರೆ ಆಧ್ಯಾತ್ಮಿಕ ವಿಚಾರ ಅದು ತುಂಬಾ ಕಠಿಣವಾದದ್ದು ಮಾರ್ಗ, ಆಧ್ಯಾತ್ಮಿಕ ಮಾರ್ಗ. ಸೊ ಅದಕ್ಕೆ ನಾವು ಗುರುವಿನ ಗುಲಾಮನಾಗದ ತನಕ ದೊರೆಯದಣ್ಣ ಮುಕುತಿ ಅಂತ ಹೇಳಿದ್ದಾರೆ. ಸೊ ಹಾಗಾಗಿ ನಾವು ಯಾವ ತರ ಗುರುವಿನ ಬಳಿಗೆ ಹೋಗ್ಬೇಕು ಅಂದ್ರೆ ಪರಂಪರೆಯಿಂದ ಬಂದ ಗುರು ಹತ್ರ ಹೋಗ್ಲಿಕ್ಕೆ ಬೇಕು. ಆ ಗುರುವನ್ನ ಅನುಸರಿಸದೆ ನಮ್ಗೆ ಏನಾಗತ್ತೆ, ಈ ಎಲ್ಲ ಪರಂಪರೆಯಿಂದ ಬಂದ ಜ್ಞಾನವನ್ನ ನಾವು ಪಡ್ಕೊಳ್ಳಕ್ಕೆ ಆಗೋದಿಲ್ಲ. ಅದರಲ್ಲಿ ಪರಂಪರೆ ಅಂದ್ರೆ ಅದರಲ್ಲಿ ಭಗವಂತನೇ ಪ್ರಪ್ರಥಮ ಗುರು ಭಗವಂತ. ಸೊ ಹಾಗಾಗಿ ಆ ಪರಂಪರೆಯಲ್ಲಿ ಬಂದ ಗುರುವು ತನ್ನ ಸಂದೇಶವನ್ನು ತನ್ನ ಶಿಷ್ಯನಿಗೆ ಯಥಾವತ್ತಾಗಿ ಹೇಳ್ಕೊಡ್ತಾರೆ. ಸೊ ಹಾಗಾಗಿ ಇಲ್ಲಿ ಯಾರು ಭಗವಂತನ ವಿಚಾರವನ್ನ ಅವರು ಹೇಗೆ ತಿಳಿಸ್ಕೊಡ್ತಾರೆ ಅಂತಂದ್ರೆ ಅವರು ಭಗವಂತನನ್ನ ಕಂಡಿದ್ದಾರೆ. ಇಲ್ಲಿ ನೋಡಿ, ಅವರು ತತ್ವದರ್ಶಿನ ಅಂತಂದ್ರೆ ಅವರು ತತ್ವದರ್ಶಿಗಳು ಅಂದ್ರೆ ಭಗವಂತನನ್ನು ಸ್ವತಃ ಕಂಡಿದ್ದಾರೆ, ಭಗವಂತನನ್ನು ಸಾಕ್ಷಾತ್ಕಾರ ಮಾಡ್ಕೊಂಡಿದ್ದಾರೆ. ಸೊ ಹಾಗಾಗಿ ಅವರು ಭಗವಂತನನ್ನು ಹೃದಯದಲ್ಲಿ ಇಟ್ಕೊಂಡಿದ್ದಾರೆ ಗುರುಗಳು. ಸೊ ಅಂತಹ ಗುರುಗಳು ಇಲ್ಲಿ ಶ್ರೀಲ ಪ್ರಭುಪಾದರು ಇದ್ದಾರೆ ನೋಡಿ. ಶ್ರೀಲ ಪ್ರಭುಪಾದರಿಗೆ ಅವರ ಗುರುಗಳು ಭಕ್ತಿ ಸಿದ್ಧಾಂತ ಸರಸ್ವತಿ ಗೋಸ್ವಾಮಿ ಮಹಾರಾಜ್ ಅವರು. ಸೊ ಹಾಗೆ ನಾವು ಗುರುವಿನ ಮೂಲಕ ಕಲಿತಾಗ ಮಾತ್ರ, ಅವರ ಗುರುವನ್ನು ಪಡ್ಕೊಂಡಾಗ ಮಾತ್ರ ಮನುಷ್ಯ ಆಧ್ಯಾತ್ಮಿಕ ವಿಚಾರವನ್ನ ತಿಳ್ಕೊಳ್ಳಿಕ್ ಸಾಧ್ಯ. ಆದ್ರೆ ಗುರುವಿನ ಬಳಿಗೆ ಹೋದಾಗ ನಾವು ಯಾವ ರೀತಿಯಾಗಿರ್ಬೇಕು? ನಮ್ರನಾಗಿ ಇರಬೇಕು. ಮತ್ತೆ ಆಗಿರ್ಬೇಕು ಹರೇ ಕೃಷ್ಣ? ನಮ್ರವಾಗಿ ವಿನಯತೆಯಿಂದ ಇರಬೇಕು. ಭಕ್ತಿ ನಮ್ರವಾಗಿ ವಿನಯತೆಯಿಂದ ಮಾತಾಡಿ. ನಮ್ರವಾಗಿ ಮತ್ತು ವಿನಮ್ರವಾಗಿರ್ಬೇಕು. ನಮ್ರತೆಯಿಂದ ಇರಬೇಕು. ಮತ್ತೆ ಏನಾಗಿರ್ಬೇಕು? ನಾವು ಸಂಪೂರ್ಣವಾಗಿ ಶರಣಾಗತರಾಗಿರ್ಬೇಕು. ತದ್ವಿಧಿ ಪ್ರಣಿಪಾತ ಏನಂದ್ರೆ ಶರಣಾಗತಿಯಾಗಿರ್ಬೇಕು, ಸಂಪೂರ್ಣವಾಗಿ ಶರಣಾಗತಿ ಆಗಿರ್ಬೇಕು. ಆಮೇಲೆ ಅವರ ಸೇವೆಯನ್ನು ಮಾಡಬೇಕು, ವಿನಯದಿಂದ ಇರಬೇಕು, ಕಂಪ್ಲೀಟ್ ಶರಣಾಗತರಾಗಬೇಕು, ಅವರ ಸೇವೆ ಮಾಡಬೇಕು, ಮತ್ತೆ ಅವರ ಹತ್ರ ಪ್ರಶ್ನೆ ಕೇಳಬೇಕು. ಸೊ ಅಂದ್ರೆ ದಾಸನ ತರ ಸೇವೆ ಮಾಡ್ಬೇಕಂತೆ. ಸೊ ಹಾಗಾಗಿ ಆತ್ಮ ಸಾಕ್ಷಾತ್ಕಾರವನ್ನು ಪಡೆದ ಗುರುವಿನ ತೃಪ್ತಿ ಇದೆಯಲ್ಲ, ಆ ಗುರುವನ್ನು ತೃಪ್ತಿಗೊಳಿಸಬೇಕು. ಆ ಗುರುವನ್ನು ತೃಪ್ತಿಗೊಳಿಸಿದಾಗ ಆ ಗುರುವು ಶಿಷ್ಯನಿಗೆ ನಿಜವಾಗಿ ಆಧ್ಯಾತ್ಮಿಕ ಹಂಬಲ ಇದೆ ಅಂತ ತಿಳ್ಕೊಂಡ ಮೇಲೆ ಅವರು ಭಗವಂತನ ಬಗ್ಗೆ ಅವರು ತಿಳಿಸ್ಕೊಡ್ತಾರೆ. ಅಲ್ಲಿವರೆಗೆ ನಮಗೆ ಆ ಗುರುವಿನ ಬಗ್ಗೆ, ಆ ಗುರುವಿಗೆ ನಾವು ಸಂತೃಪ್ತಿ ಪಡಿಸ್ಬೇಕಂತೆ. ಸೊ ಗುರುವು ಶಿಷ್ಯನ ಪ್ರಾಮಾಣಿಕ ಹಂಬಲವನ್ನು ಕಂಡಾಗ ಅವರೇ ಆವಾಗ ಆಧ್ಯಾತ್ಮಿಕ ವಿಚಾರವನ್ನು ತಿಳಿಸಿಕೊಡ್ತಾರೆ. ಸೊ ಹಾಗಾಗಿ ಶಿಷ್ಯನಾದವನು ಗುರುವಿನ ಮಾತನ್ನು ತುಂಬಾ ವಿಧೇಯತೆಯಿಂದ ಕೇಳಬೇಕು. ಈಗ ಶಿಷ್ಯನ ಗುರುವಾಗ್ಲಿಕ್ಕೆ ಗುರು ಯಾರು? ಪ್ರಭುಜಿ ಹೇಳಿದ್ರು. ಈಗ ಗುರು ಅಂದ್ರೆ ಅವರು ಭಗವಂತನ ಪ್ರತಿನಿಧಿ ಅಲ್ವಾ ಹರೇ ಕೃಷ್ಣ? ಭಗವಂತನ ಪ್ರತಿನಿಧಿ. ಸೊ ಹಾಗಾಗಿ ಯಾರು ಗುರುವಾಗ್ಲಿಕ್ಕೆ ಸಾಧ್ಯ ಹರೇ ಕೃಷ್ಣ? ಪರಂಪರೆಯಿಂದ ಬಂದಿರುವವರು. ಮತ್ತೆ ಯಾರು ಗುರುವಾಗ್ಲಿಕ್ಕೆ ಸಾಧ್ಯ? ಗುರು ಆಗ್ಬೇಕಾದ್ರೆ ಅವ್ರಿಗೆ ಏನ್ ಯೋಗ್ಯತೆ ಇರಬೇಕು? ಪರಂಪರೆಯಿಂದ ಬಂದಿರ್ಬೇಕು. ಮತ್ತೆ ಹರೇ ಕೃಷ್ಣ ಮಾತಾಜಿ, ಅದು ಅದನ್ನ ಯಥಾ ಪ್ರಕಾರವಾಗಿ ಅದನ್ನೇ ಹೇಳ್ಬೇಕು, ಸ್ವಂತ ಇಚ್ಛೆಗಳನ್ನ ಹೇಳ್ಬಾರ್ದು ಮಾತಾಜಿ. ಎಲ್ಲಿ ಅವರು ಪರಂಪರೆಯಿಂದ ಬಂದ ಜ್ಞಾನವನ್ನು ಯಥಾರೂಪವಾಗಿ ಅವರು ಯಥಾ ಪ್ರಕಾರವಾಗಿ ತಿಳಿಸ್ಬೇಕು. ಮತ್ತೆ ಅವ್ರು ಏನಾಗಿರ್ಬೇಕು? ವೇದ ಜ್ಞಾನ ಪರಿಣಿತರಾಗಿರ್ಬೇಕು ಅಲ್ವಾ ಹರೇ ಕೃಷ್ಣ? ಹರೇ ಕೃಷ್ಣ. ಸೊ ಹಾಗಾಗಿ ಅವರಿಗೆ ನಾವು ಪ್ರಶ್ನೆಯನ್ನು ವಿನಮ್ರತೆಯಿಂದ ಮಾಡಬೇಕು. ಅದರಲ್ಲಿ 2 ವಿಚಾರ ಹೇಳ್ತಾರೆ. ಯಾವ ರೀತಿ 2 ವಿಚಾರ ನಾವು ಮಾಡಬಾರ್ದು? ಯಾವ ರೀತಿ 2 ವಿಚಾರವನ್ನ ಮಾಡಬಾರ್ದು? ವಿರುದ್ಧವಾಗಿ ಅದು ಗೌರವವನ್ನು ಕೊಡ್ಬೇಕು ಆ ಗುರುಗಳಿಗೆ. ವಾದ ಮಾಡುವ ವಿಚಾರದಲ್ಲಿ ನಾವು ಪ್ರಶ್ನೆಗಳನ್ನ ಮಾಡಬಾರ್ದು, ಅಸಂಬದ್ಧವಾದ ವಿಚಾರಗಳನ್ನ ಕೇಳಬಾರ್ದು. ನಮ್ಮ ವಿಚಾರಗಳು ಯಾವ ತರ ಇರಬೇಕು? ಕೃಷ್ಣ ಪ್ರಜ್ಞೆಯ ವಿಚಾರವಾಗಿಯೇ ಇರಬೇಕು. ಭಕ್ತಿಯಲ್ಲಿ ಮುಂದುವರಿಲಿಕ್ಕೆ ಏನು ಅನುಕೂಲ ಇದೆ ಅದನ್ನು ವಿಚಾರವನ್ನೇ ನಾವು ಗುರುವಿನ ಹತ್ರ ಕೇಳಬೇಕು ಅಲ್ವಾ ಹರೇ ಕೃಷ್ಣ? ಹಾಗಾಗಿ ಗುರುವು ಸಂಪ್ರದಾಯದಿಂದ ಬಂದಿರಬೇಕು. ಅವನು ಶ್ರೋತ್ರಿಯ ಅಂದ್ರೆ ವೇದ ಜ್ಞಾನವನ್ನು ಚೆನ್ನಾಗಿ ಅರಿತಿರಬೇಕು. ಬ್ರಹ್ಮನಿಷ್ಠ ಅಂದ್ರೆ ಗುರುವಿನ ಸೇವೆಯಲ್ಲಿ ಅವನು ಕಂಪ್ಲೀಟ್ ನಿರತನಾಗಿರಬೇಕು. ಅಂದ್ರೆ ಯಾವಾಗಲೂ ಕೃಷ್ಣ ಪ್ರಜ್ಞೆಯಲ್ಲೇ ಭಕ್ತಿ ಸೇವೆಯಲ್ಲೇ ತೊಡಗಿಕೊಂಡಿರಬೇಕು.
ಅದಕ್ಕೆ ಹೇಳ್ತಾರೆ, ಶ್ರೀ ಚೈತನ್ಯ ಮಹಾಪ್ರಭುಗಳು ಹೇಳಿದ್ದಾರೆ, ಕಿಬಾ ವಿಪ್ರ ಕಿಬಾ ನ್ಯಾಸ ಶೂದ್ರ ಕೇನನಯೇ ಏಯಿ ಕೃಷ್ಣ ಏಯಿ ಕೃಷ್ಣ ತತ್ವವೇತ್ತ ಸೇಯಿ ಗುರು ಹಯ. ಅಂದರೆ ಅವನು ಯಾರು ಬೇಕಾದ್ರೂ ಆಗಿರ್ಬೋದು, ಅವನೇ ಬ್ರಾಹ್ಮಣನೇ ಆಗಿರಬೇಕು ಅಂತ ಇಲ್ಲ, ಅವನು ಶೂದ್ರನೂ ಆಗಿರಬಹುದು, ಅವನು ಸನ್ಯಾಸಿ ಆಗಿರಲೇ ಇರಬಹುದು. ಆದರೆ ಅವನು ಯಾವುದಾಗಿರಬೇಕು, ಅವನಿಗೆ ಕೃಷ್ಣ ಪ್ರಜ್ಞೆಯಲ್ಲಿ ಅವನು ಭಕ್ತಿ ಸೇವೆಯಲ್ಲಿ ತೊಡಗಿರಬೇಕು, ಕೃಷ್ಣ ವಿಜ್ಞಾನದಲ್ಲಿ ಪರಿಣಿತನೇ ಇರಬೇಕು, ಅಂಥವನು ಗುರುವಾಗಲಿಕ್ಕೆ ಸಾಧ್ಯ ಅಂತ ಚೈತನ್ಯ ಮಹಾಪ್ರಭುಗಳು ಸ್ವತಃ ಕೃಷ್ಣ ಅವರೇ ಹೇಳಿದ್ದಾರೆ. ಹರೇ ಕೃಷ್ಣ. ಇದರಲ್ಲಿ ಏನಾದರೂ ಪ್ರಶ್ನೆಗಳು ಉಂಟಾ? ಹರೇ ಕೃಷ್ಣ. ಗುರುವಿನ ಹತ್ರ ನಾವು ಮತ್ತೆ ಗುರುವಿನ ಹತ್ರ ಇನ್ನೊಂದಿದೆ, ನಾವು ಕುರುಡು ಅನುಸರಣೆ ಮಾಡಬಾರ್ದು, ಅಸಂಬದ್ಧ ಪ್ರಶ್ನೆಗಳನ್ನು ಕೇಳಬಾರ್ದು. ಕುರುಡು ಅನುಸರಣೆ ಅಂದ್ರೆ ನಮಗೇನಾದ್ರೂ ಪ್ರಶ್ನೆಗಳು ಬರುತ್ತೆ, ಅದನ್ನ ಸುಮ್ಮನೆ ನಾವು ಫಾಲೋ ಮಾಡಬಾರ್ದು, ಬ್ಲೈಂಡ್ಲಿ ಫಾಲೋ ಮಾಡಬಾರ್ದು ಅಲ್ವಾ? ಹರೇ ಕೃಷ್ಣ. ಹೌದು ಮಾತಾಜಿ. ಹಾಗಾಗಿ ಯಾವಾಗ ವಿದ್ಯಾರ್ಥಿ ವಿನಯದಿಂದ ಮತ್ತೆ ವಿಧೇಯತೆಯಿಂದ ಸೇವೆ ಮಾಡ್ತಾನೆ ಗುರುವಿನ, ಆಗ ಗುರುವಿಗೆ ಏನಾಗುತ್ತೆ, ಶಿಷ್ಯ ಮತ್ತು ಗುರುವಿನಲ್ಲಿ ಜ್ಞಾನ ವಿಜ್ಞಾನಗಳ ವಿಚಾರ ವಿನಿಮಯಗಳು ನಡೆಯುತ್ತದೆ. ಆವಾಗ ನಾವು ಭಗವಂತನ ಬಗ್ಗೆ ಕೃಷ್ಣ ಪ್ರಜ್ಞೆಯಲ್ಲಿ ಮುಂದುವರಿಲಿಕ್ಕೆ ಸಾಧ್ಯ. ಇದನ್ನು ಓದಿ. ಹರೇ ಕೃಷ್ಣ. ಸಾಗರದಲ್ಲಿ ಎಂತಹ ನಿಪುಣ ಈಜುಗಾರನು ಸಮುದ್ರದಲ್ಲಿ ಉಳಿದುಕೊಳ್ಳಲು ತುಂಬಾ ಪಾಡು ಪಡುತ್ತಿರುವ ಈಜುಗಾರನನ್ನು ಯಾರಾದರೂ ಬಂದು ಸಮುದ್ರದಿಂದ ಮೇಲೆತ್ತಿದರೆ ಆತನೇ ಬಹುದೊಡ್ಡ ರಕ್ಷಕ. ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ. ನೋಡಿ, ಅದನ್ನ ಹೇಳ್ತಾರೆ, ಅಪಿ ಛೇದಸಿ ಪಾಪೇಭ್ಯ ಸರ್ವೇಭ್ಯ ಪಾಪಕೃತ್ತಮಃ ಸರ್ವಂ ಜ್ಞಾನ ಪ್ಲವೇನೈವ ವೃಜಿನಂ ಸಂತರಿಷ್ಯಸಿ. ಸೊ ಹಾಗಾಗಿ ಪಾಪಿಗಳಲ್ಲಿ ಪರಮ ಪಾಪಿ ಎಂದು ಪರಿಗಣಿತನಾಗಿದ್ದರೂ ನೀನು ಆಧ್ಯಾತ್ಮಿಕ ಜ್ಞಾನದ ದೋಣಿಯಲ್ಲಿದ್ದಾಗ ದುಃಖ ಸಾಗರವನ್ನು ದಾಟಬಲ್ಲೆ. ಅಂದ್ರೆ ಇಲ್ಲಿ ಚಿತ್ರದಲ್ಲಿ ನೀವು ನೋಡ್ತಾ ಇದ್ದೀರಿ ಅಲ್ವಾ, ಸಮುದ್ರ ಅಲ್ವಾ, ಸಮುದ್ರದಲ್ಲಿ ಈಜಲಿಕ್ಕೆ ಸಾಧ್ಯವಾ ಯಾರಿಗಾದರೂ? ಇಲ್ಲ, ಆ ಇಲ್ಲ, ಸಾಧ್ಯ ಇಲ್ಲ. ಸಮುದ್ರದಲ್ಲಿ ನಾವೀಗ ಬಿದ್ದು ಬಿಟ್ಟಿದ್ದೇವೆ. ಐಹಿಕ ಪ್ರಪಂಚ ಅಂದ್ರೆ ಸಮುದ್ರದ ಹಾಗೆ ಅಲ್ವಾ. ಈ ಸಮುದ್ರದಲ್ಲಿ ಸಾಗರದಲ್ಲಿ ಬಿದ್ದಾಗ ನಮ್ಗೆ ಯಾವುದು ನಮ್ಗೆ ಸಹಾಯ, ಯಾವ ಸಹಾಯ ಬೇಕು? ಭಗವಂತ ಕೃಷ್ಣನ ಸಹಾಯ. ಅದಕ್ಕೆ ಆಧ್ಯಾತ್ಮಿಕ ಜ್ಞಾನದ ದೋಣಿ ಬೇಕು, ಆಧ್ಯಾತ್ಮಿಕ ಜ್ಞಾನದ ದೋಣಿ ಬೇಕಂತೆ. ಆಗ ಮಾತ್ರ ಈ ದುಃಖ ಸಾಗರವನ್ನು ದಾಟಬಲ್ಲೆ ಅಂತ ಹೇಳ್ತಾರೆ. ಸೊ ಹಾಗಾಗಿ ಈಗ ಸಮುದ್ರದಲ್ಲಿ ಏನಿರುತ್ತೆ, ತುಂಬಾ ಅಲೆಗಳು ಬರ್ತಾ ಇರುತ್ತೆ ಅಲ್ವಾ, ತುಂಬಾ ಗಾಳಿ ಬೀಸ್ತಾ ಇರುತ್ತೆ, ತುಂಬಾ ಅಲೆಗಳು ಬರುತ್ತೆ, ಈ ತುಂಬಾ ನೀರು ಕೂಡ ತುಂಬಾ ಚಳಿಯಾಗಿರುತ್ತೆ, ಅಂದ್ರೆ ತುಂಬಾ ಕೋಲ್ಡ್ ಆಗಿರುತ್ತೆ ನೀರು ಸಮುದ್ರದಲ್ಲಿ. ಆಮೇಲೆ ಒಳಗಡೆ ತಿಮಿಂಗಿಲಗಳು, ದೊಡ್ಡದೆಲ್ಲ ಪ್ರಾಣಿಗಳು ಕೂಡ ಇರುತ್ತೆ, ಒಳಗೆ ಜಲಚರಗಳು ಇರುತ್ತೆ. ಸೊ ಹಾಗಾಗಿ ಅಲ್ಲಿ ಈಸ್ಕೊಂಡು ಮತ್ತೊಂದು ದಡಕ್ಕೆ ಹೋಗ್ಲಿಕ್ಕಾಗತ್ತಾ? ಇಲ್ಲ. ಎಂತಹ ದೊಡ್ಡ ಒಲಿಂಪಿಕ್ ಮೆಡಲ್ ಇದ್ರೂ ಕೂಡ ಅವನು ಅದರಲ್ಲಿ ಸಮುದ್ರವನ್ನು ದಾಟಿ ಮುಂದೆ ಬರ್ಲಿಕ್ಕೆ ಸಾಧ್ಯ ಇಲ್ಲ. ಅದಕ್ಕೆ ಕೃಷ್ಣ ಪ್ರಜ್ಞೆಯ ದೋಣಿ ತುಂಬಾ ಮುಖ್ಯವಾದದ್ದು. ಸೊ ಕೃಷ್ಣ ಪ್ರಜ್ಞೆಯ ದೋಣಿ, ಕೃಷ್ಣ ಪ್ರಜ್ಞೆ ಹೇಳುದು ಜ್ಞಾನದ ದೋಣಿ. ಅಲ್ಲಿ ಶ್ರೀಲ ಪ್ರಭುಪಾದರಂತವರು, ಅವ್ರು ಯಾರು? ಆಚಾರ್ಯರುಗಳು ಯಾರು ಅವರು? ಹರೇ ಕೃಷ್ಣ. ಭಗವಂತನ ಪ್ರತಿನಿಧಿಗಳು ಮಾತಾಜಿ. ಅವರು ಅದರ ಅಂಬಿಗರು. ಆ ದೋಣಿ ನಡೆಸ್ಲಿಕ್ಕೆ ಒಬ್ರು ಬೇಕಲ್ವಾ? ಹರೇ ಕೃಷ್ಣ. ಹೌದು, ಹೌದು ಮಾತಾಜಿ. ಇದನ್ನು ಓದಿ. ಹರೇ ಕೃಷ್ಣ. ಇದನ್ನು ಓದಿ. ಹರೇ ಕೃಷ್ಣ. ಇದನ್ನು ಓದಿ. ಹರೇ ಕೃಷ್ಣ ಮಾತಾಜಿ. ಓದಿ ಪ್ರಭು. ಆದ್ದರಿಂದ ಈ ಕೃಷ್ಣ ಶಾಸ್ತ್ರವನ್ನು ಅರ್ಥ ಮಾಡಿಕೊಂಡ ಮತ್ತು ಪ್ರಪಂಚದಾದ್ಯಂತ ಬೋಧಿಸುವ ನೂರಾರು ಮತ್ತು ಸಾವಿರಾರು ಆಧ್ಯಾತ್ಮಿಕ ಗುರುಗಳು ನಮಗೆ ಬೇಕಾಗಿದ್ದಾರೆ. ಹರೇ ಕೃಷ್ಣ ಮಾತಾಜಿ. ಶ್ರೀಲ ಪ್ರಭುಪಾದರು ಏನ್ ಹೇಳ್ತಾ ಇದ್ದಾರೆ? ಈ ಕೃಷ್ಣ ವಿಜ್ಞಾನವನ್ನ ಅರ್ಥ ಮಾಡಿಕೊಂಡು ನಮಗೆ ಅದನ್ನ ಜನರಿಗೆ ಬೋಧಿಸ್ಲಿಕ್ಕೆ ಸಾವಿರಾರು ಆಧ್ಯಾತ್ಮಿಕ ಗುರುಗಳು ಬೇಕು. ಹಾಗಾಗಿ ನಮ್ಮಂತರೆಲ್ಲರನ್ನು ಕೂಡ ಒಂದು ಟ್ರೈನಿಂಗ್ ಕೊಡ್ತಾ ಇದ್ದಾರೆ ಅಲ್ವಾ. ನಾವೆಲ್ಲರೂ ಪ್ರೀಚ್ ಮಾಡಬೇಕು ಅಲ್ವಾ? ಹರೇ ಕೃಷ್ಣ. ಹೌದು, ಹೌದು ಮಾತಾಜಿ.
ಇದನ್ನ ಓದಿ. ಹರೇ ಕೃಷ್ಣ. ನಾವು ಈ ಮಾಯಾಲೋಕವನ್ನು ಸೃಷ್ಟಿಸಿದ್ದೇವೆ ಮತ್ತು ನಾವು ಸಾಕ್ಷಾತ್ಕಾರ ಪಡೆದ ಆತ್ಮಗಳನ್ನ ಸಮಾಜದಲ್ಲಿ ಪಾಲ್ಗೊಳ್ಳಲು ಮತ್ತು ಆಧ್ಯಾತ್ಮಿಕ ಗುರುಗಳಾಗಲು ಮತ್ತು ಪ್ರಪಂಚದಾದ್ಯಂತ ಈ ವಿಜ್ಞಾನವನ್ನು ಬೋಧಿಸುವಂತೆ ನಾವು ಆಹ್ವಾನಿಸುತ್ತೇವೆ. ಈ ಜ್ಞಾನದ ಅವಶ್ಯಕತೆ ಹೆಚ್ಚಾಗಿದೆ. ಧನ್ಯವಾದಗಳು ಕೃಷ್ಣ. ಮಾತಾಜಿ. ಶ್ರೀಲ ಪ್ರಭುಪಾದರಿಗೆ ಜಯವಾಗಲಿ. ಸೊ ಅವ್ರು ಏನ್ ಹೇಳ್ತಾ ಇದಾರೆ, ಆಚಾರ್ಯ ಪ್ರಭುಪಾದರು ಏನ್ ಹೇಳ್ತಾ ಇದಾರೆ ನಮ್ಗೆ, ಈಗ ಪ್ರಪಂಚದಾದ್ಯಂತ ಕೃಷ್ಣ ಪ್ರಜ್ಞೆ ಹರಡಬೇಕು. ಮತ್ತೆ ಯಾಕೆಂದ್ರೆ ಕೃಷ್ಣ ಪ್ರಜ್ಞೆ ಅವಶ್ಯಕತೆ ಇದೆ, ತುಂಬಾ ನೆಸೆಸಿಟಿ ಕೃಷ್ಣ ಪ್ರಜ್ಞೆ ಎಲ್ಲರಿಗೆ ಕೊಡಬೇಕು ಅಲ್ವಾ? ನಿಮ್ಗೆ ಅನ್ಸೋದಿಲ್ವಾ ಇದು? ಹರೇ ಕೃಷ್ಣ. ಹರೇ ಕೃಷ್ಣ. ಅನ್ಸುತ್ತೆ ಮಾತಾಜಿ, ಯಾರೋ ಬಂದು ಕಪ್ಪು ಕೇಳ್ತಾ ಇಲ್ಲ. ಹರೇ ಕೃಷ್ಣ. ಹಾಕೊಂಡಿರೋರು ಬಂದು ಮತ್ತೆ ಕಪ್ಪು ಬಟ್ಟೆ ಹಾಕೊಂಡಿರೋರು ಬಂದು ನಮ್ಮನ್ನ ಆಳ್ತಾರೆ ಅಂತ ಹೇಳಿ ಕೆಲವೊಂದು ಗ್ರಂಥಗಳಲ್ಲಿ ಬರ್ದಿದಾರಂತೆ ಮಾತಾಜಿ. ಅದು ಯಾವಾಗ ಅಂತ ಅಂದ್ರೆ, ನಮ್ಗೆ ಯಾವಾಗ ಈ ರೀತಿಯಾದಂತ ಜ್ಞಾನ ಇಲ್ಲ, ಕೃಷ್ಣ ಪ್ರಜ್ಞೆಗೆ ನಾವು ಬಂದಿರೋದಿಲ್ಲ, ಬರೀ ಇಂದ್ರಿಯ ತೃಪ್ತಿಗೋಸ್ಕರ ಈ ಭೌತಿಕ ಪ್ರಪಂಚದಲ್ಲಿ ನಾವು ಬದುಕ್ತೀವಿ ಅಂದಾಗ ಆ ರೀತಿಯಾದಂತವ್ರ ಜೊತೆ ನಾವು ಆಳಿಸ್ಕೊಳ್ಬೇಕಾಗುತ್ತೆ. ಅದೇ ನಾವು ಕೃಷ್ಣ ಪ್ರಜ್ಞೆಗೆ ಬಂದಾಗ, ನಮ್ಗೆ ಹಿಂದೂ ಧರ್ಮವನ್ನ ನಾವ್ ಎತ್ತಿ ಹಿಡಿದಾಗ ಅಂತವ್ರ ಹತ್ರ ನಾವು ಆಳಿಸ್ಕೊಳ್ಳೋ ಅವಶ್ಯಕತೆ ಇರಲ್ಲ ಅಲ್ವಾ ಮಾತಾಜಿ? ಅಲ್ಲಿ ಹರೇ ಕೃಷ್ಣ, ಇಲ್ಲಿ ಧರ್ಮದ ವಿಚಾರ ಬರೋದಿಲ್ಲ. ಕೃಷ್ಣ ಪ್ರಜ್ಞೆ ಎಲ್ಲರಿಗೂ ಇಲ್ಲಿ. ಹರೇ ಕೃಷ್ಣ. ಕೃಷ್ಣ ಪ್ರಜ್ಞೆ ಸನಾತನ ಧರ್ಮ. ಸೊ ಹಾಗಾಗಿ ಅಲ್ಲಿ ಹಿಂದೂ, ಕ್ರಿಶ್ಚಿಯನ್, ಮುಸ್ಲಿಂ ಇದೆಲ್ಲ ಯಾವುದು ಬರೋದಿಲ್ಲ. ಇಲ್ಲಿ ಸನಾತನ ಧರ್ಮ ಇದು ಎಲ್ಲರಿಗೂ, ಕೃಷ್ಣ ಪ್ರಜ್ಞೆ ಎಲ್ಲರಿಗೂ. ಸೊ ಹಾಗಾಗಿ ಇಲ್ಲಿ ಕೃಷ್ಣ ಪ್ರಜ್ಞೆಯನ್ನು ನಾವು ಪ್ರಪಂಚದಾದ್ಯಂತ ಹರಡಬೇಕು. ಯಾಕೆಂದ್ರೆ ಇಲ್ಲಿ ಭೌತಿಕ ಪ್ರಪಂಚ ದುಃಖಾಲಯ, ಅಶಾಶ್ವತವಾದದ್ದು. ಇಲ್ಲಿ ನಾವು ತುಂಬಾ ದುಃಖದಲ್ಲಿ ಇರ್ತೇವೆ, ಪದೇ ಪದೇ ಹುಟ್ಟು ಸಾವಿನಲ್ಲಿ ಇರ್ತೇವೆ. ಸೊ ಇದನ್ನ ನಮ್ಗೆ ಪಾರಾಗ್ಬೇಕು. ಭಗವಂತನ ಲೋಕ ನಮ್ಮ ಶಾಶ್ವತವಾದದ್ದು. ಅಲ್ಲಿ ಹೋಗ್ಲಿಕ್ಕೆ ನಾವು ಕೃಷ್ಣ ಪ್ರಜ್ಞೆ ಭಕ್ತಿ ಸೇವೆ ಮಾಡಬೇಕು. ಇದನ್ನ ಎಲ್ಲ ಜನರಿಗೂ ನಾವು ತಿಳಿಸ್ಬೇಕು ಅಂತ ಶ್ರೀಲ ಪ್ರಭುಪಾದರು ನಮಗೆ ಓಪನ್ ಇನ್ವಿಟೇಷನ್ ಕೊಟ್ಟಿದ್ದಾರೆ ಇದರಲ್ಲಿ. ಹರೇ ಕೃಷ್ಣ. ಈಗ ನನಗೆ ಸ್ವಲ್ಪ ನಾವು ಸಮಯ ಇದೆಯಾ? ಹರೇ ಕೃಷ್ಣ. ಒಂದೆರಡು ಮೂರು ಸ್ಲೈಡ್ ಇದೆ, ಅಲ್ಲಿ ನಮಗೆ ಹೋಗ್ಬೇಕು. ಹರೇ ಕೃಷ್ಣ. ಸಾರಿ, ಇನ್ನು 10 ನಿಮಿಷ ಇದೆ ಇನ್ನು 10 ನಿಮಿಷ ಇದೆಯಾ? ಹರೇ ಕೃಷ್ಣ. ಯಾಕೆಂತಂದ್ರೆ ನಾನು ಹಾ, ಇದು ನೋಡಿದ್ದೇವೆ, ತದ್ವಿಧಿ ಪ್ರಣಿಪಾತೇನ ನೋಡಿದ್ದೇವೆ. ಇದನ್ನು ನೋಡಿದ್ದೇವೆ 36. ಇದು ನೋಡೋಣ, ಶ್ಲೋಕ 37 ನೋಡೋಣ. ಯತ ಇದಾಂಸಿ ಸಮಿದ್ದೋಗ್ನಿರ್ಭಸ್ಮಸಾತ್ ಕುರುತೆ ಅರ್ಜುನ, ಜ್ಞಾನ ಅಗ್ನಿ ಸರ್ವ ಕರ್ಮಾಣಿ ಭಸ್ಮಸಾತ್ ಕುರುತೆ ತಥಾ. ಇದು ಓದಿ. ಅರ್ಜುನನೇ, ಪ್ರಜ್ವಲಿಸುತ್ತಿರುವ ಬೆಂಕಿಯು ಕಟ್ಟಿಗೆಯನ್ನು ಹೇಗೆ ಬೂದಿ ಮಾಡುತ್ತದೆಯೋ ಹಾಗೆ ಜ್ಞಾನವೆಂಬ ಅಗ್ನಿಯು ಎಲ್ಲ ಐಹಿಕ ಕರ್ಮಗಳ ಪ್ರತಿಕ್ರಿಯೆಗಳನ್ನು ಸುಟ್ಟು ಬೂದಿ ಮಾಡುವುದು. ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ. ಇಲ್ಲಿ ಆತ್ಮ ಪರಮಾತ್ಮ ಇವುಗಳ ಸಂಬಂಧದ ಪರಿಪೂರ್ಣ ಜ್ಞಾನವನ್ನು ಅಗ್ನಿಗೆ ಹೋಲಿಸಲಾಗಿದೆ. ಅಂದ್ರೆ ಆತ್ಮ ಪರಮಾತ್ಮನ ಸಂಪೂರ್ಣ ಜ್ಞಾನ ಅಂದ್ರೆ ಏನು? ಜೀವೇರ ಸ್ವರೂಪ ಕೃಷ್ಣೇರೇ ನಿತ್ಯದಾಸ. ಆ ಜೀವಿ ಭಗವಂತನ ನಿತ್ಯ ನಿರಂತರ ದಾಸ. ಈ ಜ್ಞಾನವನ್ನು ಅಗ್ನಿಗೆ ಹೋಲಿಸಿದೆ. ಈ ಅಗ್ನಿ ಎಲ್ಲ ಪಾಪ ಕರ್ಮಗಳ ಪ್ರತಿಕ್ರಿಯೆಯನ್ನು ಸುಟ್ಟು ಬೂದಿ ಮಾಡುತ್ತದೆ. ಮತ್ತೆ ಕರ್ಮದ ಪ್ರತಿಕ್ರಿಯೆಯಲ್ಲಿ ಹಲವು ಹಂತಗಳಿವೆ ಅಂತ ಹೇಳ್ತಾ ಇದ್ದಾರೆ ಇಲ್ಲಿ. ಆ ಹಂತಗಳನ್ನ ನಾವು ನೋಡೋಣ ಇಲ್ಲಿ. ಅಂದ್ರೆ ಒಂದು ಕರ್ಮದ ಪ್ರತಿಕ್ರಿಯೆಯಲ್ಲಿ ರೂಪುಗೊಳ್ಳುತ್ತಿರುವ ಕರ್ಮದ ಪ್ರತಿಕ್ರಿಯೆ, ಫಲಿಸುತ್ತಿರುವ ಕರ್ಮದ ಪ್ರತಿಕ್ರಿಯೆ, ಆಗಲೇ ಸಾಧಿಸಿದ ಕರ್ಮದ ಪ್ರತಿಕ್ರಿಯೆ, ಕಾರಣಪೂರ್ವಕ ಕರ್ಮದ ಪ್ರತಿಕ್ರಿಯೆ. ಇಷ್ಟು ಹಂತಗಳಿವೆ. ಸೊ ಹಾಗಾಗಿ ಈ ಜ್ಞಾನ ಸ್ವರೂಪ, ನಿಜ ಸ್ವರೂಪದ ಜ್ಞಾನ ಈ ಎಲ್ಲವನ್ನೂ ಸುಟ್ಟು ಭಸ್ಮ ಮಾಡುತ್ತೆ. ಅಂದ್ರೆ ಇಲ್ಲಿ ಈ 4 ಹಂತಗಳಲ್ಲಿಯೂ ಇರ್ತಕ್ಕಂಥ ಕರ್ಮದ ಪ್ರತಿಕ್ರಿಯೆ ಇದೆಯಲ್ಲ, ಅದು 4 ಹಂತದಲ್ಲೂ ಕೂಡ ಇದನ್ನ ಅದು ಸುಟ್ಟು ಭಸ್ಮ ಮಾಡುತ್ತೆ. ಇದು ಅರ್ಥ ಆಯ್ತಾ? ಹರೇ ಕೃಷ್ಣ. 4 ಹಂತಗಳಿರುತ್ತೆ ಕರ್ಮದ ಪ್ರತಿಕ್ರಿಯೆಗಳು. ಬೀಜ, ಫಲೋನ್ಮುಖ, ಆಮೇಲೆ ಅದು ಇನ್ನೇನು ಇದಕ್ಕೆ ಕಾರ್ಯರೂಪಕ್ಕೆ ಬರ್ತಾ ಇದೆ. ಆಮೇಲೆ ಪ್ರಾರಬ್ಧ ಕರ್ಮ, ಅಪ್ರಾರಬ್ಧ, ಪ್ರಾರಬ್ಧ, ಬೀಜ, ಮತ್ತೊಂದು ಕೂಟ. ಇದು 4 ಇದೆ. ಈ 4 ಲೆವೆಲಲ್ಲೂ ಕೂಡ
ಅದು ಏನ್ ಮಾಡತ್ತೆ, ಈ ಜ್ಞಾನ ಅಂದ್ರೆ ಭಕ್ತಿ ಸೇವೆಯ ಜ್ಞಾನ ಅದು ಎಲ್ಲ ಅದನ್ನು ಸುಟ್ಟು ಭಸ್ಮ ಮಾಡುತ್ತೆ. ಅಂದ್ರೆ ಬೀಜವನ್ನು ಮತ್ತೆ ಬೀಜ, ಕೂಟ, ಪ್ರಾರಬ್ಧ, ಅಪ್ರಾರಬ್ಧ ಈ 4 ಲೆವೆಲಲ್ಲೂ ಕೂಡ ಇದು ಸುಟ್ಟು ಭಸ್ಮ ಮಾಡುತ್ತೆ. ಸೊ ಹಾಗಾಗಿ ಎಲ್ಲ ಕರ್ಮಗಳ ಪ್ರತಿಕ್ರಿಯೆಗಳು ಸುಟ್ಟು ಹೋಗುತ್ತವೆ. ಅದಕ್ಕಾಗಿ ನಾವು ಕೃಷ್ಣ ಪ್ರಜ್ಞೆ ಭಕ್ತಿ ಸೇವೆಗೆ ಬರಬೇಕು ಅಂತ. ಇದನ್ನು 38ನೇ ಶ್ಲೋಕಕ್ಕೆ ಹೋಗೋಣ. ನಹಿ ಜ್ಞಾನೇನ ಸದೃಶಂ ಪವಿತ್ರಂ ಇಹ ವಿದ್ಯತೆ ತತ್ಸ್ವಯಂ ಯೋಗ ಸಂಸಿದ್ಧ ಕಾಲೇನಾತ್ಮನಿ ವಿಂದತಿ. ಹರೇ ಕೃಷ್ಣ. ಹರೇ ಕೃಷ್ಣ ಮಾತಾಜಿ. ಅನುವಾದ ಶ್ರೀಲಪ್ರಭುಪಾದರಿಂದ ಶ್ರೀಲಪ್ರಭುಪಾದರಿಗೆ ಜಯವಾಗಲಿ. ಈ ಜಗತ್ತಿನಲ್ಲಿ ಆಧ್ಯಾತ್ಮಿಕ ಜ್ಞಾನದಷ್ಟು ಭವ್ಯವಾದದ್ದು ಮತ್ತು ಪರಿಶುದ್ಧವಾದದ್ದು ಬೇರೆ ಯಾವುದೂ ಇಲ್ಲ. ಇಂತಹ ಜ್ಞಾನವು ಎಲ್ಲ ಅನುಭಾವದ ಪರಿಪಕ್ವ ಫಲ. ಭಕ್ತಿಪೂರ್ವಕ ಸೇವೆಯ ಆಚರಣೆಯಲ್ಲಿ ನಿಪುಣನಾದವನು ಕಾಲಕ್ರಮದಲ್ಲಿ ತನ್ನಲ್ಲಿಯೇ ಈ ಜ್ಞಾನವನ್ನ ಸವಿಯುವನು. ಹರೇ ಕೃಷ್ಣ. ಶ್ರೀಲ ಪ್ರಭುಪಾದ್ ಕಿ ಜೈ. ಈ ಆಧ್ಯಾತ್ಮಿಕ ಜ್ಞಾನ ಇದೆಯಲ್ಲ, ಅಷ್ಟು ಪರಿಶುದ್ಧವಾದ ಜ್ಞಾನ ಬೇರೆ ಯಾವುದೂ ಇಲ್ಲ ಅಂತ ಹೇಳ್ತಾರೆ ಈ ಆಧ್ಯಾತ್ಮಿಕ ಜ್ಞಾನ. ಯಾಕೆಂದ್ರೆ ಇದು ಪರಿಪೂರ್ಣ ಜ್ಞಾನ, ಸಂಪೂರ್ಣ ಜ್ಞಾನ. ನೈಜ್ಞಾನೇನ ಸದೃಶಂ ಪವಿತ್ರಂ ಇಹ ವಿದ್ಯತೆ. ಸೊ ತತ್ಸ್ವಯಂ ಯೋಗ ಸಂಸಿದ್ಧ ಕಾಲೇನ ಆತ್ಮನಿ ವಿಂದತಿ. ಸೊ ಹಾಗಾಗಿ ಕಾಲಕ್ರಮದಲ್ಲಿಯೇ ಇದನ್ನ ಭಕ್ತಿ ಸೇವೆಯಲ್ಲಿ ಯಾರಿದ್ದಾನೆ, ನಿಪುಣನಾಗಿರ್ತಾನೆ, ಅವನು ಈ ಜ್ಞಾನವನ್ನು ಸವಿತಾನಂತೆ. ಸೊ ಹಾಗಾಗಿ ದಿವ್ಯ ಜ್ಞಾನದಷ್ಟು ಭವ್ಯವಾದದ್ದು ಪರಿಶುದ್ಧವಾದದ್ದು ಬೇರೇನೂ ಇಲ್ಲ. ಯಾಕೆ ಅಂತಂದ್ರೆ ಅಜ್ಞಾನ ನಮ್ಮ ಬಂಧನಕ್ಕೆ ಕಾರಣ ಅಲ್ವಾ. ನಮಗೆ ಅಜ್ಞಾನ ಇರೋದ್ರಿಂದ ನಮಗೆ ಯಾವ ಕೆಲಸ ಮಾಡಬೇಕು, ಹೇಗ್ ಮಾಡಬೇಕು ಗೊತ್ತಿಲ್ಲ. ಆದರೆ ಜ್ಞಾನ ಇದ್ರೆ ಅದು ನಮ್ಮ ಮುಕ್ತಿಗೆ ಕಾರಣ. ಯಾಕೆಂದ್ರೆ ಜ್ಞಾನದಿಂದ ನಾವು ಅಕರ್ಮವನ್ನು ಮಾಡ್ತೇವೆ, ಅಜ್ಞಾನದಿಂದ ನಾವು ಏನ್ ಮಾಡ್ತೇವೆ, ಕರ್ಮ ವಿಕರ್ಮ ಎಲ್ಲ ಮಾಡ್ತೇವೆ. ಸೊ ಹಾಗಾಗಿ ನಾವು ಭಕ್ತಿಪೂರ್ವಕ ಸೇವೆಯ ಪರಿಪಕ್ವ ಫಲ ಈ ಒಂದು ಅರಿವು, ಈ ಜ್ಞಾನ ಹೇಳೋದು. ಸೊ ಹಾಗಾಗಿ ದಿವ್ಯ ಜ್ಞಾನದಲ್ಲಿ ನೆಲೆಯನ್ನು ಪಡೆದವನು ಶಾಂತಿಗಾಗಿ ಬೇರೆಲ್ಲೂ ಹುಡುಕಬೇಕಾಗಿಲ್ಲ, ಅವನು ತನ್ನಲ್ಲಿಯೇ ಶಾಂತಿಯನ್ನು ಹೊಂದುತ್ತಾನೆ. ಅದೇ ಆತ್ಮಾರಾಮ. ಅಂದ್ರೆ ಏನು ಅಂತಂದ್ರೆ, ಯಾರು ಈ ಒಂದು ದಿವ್ಯವಾದ ಜ್ಞಾನ ಈ ಆಧ್ಯಾತ್ಮಿಕ ಜ್ಞಾನವನ್ನು ಪಡ್ಕೊಂಡು ಭಕ್ತಿ ಸೇವೆಯಲ್ಲಿ ತೊಡ್ಕೊಳ್ತಾರೆ, ಅವರು ಅಲ್ಲಿಯೇ ತಮ್ಮಲ್ಲಿಯೇ ಆನಂದವನ್ನು ಸವಿಯುತ್ತಾರೆ, ಶಾಂತಿಯನ್ನು ಪಡ್ಕೊಳ್ತಾರೆ, ಆತ್ಮಾರಾಮ ಸ್ಥಿತಿ. ಶ್ಲೋಕ 31 ನೋಡೋಣ. ಶ್ರದ್ಧಾವಾನ್ ಲಭತೆ ಜ್ಞಾನಂ ತತ್ಪರಃ ಸಂಯತೇಂದ್ರಿಯ ಜ್ಞಾನಂ ಲಬ್ಧ್ವಾ ಪರಾಂ ಶಾಂತಿಂ ಅಚಿರೇಣ ಅಧಿಗಚ್ಚತಿ. ಇದು ಓದಿ. ಹರೇ ಕೃಷ್ಣ. ದಿವ್ಯ ಜ್ಞಾನಕ್ಕೆ ಮುಡಿಪಾದ ಮತ್ತು ಇಂದ್ರಿಯ ನಿಗ್ರಹ ಮಾಡಿದ ಶ್ರದ್ಧಾವಂತನಿಗೆ ಇಂತಹ ಜ್ಞಾನವನ್ನು ಪಡೆಯುವ ಅರ್ಹತೆ ಇರುತ್ತದೆ. ಅದನ್ನು ಪಡೆದು ಅವನು ಶೀಘ್ರವಾಗಿ ಪರಮ ಆಧ್ಯಾತ್ಮಿಕ ಶಾಂತಿಯನ್ನು ಪಡೆಯುವನು. ಹರೇ ಕೃಷ್ಣ. ಹರೇ ಕೃಷ್ಣ. ಕೃಷ್ಣ ಪ್ರಜ್ಞೆಯಲ್ಲಿ ನಮಗೆ ಹೇಗೆ ಪಡ್ಕೊಳ್ಳೋದು ಜ್ಞಾನವನ್ನ ಅಂದ್ರೆ ಶ್ರದ್ಧೆ ಇರಬೇಕು. ಶ್ರದ್ಧೆ ಯಾರಲ್ಲಿ? ಶ್ರದ್ಧೆ ಗ್ರಂಥ, ಧರ್ಮ ಗ್ರಂಥಗಳಲ್ಲಿ ಶ್ರದ್ಧೆ, ಮತ್ತೆ ಭಗವಂತನಲ್ಲಿ ಶ್ರದ್ಧೆ, ಮತ್ತೆ ಕೃಷ್ಣ ಪ್ರಜ್ಞೆಯಲ್ಲಿ ಕರ್ಮ ಮಾಡಿದ್ರೆ ಸಾಕು, ನಾನು ಉನ್ನತೋನ್ನತ ಪರಿಪೂರ್ಣತೆಯನ್ನು ಪಡೆಯುತ್ತೇನೆ, ಈ ರೀತಿ ಶ್ರದ್ಧೆಯನ್ನು ಇಟ್ಕೋಬೇಕಂತೆ. ಸೊ ಹಾಗಾಗಿ ಈ ಶ್ರದ್ಧೆಯನ್ನು ಪಡೆದುಕೊಳ್ಳುವ ಮಾರ್ಗ ಎಂದ್ರೆ ಭಕ್ತಿ ಸೇವೆ. ಸೇವೆ ಮಾಡಿ ಶ್ರದ್ಧೆ ಬರುತ್ತೆ, ಶ್ರದ್ಧೆಯಿಂದ ಸೇವೆ ಬರುತ್ತೆ. ಅದಕ್ಕೆ ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ 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 ಎಂದು ನಾಮ ಸಂಕೀರ್ತನೆ ಮಾಡೋದು. ಇದು ನಮ್ಮ ಹೃದಯದಲ್ಲಿನ ಎಲ್ಲ ಐಹಿಕ ಕೊಳೆಯನ್ನು ತೊಳೆದು ಹಾಕುತ್ತದೆ. ಅಂದ್ರೆ ಈ ಹರೇ ಕೃಷ್ಣ ಮಹಾಮಂತ್ರ ಹೇಳಿದ್ರೆ ನಮ್ಮ ರಜೋಗುಣ ತಮೋಗುಣ ಎಲ್ಲ ಹೊರಟೋಗುತ್ತೆ. ಮತ್ತೆ ನಮಗೆ ಏನಾಗುತ್ತೆ, ಆ ಎಲ್ಲ ಕಾಮ ಕ್ರೋಧ ಲೋಭ ಮೋಹ ಮದ ಮತ್ಸರ ಈ ಎಲ್ಲ ಅರಿಷಡ್ ವರ್ಗಗಳು ಹೋಗುತ್ತೆ. ಮತ್ತೆ ಇಂದ್ರಿಯಗಳು ಕೂಡ ಸುಲಭವಾಗಿ ನಿಯಂತ್ರಣಕ್ಕೆ ಬರುತ್ತೆ. ಸೊ ಅದಕ್ಕೆ ಮಾಡ್ಬೇಕು. ಇದನ್ನ ನೋಡೋಣ. ಕೊನೆಯದೊಂದು 2 ಶ್ಲೋಕಗಳಿದೆ. ಅಜ್ಞಶ್ಚ ಅಶ್ರದ್ಧಾನಶ್ಚ ಸಂಶಯಾತ್ಮ ವಿನಶ್ಯತಿ ನಾಯಂ ಲೋಕೋಸ್ತಿ ನ ಪರೋ ನ ಸುಖಂ ಸಂಶಯಾತ್ಮನಃ. ಇದನ್ನು ಓದಿ. ಹರೇ ಕೃಷ್ಣ. ಹರೇ ಕೃಷ್ಣ. ಅನುವಾದ ಶ್ರೀಲಪ್ರಭುಪಾದರಿಗೆ ಜಯವಾಗಲಿ. ಅಜ್ಞಾನಿಗಳು, ಶ್ರದ್ಧೆ ಇಲ್ಲದವರು ಅಪೌರುಷೇಯ ಧರ್ಮ ಗ್ರಂಥಗಳಲ್ಲಿ ಸಂಶಯ ಪಡುತ್ತಾರೆ. ಇಂತಹವರಿಗೆ ಭಗವಂತನ ಪ್ರಜ್ಞೆ ಲಭ್ಯವಾಗುವುದಿಲ್ಲ, ಅವರು ನಾಶ ಹೊಂದುವರು. ಸಂಶಯಾತ್ಮನಾದವನಿಗೆ ಈ ಲೋಕದಲ್ಲಿ ಸುಖವಿಲ್ಲ, ಮುಂದಿನ ಲೋಕದಲ್ಲಿಯೂ ಸುಖವಿಲ್ಲ. ಧನ್ಯವಾದ. ಶ್ರೀಲ ಪ್ರಭುಪಾದ್ ಕಿ ಜೈ. ಸೊ ಹಾಗಾದ್ರೆ ಯಾರಿಗೆ ಭಗವಂತನ ಪ್ರಜ್ಞೆ, ಕೃಷ್ಣ ಪ್ರಜ್ಞೆ ಸಿಕ್ಕೋದಿಲ್ಲ, ಯಾರಿಗೆ ಭಗವಂತನ ಪ್ರಜ್ಞೆ ಜ್ಞಾನ ಯಾರಿಗೆ ಸಿಕ್ಕೋದಿಲ್ಲ ಅಂದ್ರೆ ಯಾರಿಗೆ ಶ್ರದ್ಧೆ ಇಲ್ಲ, ಯಾರು ಸಂಶಯ ಮಾಡ್ತಾರೆ,
ಅಪೌರುಷೀಯ ಧರ್ಮ ಗ್ರಂಥಗಳಲ್ಲಿ ಸಂಶಯ ಮಾಡ್ತಾರೆ. ಮತ್ತೆ ಯಾರು ಧರ್ಮ ಗ್ರಂಥಗಳ ಜ್ಞಾನ ಇಲ್ಲ, ಮೂಢ, ಯಾರು ಧರ್ಮ ಗ್ರಂಥಗಳಲ್ಲಿ ಶ್ರದ್ಧೆ ಇಲ್ಲ, ಯಾರು ಸಂಶಯ ಮಾಡ್ತಾರೆ, ಅವರಿಗೆ ಈ ಕೃಷ್ಣ ಪ್ರಜ್ಞೆ ಲಭ್ಯವಾಗುವುದಿಲ್ಲ, ಅವರು ನಾಶ ಹೊಂದುತ್ತಾರೆ. ಮತ್ತೆ ಸಂಶಯ ಯಾರು ಪಡ್ಕೊಳ್ತಾರೆ ಅವರಿಗೆ ಈ ಲೋಕದಲ್ಲೂ ಸುಖವಿಲ್ಲ, ಮುಂದಿನ ಲೋಕದಲ್ಲೂ ಸುಖವಿಲ್ಲ. ಇದು ತುಂಬಾ ಮುಖ್ಯವಾದದ್ದು. ಅದಕ್ಕೆ ಶ್ರದ್ಧೆ ನಮಗೆ ಬೇಕು, ಶ್ರದ್ಧೆ ಇರಬೇಕು, ಸಂಶಯ ಇರಬಾರ್ದು. ಇದು ನೋಡಿ, ಇದು ತುಂಬಾ ಮುಖ್ಯವಾದದ್ದು. ಶ್ರದ್ಧೆ ಇರಬೇಕು, ಸಂಶಯ ಇರಬಾರ್ದು. ಹಾಗಾಗಿ ಶ್ರದ್ಧೆಯಲ್ಲಿ ಯಾರಿಗೆ ಶ್ರದ್ಧೆ ಇಲ್ಲವೋ ಮತ್ತು ಸದಾ ಸಂಶಯದಲ್ಲಿ ಇರುವನೋ ಅವರು ಮುನ್ನಡೆಯುವುದೇ ಇಲ್ಲ. ಭಗವಂತನಲ್ಲಿ ಮತ್ತು ಅವನು ತಿಳಿಸಿಕೊಟ್ಟ ಮಾತಿನಲ್ಲಿ ನಂಬಿಕೆ ಇಲ್ಲದಿರುವವರಿಗೆ ಈ ಲೋಕದಲ್ಲಾಗಲಿ ಮುಂದಿನ ಲೋಕದಲ್ಲಾಗಲಿ ಒಳ್ಳೆಯದಾಗುವುದಿಲ್ಲ, ಅವರಿಗೆ ಸುಖವೆಂಬುದೇ ಇಲ್ಲ. ಆದುದರಿಂದ ಅಪೌರುಷೇಯ ಧರ್ಮ ಗ್ರಂಥಗಳ ತತ್ವಗಳನ್ನು ಶ್ರದ್ಧೆಯಿಂದ ಅನುಸರಿಸಬೇಕು. ಹಾಗಾಗಿ ನಾವೇನು ಭಗವದ್ಗೀತೆಯಲ್ಲಿ ನಾವೇನು ಕಲಿತಿದ್ದೇವೆ ಅದನ್ನು ನಾವು ಆಚರಣೆಗೆ ತರಬೇಕು. ಆಚರಣೆಗೆ ತರದೆ ನಮಗೆ ಬರೋದಿಲ್ಲ. ಇದರಿಂದ ಜ್ಞಾನದ ವೇದಿಕೆಗೆ ಏರಬಹುದು ಅಂತ ಹೇಳ್ತಾ ಇದ್ದಾರೆ. ಸೊ ಹಾಗಾಗಿ ನಾವು ಸಂಶಯ ಮಾಡಬಾರ್ದು, ಶ್ರದ್ಧೆಯಿಂದ ಇರಬೇಕು. ಅದನ್ನು ನಾವು ನಾವು ಈ ಧರ್ಮ ಗ್ರಂಥಗಳ ತತ್ವಗಳನ್ನು ನಾವು ಅನುಸರಿಸಬೇಕು, ನಮ್ಮ ಜೀವನದಲ್ಲಿ ಅಳವಡಿಸಿಕೊಳ್ಳಬೇಕು. ಆದುದರಿಂದ ಗುರು ಶಿಷ್ಯ ಪರಂಪರೆಯಲ್ಲಿ ಬಂದ ಹಿರಿಯ ಆಚಾರ್ಯರ ಹೆಜ್ಜೆಗಳನ್ನು ಅನುಸರಿಸಿ ಯಶಸ್ಸನ್ನು ಪಡೆಯಬೇಕು. ಯೋಗ ಸನ್ಯಸ್ತ ಕರ್ಮಾಣಂ ಜ್ಞಾನ ಸಂಚಿನ್ನ ಸಂಶಯಂ ಆತ್ಮವಂತಂ ನ ಕರ್ಮಾಣಿ ನಿಬಧ್ನಂತಿ ಧನಂಜಯ. ಇದನ್ನು ಓದಿ ಮಾತಾಜಿ. ಪ್ರಭುಪಾದರಿಗೆ ಜಯವಾಗಲಿ. ಯಾರು ತನ್ನ ಕರ್ಮದ ಫಲಗಳನ್ನು ತ್ಯಜಿಸಿ ಭಕ್ತಿಪೂರ್ವಕ ಸೇವೆಯಲ್ಲಿ ಕರ್ಮ ಮಾಡುವನು ಮತ್ತು ಆಧ್ಯಾತ್ಮಿಕ ಜ್ಞಾನದಿಂದ ಸಂಶಯಗಳನ್ನು ನಾಶ ಮಾಡಿರುವನು, ಅವನು ವಾಸ್ತವವಾಗಿ ಆತ್ಮದಲ್ಲಿ ನೆಲೆಸಿರುತ್ತಾನೆ. ಧನಂಜಯ, ಇಂತಹ ಮನುಷ್ಯನನ್ನು ಕರ್ಮಫಲಗಳು ಬಂಧಿಸಲಾರವು. ಧನ್ಯವಾದಗಳು ಮಾತಾಜಿ. ಹರೇ ಕೃಷ್ಣ. ಇಲ್ಲಿ ಮತ್ತೆ ಹೇಳ್ತಾರೆ ನೋಡಿ, ಕರ್ಮ ಫಲಗಳು ಬಂಧಿಸದೇ ಇರ್ತಕ್ಕಂಥ ಕೆಲಸ ಮಾಡೋದು ಹೇಗೆ ಅಂತ. ಅಂದ್ರೆ ಕರ್ಮ ಫಲಗಳನ್ನು ತ್ಯಜಿಸಿ ಭಕ್ತಿಪೂರ್ವಕ ಸೇವೆಯಲ್ಲಿ ಕರ್ಮ ಮಾಡಿದ್ದಾನೆ, ಮತ್ತೆ ಆಧ್ಯಾತ್ಮಿಕ ಜ್ಞಾನ ಪಡ್ಕೊಂಡು ಅವನ ಸಂಶಯಗಳೆಲ್ಲವೂ ನಾಶವಾಗಿರುತ್ತೆ, ಅಸಂಶಯದಲ್ಲಿ ಇರ್ತಾನೆ. ಅಸಂಶಯಂ ಸಮಗ್ರಂ. ಸೊ ಅಂಥವನು ಆತ್ಮದ ನೆಲೆಯಲ್ಲಿ ಇರ್ತಾನೆ. ಅವನು ಆತ್ಮದ ನೆಲೆಯಲ್ಲಿ ನಾವು ಯಾವಾಗ ಕೆಲಸ ಮಾಡ್ತೇವೆ ಆಗ ನಮಗೆ ಕರ್ಮ ಬಂಧನ ಇಲ್ಲ. ನಾವು ಯಾವಾಗ ದೇಹದ ನೆಲೆಯಲ್ಲಿ ನಾವು ಇರ್ತೇವೆ, ದೇಹದ ನೆಲೆಯಲ್ಲಿ ಕೆಲಸ ಮಾಡ್ತೇವೆ, ಆವಾಗ ಕರ್ಮ ಬಂಧನ. ಆತ್ಮದ ನೆಲೆಗೆ ಬರೋದು ಹೇಗೆ? ಆತ್ಮದ ನೆಲೆಗೆ ಬರೋದು ಅಂದರೆ ಕರ್ಮದ ಫಲವನ್ನು ತ್ಯಜಿಸಬೇಕು, ಮತ್ತೆ ಭಕ್ತಿ ಸೇವೆಯಲ್ಲಿ ತೊಡಗಬೇಕು. ಆಮೇಲೆ ಆಧ್ಯಾತ್ಮಿಕ ಜ್ಞಾನವನ್ನು ಪಡ್ಕೊಳ್ಬೇಕು. ಈ ಮೂರನ್ನ ಮಾಡಿದಾಗ ನಾವು ಆತ್ಮದ ನೆಲೆಗೆ ಬರಬಹುದು. ಆತ್ಮದ ನೆಲೆಗೆ ಬಂದಾಗ ಆತ್ಮದ ನೆಲೆಯಲ್ಲಿ ಕರ್ಮವನ್ನು ಮಾಡಿದರೆ ಅದು ಅಂತಹ ಕರ್ಮ ಫಲಗಳು ಬಂಧಿಸೋದಿಲ್ಲ. ಶ್ಲೋಕ 42. ತಸ್ಮಾತ್ ಅಜ್ಞಾನ ಸಂಭೂತಂ ಹೃತ್ಸಂ ಜ್ಞಾನಾಸಿನಾತ್ಮನಃ ಚಿತ್ವೈನಂ ಸಂಶಯಂ ಯೋಗಂ ಆತಿಷ್ಠೋತಿಷ್ಠ ಭಾರತ. ಹರೇ ಕೃಷ್ಣ. ಹರೇ ಕೃಷ್ಣ ಮಾತಾಜಿ. ಅನುವಾದ. ಆದ್ದರಿಂದ ಅಜ್ಞಾನದಿಂದ ನಿನ್ನ ಹೃದಯದಲ್ಲಿ ಉದ್ಭವ ಆಗಿರೋ ಸಂದೇಹಗಳನ್ನು ಜ್ಞಾನವೆಂಬ ಕತ್ತಿಯಿಂದ ಕತ್ತರಿಸು. ಅರ್ಜುನ, ಯೋಗದಿಂದ ಸನ್ನದ್ಧನಾಗಿ ಯುದ್ಧಕ್ಕೆ ಏಳು. ಹರೇ ಕೃಷ್ಣ. ಹರೇ ಕೃಷ್ಣ. ತುಂಬಾ ಇಲ್ಲಿ ಕೊನೆಯದಾಗಿ ಅರ್ಜುನನಿಗೆ ಏನ್ ಹೇಳ್ತಾನೆ ಅಂತಂದ್ರೆ, ನಿನಗೆ ಅಜ್ಞಾನ ಉಂಟಾಗಿದೆ, ಅಜ್ಞಾನದಿಂದ ನಿನಗೆ ಸಂದೇಹ ಬಂದಿದೆ ಅರ್ಜುನ. ಸೊ ಅರ್ಜುನನಿಗೆ ಏನು ಅಜ್ಞಾನ? ನನ್ನ ಆತ್ಮಜ್ಞಾನ ಕೊರತೆಯಾಗಿ ಅವನೇನಾಗಿದ್ದ, ನನ್ನ ಗುರುವನ್ನು ಹೇಗೆ ಕೊಲ್ಲಲಿ, ನನ್ನ ಅಜ್ಜನನ್ನು ಹೇಗೆ ಕೊಲ್ಲಲಿ, ನನ್ನನ್ನು ಬಂಧು ಮಿತ್ರರನ್ನು ಹೇಗೆ ಕೊಲ್ಲಲಿ, ನಾನು ಸಾಧ್ಯ ಆಗೋದಿಲ್ಲ, ನನಗೆ ಯುದ್ಧ ಬೇಡ, ನಾನು ಕಾಡಿಗೆ ಹೊರಟೋಗ್ತೇನೆ, ಇದೆಲ್ಲ ಹೇಳಿದ್ದ. ಸೊ ಅದೆಲ್ಲ ಅಜ್ಞಾನ. ಅಜ್ಞಾನದಿಂದ ನಿನ್ನಲ್ಲಿ ಸಂದೇಹ ಉಂಟಾಗಿದೆ. ಸೊ ಅದಕ್ಕೆ ಅಜ್ಞಾನವನ್ನು ನಾವು ಹೇಗೆ ತೆಗೆಯುವುದು? ಜ್ಞಾನವೆಂಬ ಕತ್ತಿಯಿಂದ ಅಜ್ಞಾನವನ್ನ ತೆಗೆದು ಆಮೇಲೆ ಈ ಸಂದೇಹಗಳನ್ನ ಕತ್ತರಿಸಬೇಕು. ಆಮೇಲೆ ಯೋಗದಿಂದ ಸನ್ನದ್ಧನಾಗಿ ಯುದ್ಧಕ್ಕೆ ಏಳು. ಯೋಗದಿಂದ ಸನ್ನದ್ಧನಾಗುವುದು ಅಂದ್ರೆ ಭಗವಂತನ ಜೊತೆ ಸಂಪರ್ಕ ಪಡ್ಕೊಳ್ಳೋದು. ಸೊ ಹಾಗಾಗಿ ನಾವು ಏನ್ ಮಾಡ್ಬೇಕು? ನಮಗೆ ಅಜ್ಞಾನ ಇದೆ, ಸೊ ಹಾಗಾಗಿ ಅನೇಕ ಸಂದೇಹಗಳಿದೆ, ಜ್ಞಾನವನ್ನು ಪಡ್ಕೊಳ್ಬೇಕು. ಯಾವ ಜ್ಞಾನ? ದಿವ್ಯ ಜ್ಞಾನ, ಭಗವಂತನ ಭಕ್ತಿ ಸೇವೆಯ ಮಾರ್ಗ. ಸೊ ಆಮೇಲೆ ಯೋಗದಿಂದ ಸನ್ನದ್ಧನಾಗಿ
ಅಂದರೆ ಭಕ್ತಿ ಸೇವೆಯ ಅಂದ ಸನ್ನದ್ಧನಾಗಿ ಭಗವಂತನ ಜೊತೆ ಸಂಬಂಧ ಬೆಳೆಸ್ಕೊಂಡು ಯುದ್ಧಕ್ಕೆ ಏಳು, ನೀನು ಯುದ್ಧ ಮಾಡು. ಅಂದರೆ ಇಲ್ಲಿ ಭಗವದ್ಗೀತೆಯಲ್ಲಿ ನಮಗೆ ನಮ್ಮ ಕೆಲಸವನ್ನು ಮಾಡಲಿಕ್ಕೆ ಹೇಳ್ತಾರೆ. ಹೇಗೆ ಭಗವಂತ ಆ ಜ್ಞಾನವನ್ನು ಪಡ್ಕೊಂಡು ಜ್ಞಾನದಿಂದ ಕರ್ಮವನ್ನು ಮಾಡು. ಸೊ ಹಾಗಾಗಿ ಈ ಅಧ್ಯಾಯಕ್ಕೆ ಜ್ಞಾನ ಯೋಗ ಅಂತ ಯಾಕೆ ಕೊಟ್ಟರು? ಜ್ಞಾನವನ್ನು ಪಡ್ಕೊಂಡು ನೀನು ಕರ್ಮವನ್ನು ಮಾಡು, ಜ್ಞಾನದಿಂದ ಕರ್ಮವನ್ನು ಮಾಡು. ಜ್ಞಾನದಿಂದ ಕರ್ಮವನ್ನು ಮಾಡಿದಾಗ ಕರ್ಮ ಬಂಧನ ಇಲ್ಲದೆ ಇರ್ತಕ್ಕಂಥ ಕರ್ಮವನ್ನು ನೀನು ಮಾಡು ಅಂತ ಇಲ್ಲಿ ಹೇಳ್ತಾ ಇದ್ದಾರೆ. ಸೊ ಹಾಗಾಗಿ ಇಲ್ಲಿಗೆ ಶ್ರೀಮದ್ ಭಗವದ್ಗೀತೆಯ ದಿವ್ಯ ಜ್ಞಾನ ಎಂಬ 4ನೇ ಅಧ್ಯಾಯದ ಭಕ್ತಿ ವೇದಾಂತ ಭಾವಾರ್ಥವು ಮುಗೀತು. ಹರೇ ಕೃಷ್ಣ. ನಾನು ಇದನ್ನ ಎಂಡ್ ಮಾಡ್ತಾ ಇದ್ದೇನೆ, ಆಮೇಲೆ ಪ್ರಶ್ನೆಗಳನ್ನು ಕೇಳ್ಬೋದು. ಹರೇ ಕೃಷ್ಣ. ವಾಂಛಾ ಕಲ್ಪತರುಭ್ಯಶ್ಚ ಕೃಪಾ ಸಿಂಧುಭ್ಯ ಏವ ಚ ಪತಿತಾನಾಂ ಪಾವನೇಭ್ಯೋ ವೈಷ್ಣವೇಭ್ಯೋ ನಮೋ ನಮಃ. ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ 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 ಹರೇ ಹರೇ. ಶ್ರೀ ಶ್ರೀ ರಾಧಾ ಗೋವಿಂದ ಕಿ ಜಯ.